ಪ್ರೀತಿಯ ಸ್ವಾಗತ ಕೋರುತ್ತೇನೆ. ಕ್ರಿಸ್ತಿಯತೆಯ ಹಬ್ಬ. ಈ ಪವಿತ್ರ ಹಬ್ಬವು ನಮ್ಮೆಲ್ಲರ ಹೃದಯಗಳಲ್ಲಿ ಸೌಹಾರ್ದತೆ, ಸಹಬಾಳ್ವೆ ಮತ್ತು ಸಹಾನುಭೂತಿಯ ಬೆಳಕು ತುಂಬಲಿ ಎಂದು ಹಾರೈಸುತ್ತೇನೆ. ಇಂದಿನ ಸಭೆಯ ಗೌರವಾನ್ವಿತ ಗೌರವಾಧ್ಯಕ್ಷರಾದ ವಂದನೆಯ ಫಾದರ್ ಎಲಿಯಾಸ್ ಡಿಸೋಜಾ, ಧರ್ಮಗುರುಗಳು ಸೈಂಟ್ ಪೀಟರ್ ಕ್ಲೇವರ್ ಚರ್ಚ್ ಹಳದಂಗಡಿ, ಮಾನ್ಯ ಅಧ್ಯಕ್ಷರು ಶ್ರೀ ಸುಭಾಷ್ ಚಂದ್ರ ರೈ ಪ್ರಗತಿಪರ ಕೃಷಿಕರು ಹಳದಂಗಡಿ, ಮಾನ್ಯ ಉದ್ಘಾಟಕರು ಶ್ರೀ ಶಿವಪ್ರಸಾದ್ ಅಜಿಲರು ಹಳದಂಗಡಿ ಅರಮನೆ, ಸದ್ಭಾವನಾ ಸಂದೇಶಕರು ಶ್ರೀ ಇಸಾಕ್ ಲೆಕ್ಕ ಪರಿಶೋಧಕರು ಪುತ್ತೂರು, ಶ್ರೀ ಚಂದ್ರಶೇಖರ್ ಪಿಕೆ ರಾಜ್ಯ ಮಟ್ಟದ ಪಂಚಾಯತ್ ರಾಜ್ ತರಬೇತುದಾರರು ಹಾಗೂ ಸದ್ಭಾವನಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ, ಗೌರವಾನ್ವಿತ ಗೌರವ ಉಪಸ್ಥಿತಿ ಹೊಂದಿದ ಎಲ್ಲ ಧರ್ಮಗುರುಗಳಿಗೆ, ಆಡಳಿತ ಸಮಿತಿಯವರಿಗೆ, ಅತಿಥಿ ಅಭ್ಯಾಗತರಿಗೆ, ಮಹನೀಯರಿಗೆ, ಮಹಿಳೆಯರಿಗೆ ಹಾಗೂ ಇಲ್ಲಿ ನೆರೆದಿರುವ ಹಿರಿಯರಿಗೂ ಕಿರಿಯರಿಗೂ ಪ್ರತಿಯೊಬ್ಬರಿಗೂ ಸದ್ಭಾವನಾ ವೇದಿಕೆ ಹಳದಂಗಡಿ ಇದರ ವತಿಯಿಂದ ಆಯೋಜಿಸಲಾದ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮಕ್ಕೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ವೇದಿಕೆಯ ಮುಂಭಾಗದಲ್ಲಿ ಆಸನವನ್ನು ಸ್ವೀಕರಿಸಿದ ಸರ್ವರಿಗೂ ನಮಸ್ಕರಿಸುತ್ತೇನೆ. ಇದೀಗ ಪ್ರಾರ್ಥನೆ. ತೇ ನವೀನ ತೃಣಮಪಿ ನಾ ಚಲತಿ. ಭಗವಂತನ ಅನುಗ್ರಹವಿಲ್ಲದಿದ್ದರೆ ಒಂದು ಹುಲ್ಲು ಕಡ್ಡಿಯು ಚಲಿಸದು. ಇದೀಗ ಪ್ರಾರ್ಥಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮಕ್ಕಳು. ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತೇನೆ. ತನ್ನದಲ್ಲದ ತಂತಿ ಮೀಟಿದ ತಾಳ ತಪ್ಪುವ ಶ್ರುತಿಯು ಬೇಡ. ನೀನೆ ಬೇಕೆ ಮಗೆ ನಿನ್ನ ಸನಿಹ ಸಾಕೆ ಮಗೆ, ಸನಿಹ ಸಾಕೆ ಮಗೆ. ಸೃಷ್ಟಿ ನಿನ್ನಿಂದಲೇ, ಭಕ್ತಿ ಮನದಲ್ಲಿಯೇ. ಸೃಷ್ಟಿ ನಿನ್ನಿಂದಲೇ, ಭಕ್ತಿ ಮನದಲ್ಲಿಯೇ. ದಾಸನಾಗುವೆ, ಧ್ಯಾನದನಿಯಾಗಿದೆ. ಕ್ರೋಧ ತುಂಬಿದ ಜಗವೇ
ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು. ಇದೀಗ ಈ ಸಮಾರಂಭಕ್ಕೆ ವೇದಿಕೆಗೆ ಸ್ವಾಗತ. ಇಂದಿನ ಸಭೆಯ ಗೌರವ ಅಧ್ಯಕ್ಷರು ವಂದನೀಯ ಫಾದರ್ ಎಲೈಸ್ ಡಿಸೋಜಾ ಧರ್ಮಗುರುಗಳು ಅಳದಂಗಡಿ, ಸಭಾ ಅಧ್ಯಕ್ಷರು ಶ್ರೀ ಸುಭಾಷ್ ಚಂದ್ರ ರೈ ಅಳದಂಗಡಿ, ಉದ್ಘಾಟಕರು ಶ್ರೀ ಶಿವಪ್ರಸಾದ್ ಅಜಿಲರು ಅರಮನೆ ಅಳದಂಗಡಿ, ಸದ್ಭಾವನಾ ಸಂದೇಶಕರು ಶ್ರೀ ಸಾಕ್ಷಿಯೇ ಪುತ್ತೂರು, ಶ್ರೀ ಚಂದ್ರಶೇಖರ್ ಪಿಕೆ ರಾಜ್ಯ ಮಟ್ಟದ ಪಂಚಾಯತ್ ರಾಜ್ ತರಬೇತುದಾರರು ಬಳಂಜ, ಇವರೆಲ್ಲರನ್ನು ನಮ್ಮ ಉಪಾಧ್ಯಕ್ಷರು ಶ್ರೀ ಸಿಫ್ರಿಯನ್ ಫೆರ್ನಾಂಡಿಸ್ ಹಾಗೂ ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಆಸನವನ್ನು ಸ್ವೀಕರಿಸಿದ ಸರ್ವರಿಗೂ ನಮಸ್ಕರಿಸುತ್ತಾ, ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ. ನಮ್ಮ ಅಳದಂಗಡಿಯಲ್ಲಿ ಸದ್ಭಾವನಾ ವೇದಿಕೆ ಡಿಸೆಂಬರ್ 3ರಂದು ಪ್ರಾರಂಭ ಆಯಿತು. ಹಿರಿಯರ ಹಾಗೂ ಸಮಾನ ಮನಸ್ಕರ ವೇದಿಕೆ ಸ್ಥಳೀಯ ಮಟ್ಟದಲ್ಲಿ ವಿವಿಧ ಧರ್ಮಗಳ ಪ್ರತಿನಿಧಿಗಳು ಒಟ್ಟಾಗಿ ಬೆರೆತು ಸಮಾಜದಲ್ಲಿ ಏಕತೆ ಹಾಗೂ ಸಾಮರಸ್ಯ ಕಾಪಾಡಿಕೊಳ್ಳುವುದು ಈ ವೇದಿಕೆಯ ಪ್ರಮುಖ ಉದ್ದೇಶ ಎಂದು ಹೇಳುತ್ತಾ, ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ ನಮ್ಮ ಊರಿನ ಹಿರಿಯರು ಹಾಗೂ ಹಲವು ವೇದಿಕೆಗಳ ಪ್ರಥಮರು, ಬಳಕೆದಾರರ ವೇದಿಕೆ ಲಯನ್ಸ್ ಕ್ಲಬ್ ಕಟ್ಟಿ ಬೆಳೆಸಿದ ಶ್ರೀ ಸಿಫ್ರಿಯನ್ ಫೆರ್ನಾಂಡಿಸ್ ಇವರಿಂದ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತದ ನುಡಿ. ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ವೇದಿಕೆಯಲ್ಲಿರುವಂಥ ಗೌರವಾನ್ವಿತರೇ, ಧರ್ಮಗುರುಗಳೇ, ಗೌರವ ಉಪಸ್ಥಿತರಿರುವಂತಹ ಮಹನೀಯರುಗಳೇ ಮತ್ತು ಈ ಸೌಹಾರ್ದ ಕ್ರಿಸ್ಮಸ್ ಸಂದರ್ಭದಲ್ಲಿ ಭಾಗಿಯಾದಂತಹ ಎಲ್ಲ ಸಹಭಾಗಿಗಳೇ, ಇವತ್ತು ಸದ್ಭಾವನಾ ವೇದಿಕೆ ಅಳದಂಗಡಿ ಇವರು ಏರ್ಪಡಿಸಿದಂತಹ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ ನಿಜವಾಗಿ ಎಲ್ರಿಗೂ ಸಂತೋಷ. ಸೌಹಾರ್ದ ವೇದಿಕೆ ಎಂದರೆ ಏನು ಎಲ್ರಿಗೂ ಖಂಡಿತ ಇದು ಗೊತ್ತಿರಲಿಕ್ಕಿಲ್ಲ, ಕೆಲವರಿಗಂತೂ ಗೊತ್ತು. ವಿವಿಧ ಜಾತಿ, ಧರ್ಮ ಮತ್ತು ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ತವರೂರಾದ ನಮ್ಮ ನಾಡಿನಲ್ಲಿ ಪರಸ್ಪರ ಸಹೋದರ ಸಹೋದರಿಯರಂತೆ ಬಾಳಿದರೆ ಯಾವುದೇ ಅಹಿತಕರ ಘಟನೆಗಳು, ಧಾರ್ಮಿಕ ಸಂಘರ್ಷ ಅಥವಾ ಧರ್ಮಗಳ ಒಳಗೆ ಯಾವುದೇ ತಪ್ಪು ಕಲ್ಪನೆಗಳು ಬರುವುದಿಲ್ಲ. ಆದರೆ ನಮ್ಮ ಸಮಾಜದಲ್ಲಿ ಅದೆಷ್ಟೋ ಕುಂದುಕೊರತೆಗಳು ಕಿತ್ತು ಕಾಣ್ತಾ ಇವೆ. ಬಡತನ, ನಿರುದ್ಯೋಗ, ಮಾದಕ ವಸ್ತುಗಳ ವ್ಯಸನ ಇತ್ಯಾದಿಗಳು. ಇವುಗಳು ಹಲವರನ್ನು ನಿರಾಶೆಗೆ ತಳ್ಳುತ್ತಿರುವ ಈ ಕಾಲಮಾನದಲ್ಲಿ ಜಾತಿ ಸಂಘರ್ಷ ಅಥವಾ ಕೋಮು ಸಂಘರ್ಷ ಹಾಗೂ ಧಾರ್ಮಿಕ ಸಂಕುಚಿತ ಮನೋಭಾವದಿಂದ ಶಾಂತಿ ಹಾಗೂ ಸೌಹಾರ್ದತೆಗೆ ಹೊಡೆತ ಬೀಳುತ್ತಲೇ ಇದೆ. ಯಾವುದೇ ಸಮಸ್ಯೆ ಉಲ್ಬಣವಾದಾಗ ಅದನ್ನು ಶಮನಗೊಳಿಸುವ ಅಥವಾ ಉಲ್ಬಣಗೊಳಿಸುವ ಸಾಮರ್ಥ್ಯ ಖಂಡಿತ ಮನುಷ್ಯರಾದ ನಮ್ಮಲ್ಲಿಯೇ ಇದೆ. ಈ ದೇಶದಲ್ಲಿ ನಮ್ಮ ಅಳದಂಗಡಿಯಲ್ಲಿ ಎಲ್ಲ ಧರ್ಮಗಳ ಸಮಾನ ಮನಸ್ಕರಲ್ಲಿ ಕೆಲವರು ಒಟ್ಟು ಸೇರಿ ಅಸ್ತಿತ್ವಕ್ಕೆ ಬಂದದ್ದೇ ಸದ್ಭಾವನಾ ವೇದಿಕೆ. ಉಳ್ಳಾಲ ಸದ್ಭಾವನಾ ವೇದಿಕೆಯ ಮುಂದಾಳುತ್ವದಲ್ಲಿ ಮತ್ತು ಪ್ರೋತ್ಸಾಹದಲ್ಲಿ ಕಳೆದ ಡಿಸೆಂಬರ್ 3 ತಾರೀಕಿನಂದು ಪದಾಧಿಕಾರಿಗಳ ಆಯ್ಕೆಯೊಂದಿಗೆ ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಈ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯಪ್ರವೃತ್ತವಾಯಿತು. ನಮ್ಮ ಪರಿಸರದಲ್ಲಿ ಎಲ್ಲ ಧರ್ಮದವರು ದೇವರನ್ನು ಪೂಜಿಸ್ತಾರೆ ಮತ್ತು ಆರಾಧಿಸ್ತಾರೆ. ಆದ್ದರಿಂದ ಯಾವುದೇ ಅಹಿತಕರ ಚಿಂತನೆ ಹಾಗೂ ಘಟನೆ
ನಡೆಯಲು ಸಾಧ್ಯವಿಲ್ಲ ಎಂಬುದು ನಮ್ಮ ಭಾವನೆ. ಆದರೂ ಕಾಲ ಬದಲಾಗುತ್ತಲೇ ಇದೆ, ತಂತ್ರಜ್ಞಾನ ಬೆಳೆಯುತ್ತಲೇ ಇದೆ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಹೇಗಿರಬಹುದು ಎಂದು ಊಹಿಸಲು ನಮಗೂ ಕಷ್ಟ ಆಗುತ್ತಲೇ ಇದೆ. ಪ್ರಿಯರೇ, ಎಲ್ಲ ಧರ್ಮದಲ್ಲೂ ಹಬ್ಬ ಹರಿದಿನಗಳು ಇದ್ದೇ ಇರುತ್ತೆ. ಎಲ್ಲರೂ ಅದನ್ನು ಆದಷ್ಟು ಒಳ್ಳೆಯ ರೀತಿಯಲ್ಲಿ ಆಚರಿಸ್ತಾರೆ. ಆದರೆ ಹೆಚ್ಚಾಗಿ ಎಲ್ಲ ಧರ್ಮದವರು ಅವರವರ ಧಾರ್ಮಿಕ ಹಬ್ಬಗಳನ್ನು ಅವರವರ ಧರ್ಮದೊಳಗೇ ಆಚರಿಸ್ತಾ ಬಂದಿರ್ತಾರೆ. ಅದರಿಂದ ಒಂದು ಧರ್ಮದ ಸಾರ ಅಥವಾ ತಿರುಳು ಅಥವಾ ಒಳಿತು ಇನ್ನೊಂದು ಧರ್ಮಕ್ಕೆ ಮುಟ್ಟುವುದು ತೀರಾ ಕಡಿಮೆ. ನಮ್ಮ ಧರ್ಮವೇ ಶ್ರೇಷ್ಠ ಎಂದು ಹೇಳುವವರು ಇದ್ದಾರೆ. ನಾವು ಸೇವಿಸುವ ಗಾಳಿಯೂ ಒಂದೇ, ನಮ್ಮ ಶರೀರದಲ್ಲಿ ಹರಿಯುವ ರಕ್ತವೂ ಒಂದೇ. ಹಾಗೆಯೇ ಎಲ್ಲ ಧರ್ಮಗಳ ಸಾರವೂ ಒಂದೇ. ಈ ನಿಟ್ಟಿನಲ್ಲಿ ಎಲ್ಲ ಧರ್ಮದ ಯಾವುದೇ ರಾಜಕೀಯವಿಲ್ಲದೆ ಅಥವಾ ಸ್ವಾರ್ಥವಿಲ್ಲದೆ ಸಮಾನ ಮನಸ್ಕರು ಒಟ್ಟು ಸೇರಿ ಎಲ್ಲ ಧರ್ಮದ ಹಬ್ಬಗಳನ್ನು ಜೊತೆಯಾಗಿ ಆಚರಿಸಿದರೆ ನಮ್ಮಲ್ಲಿರುವ ಧಾರ್ಮಿಕ ಸಂಕುಚಿತ ಭಾವನೆ ದೂರವಾಗುತ್ತದೆ. ಇದು ಸದ್ಭಾವನಾ ವೇದಿಕೆಯ ಆಶಯ. ಹಾಗೆ ಸದ್ಭಾವನಾ ವೇದಿಕೆ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲು ಬಂದದ್ದೇ ಕ್ರಿಸ್ಮಸ್. ಯೇಸು ಕ್ರಿಸ್ತರ ಜನನ ದಿನ, ಕ್ರಿಸ್ತರ ಬರ್ತ್ಡೇ ಅಂತ ಕರೆಯಬಹುದು. ಅವರು ಲೋಕಕ್ಕೆ ಸಾರಿದ್ದು ಪ್ರೀತಿ, ಕರುಣೆ, ತ್ಯಾಗ ಮತ್ತು ಸೌಹಾರ್ದತೆ. ಪ್ರತಿ ಧರ್ಮವು ಪರಸ್ಪರ ಸೌಹಾರ್ದತೆಯನ್ನೇ ಸಾರ್ತವೆ. ಆದ್ದರಿಂದ ಹಳದಂಗಡಿ ಸದ್ಭಾವನಾ ವೇದಿಕೆಯು ಇವತ್ತು ಮೊದಲಾಗಿ ಆಚರಿಸುತ್ತಿರುವಂತಹ ಈ ಸೌಹಾರ್ದ ಕ್ರಿಸ್ಮಸ್ ಆಚರಣೆಯ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಹಳದಂಗಡಿ ಧರ್ಮ ಕೇಂದ್ರದ ಗುರುಗಳು ಆದಂಥ ವಂದನೀಯ ಫಾದರ್ ಎಲಿಯಸ್ ಡಿಸೋಜ ಇವರಿಗೆ ವೇದಿಕೆ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ವೇದಿಕೆಯ ಉಪಾಧ್ಯಕ್ಷರಾದಂತಹ ಶ್ರೀ ಮುಬಿಯಾಸ್ ಇವರು, ಸುಕೇಶ್ ಜೈನ್ ಇವರು ದಯವಿಟ್ಟು ಮುಂದೆ ಬಂದು ಸದ್ಭಾವನಾ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಮಾಜಿ ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಹಳದಂಗಡಿ ಸತ್ಯದೇವತಾ ದೇವಸ್ಥಾನದ ಆಡಳಿತದಾರರು ಪ್ರತಿ ವರ್ಷ ಕಡಿಮೆ ಅಂತ ಹೇಳಿದರೆ 3,000 ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಿದಂಥ ಉದಾರಿ ದಾನಿಯಾದಂಥ ಶ್ರೀ ಶಿವಪ್ರಸಾದ್ ಅಜಲರು ಈ ಸಂಭ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಸ್ವಾಮಿ, ನಿಮಗೂ ಹಾರ್ದಿಕ ಸ್ವಾಗತ. ಇವರಿಗೆ ವೇದಿಕೆಯ ಇನ್ನೊಬ್ಬ ಉಪಾಧ್ಯಕ್ಷ ಲಿಯೋ ಬಿರೇರಾ ಇವರು ದಯವಿಟ್ಟು ಮುಂದೆ ಬಂದು ಸದ್ಭಾವನಾ ಪುಸ್ತಕವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ APMC ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಉತ್ತಮ ಕೃಷಿಕರು, ಹಳದಂಗಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು, ಸದ್ಭಾವನಾ ವೇದಿಕೆಯ ಅಧ್ಯಕ್ಷರೂ ಆದಂತಹ ಶ್ರೀ ಸುಭಾಷ್ ಚಂದ್ರ ರೈ ಅವರು ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇವರಿಗೂ ನಮ್ಮ ವತಿಯಿಂದ ಹಾರ್ದಿಕ ಸ್ವಾಗತ. ಇವರಿಗೆ ಇನ್ನೊಬ್ಬ ವೇದಿಕೆಯ ಉಪಾಧ್ಯಕ್ಷರಾದಂಥ ವಿಕ್ಟರ್ ಕ್ರಾಸ್ತಾ ಇವರು ಮುಂದೆ ಬಂದು ಸದ್ಭಾವನಾ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲರಿಗೆ ಸದ್ಭಾವನಾ ಸಂದೇಶವನ್ನು ನೀಡಲಿಕ್ಕಿದ್ದಾರೆ ಇಬ್ಬರು. ಅವರಲ್ಲಿ ಒಬ್ಬರು
ಇಸಾಕ್ ಸಿಎ ಪುತ್ತೂರು, ಇವರು ಲೆಕ್ಕ ಪರಿಶೋಧಕರಾಗಿ ಅದೆಷ್ಟೋ ಜನರಿಗೆ ಸೇವೆ ನೀಡಿದ್ದಾರೆ. ಮಾತ್ರ ಅಲ್ಲದೆ ಜಮಾತೆ ಇಸ್ಲಾಮಿ ಹಿಂದ್ ಮಂಗಳೂರು ಉತ್ತರ ವಿಭಾಗದ ಅಧ್ಯಕ್ಷರೂ ಆಗಿದ್ದಾರೆ. ಸರ್, ನಿಮಗೂ ಆತ್ಮೀಯ ಸ್ವಾಗತ. ಇವರಿಗೆ ನಮ್ಮ ಕೋಶಾಧಿಕಾರಿಯವರು ಆದಂಥ ಆದಮ್ ಶಾಫಿ ಇವರು ಬಂದು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸದ್ಭಾವನಾ ಸಂದೇಶ ನೀಡುವಂತಹ ಇನ್ನೊಬ್ಬರು ರಾಜ್ಯ ಮಟ್ಟದ ಪಂಚಾಯತ್ ರಾಜ್ ತರಬೇತಿದಾರರು, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ಗಳಲ್ಲಿ ಆಯ್ಕೆಯಾದ ಎಲ್ಲ ಸದಸ್ಯರಿಗೂ ತರಬೇತಿ ನೀಡುವವರು, ಕೆಲವು ಸಂಘ ಸಂಸ್ಥೆಗಳಲ್ಲಿ ಇದ್ದು ಸೇವೆ ಸಲ್ಲಿಸುವಂಥ ವ್ಯಕ್ತಿ ಹಾಗೂ ಉತ್ತಮ ಕೃಷಿಕರು ಅವರೇ PK ಚಂದ್ರಶೇಖರ್ ಇವರು. ಸರ್, ನಿಮಗೂ ಆತ್ಮೀಯ ಸ್ವಾಗತ. ಇವರಿಗೆ ಮುಬ್ಯಾಸ್ ಅವರು ದಯವಿಟ್ಟು ಮುಂದೆ ಬಂದು ಸದ್ಭಾವನಾ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಗೌರವ ಉಪಸ್ಥಿತಿ ಇದ್ದಾರೆ. ಹಳದಂಗಡಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದಂಥವರು ಹಾಗೂ ಧರ್ಮಗುರುಗಳು ಹನೀಫಿ ಇಮಾಮಿ ಧರ್ಮಗುರುಗಳು ಜಾಮಿಯಾ ಮಸೀದಿ ಪಿಲ್ಯ, ಮುಸ್ತಫಾ ಇಮಾಮಿ ಧರ್ಮಗುರುಗಳು ನೂರುಲ್ ಇಸ್ಲಾಂ ಜುಮ್ಮಾ ಮಸೀದಿ ಹಳದಂಗಡಿ, ಡಾಕ್ಟರ್ NM ತುಳುಪಳೆ ವೈದ್ಯರು ಹಳದಂಗಡಿ, ಡಾಕ್ಟರ್ ಶಶಿಧರ್ ಡೋಂಗ್ರೆ ವೈದ್ಯರು ಹಳದಂಗಡಿ, ಡಾಕ್ಟರ್ ಸುಷ್ಮಾ ಡೋಂಗ್ರೆ ವೈದ್ಯರು ಹಳದಂಗಡಿ, ಡಾಕ್ಟರ್ ಹರಿಪ್ರಸಾದ್ ಸ್ವರ್ಣ ವೈದ್ಯರು ಹಳದಂಗಡಿ, ಶ್ರೀ ಗಂಗಾಧರ್ ಮಿತ್ತಮರ್ ಪ್ರಗತಿಪರ ಕೃಷಿಕರು, ಶ್ರೀ ರಾಮಚಂದ್ರ ರಾವ್ ಅಧ್ಯಕ್ಷರು ಕೆಲ್ಕರ ಮಹಾಲಿಂಗೇಶ್ವರ ದೇವಸ್ಥಾನ ಹಳದಂಗಡಿ, ಶ್ರೀ ಜಗದೀಶ್ ಹೆಗಡೆ ಪ್ರಗತಿಪರ ಕೃಷಿಕರು ನಾವರಗುತ್ತು, ಶ್ರೀ ಅಜಿತ್ ಕುಮಾರ್ ಬೊನ್ನಿಜೆ ಹಿರಿಯ ವಕೀಲರು, ಶ್ರೀ ನಿತ್ಯಾನಂದ ಶೆಟ್ಟಿ ಮಾಜಿ ಕಾರ್ಯನಿರ್ವಹಣಾಧಿಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘ ಸಿರ್ಲಾಲು, ಶ್ರೀ ಜಗನ್ನಾಥ್ ಶೆಟ್ಟಿ ಉದ್ಯಮಿ ಹಳದಂಗಡಿ, ಶ್ರೀ ಕುಶಾಲಪ್ಪಗೌಡ ಅಧ್ಯಕ್ಷರು ಮಹಾಲಿಂಗೇಶ್ವರ ದೇವಸ್ಥಾನ ಆಡಳಿತ ಸಮಿತಿ ಸಿರ್ಲಾಲು, ಶ್ರೀ ವಿಶ್ವನಾಥ್ ಡೋಂಗ್ರೆ ಸಮಾಜ ಸೇವಕರು, ಶ್ರೀ ಶೀತಳ್ ಪಡಿವಾಳ ಅಧ್ಯಕ್ಷರು ಆಡಳಿತ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ ಬಳಂಜ, ಶ್ರೀ ದಯಾನಂದ ಪೂಜಾರಿ ಅಧ್ಯಕ್ಷರು ಆಡಳಿತ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ ನಾವರ, ಶ್ರೀ ಸತೀಶ್ ಪೂಜಾರಿ ಮಾಲಕರು ನಮನ ಡಾಬಾ ಹಳದಂಗಡಿ, ಶ್ರೀ ಪ್ರಸನ್ನ ಕುಮಾರ್ ಹೆಗ್ಡೆ ಕರಂಬಾರಗುತ್ತು, ಶ್ರೀ ನಾಗ್ಕುಮಾರ್ ಜೈನ್ ಮಾಲಕರು ಪದ್ಮಾಂಬ ಕೆಟರರ್ಸ್ ಹಳದಂಗಡಿ, ಶ್ರೀ ಮಹಮ್ಮದ್ GK ಅಧ್ಯಕ್ಷರು ಜಾಮಿಯಾ ಮಸೀದಿ ಪಿಲ್ಯ, ಶ್ರೀ ಮೋನಿಕಾ ಡಿಸೋಜ ಮುಖ್ಯ ಶಿಕ್ಷಕಿ ಸೇಂಟ್ ಪೀಟರ್ ಕ್ಲೇವರ್ ಆಂಗ್ಲ ಮಾಧ್ಯಮ ಶಾಲೆ ಹಳದಂಗಡಿ, ಶ್ರೀ ಅನಂತಕುಮಾರ್ ಜೈನ್ ಅಧ್ಯಕ್ಷರು ನೇಮೋತ್ಸವ ಸಮಿತಿ ಕುದ್ಯಾಡಿ ಗರಡಿ, ಶ್ರೀ ಉಸ್ಮಾನ್ KV ಅಧ್ಯಕ್ಷರು ಜುಮ್ಮಾ ಮಸೀದಿ ಬಳೆಂಜ, ಶ್ರೀ ರಾಜೇಶ್ ಮುನ್ನಾಲ್ ಗುರುಕಾರರು ಪಿಲ್ಯ, ಶ್ರೀ ಯುವರಾಜ್ ಜೈನ್ ಕೃಷಿಕರು ಬಳೆಂಜ, ಶ್ರೀ ಬೇಬಿ ಪೂಜಾರಿ ನಾಟಿ ವೈದ್ಯರು ಪಿಲ್ಯ, ಶ್ರೀ ಚಿದಾನಂದ ಸಾರ್ಜಾನ್ ಕೃಷಿಕರು ಶಿರ್ಲಾಲು. ಸ್ವಾಮಿ, ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಮ್ಮ ಈ ಸದ್ಭಾವನಾ ವೇದಿಕೆ ಹಳದಂಗಡಿಯಲ್ಲಿ ಸ್ಥಾಪಿಸಲು ಶ್ರಮಿಸಿದಂತಹ ಉಳ್ಳಾಲ ಸದ್ಭಾವನಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ನಮ್ಮೊಂದಿಗಿದ್ದಾರೆ. ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಾಗೆಯೇ ಧರ್ಮಸ್ಥಳ SKDRDP ಸಂಸ್ಥೆಯ ಮೇಲ್ವಿಚಾರಕರು ಹಾಗೂ ಕಾರ್ಯಕರ್ತರು ನಮ್ಮೊಂದಿಗೆ ಇದ್ದಾರೆ. ನಿಮಗೂ ಆತ್ಮೀಯ ಸ್ವಾಗತ. ನಮ್ಮ ಅತಿಥಿಗಳಲ್ಲಿ ಇನ್ನೂ ಕೆಲವರು ಇನ್ನೂ ಬರಬೇಕಷ್ಟೇ, ಬಂದವರು ನೀವು ಇದ್ದೀರಾ, ತುಂಬ ಸಂತೋಷ. ಮಾಧ್ಯಮದವರು ಇಲ್ಲಿದ್ದಾರೆ. ಹೊಸ ಕೊರಳ್ ವಾರ್ತಾವಾಹಿನಿ ಉಳ್ಳಾಲ. ಸರ್, ನಿಮಗೂ ಹಾರ್ದಿಕ ಸ್ವಾಗತ. ಹಾಗೆಯೇ ಎಲ್ಲ ಧರ್ಮದ ಅದೆಷ್ಟೋ ಜನರ ಸಮಾನ ಮನಸ್ಕರಾದ ನೀವು ಸದ್ಭಾವನಾ ಕ್ರಿಸ್ಮಸ್ ಆಚರಣೆಯಲ್ಲಿ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದೀರಾ. ನಿಮ್ಮ ಎಲ್ಲರನ್ನೂ ಬಿಡದೆ ಸದ್ಭಾವನಾ ವೇದಿಕೆ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊನೆಗೆ ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ ಎಂಬ ಧ್ಯೇಯವಾಕ್ಯದೊಂದಿಗೆ ಎಲ್ಲ ಧರ್ಮದ ಧಾರ್ಮಿಕ ಹಬ್ಬಗಳನ್ನು ಸದ್ಭಾವನಾ ವೇದಿಕೆ ಮುಖಾಂತರ ಎಲ್ಲ ಧರ್ಮದವರು ಸೇರಿ ಆಚರಿಸೋಣ. ಆವಾಗ ಧಾರ್ಮಿಕ ಸಂಕುಚಿತ ಭಾವನೆಗೆ ಅವಕಾಶ ಖಂಡಿತ ಇರುವುದಿಲ್ಲ ಎಂದು ಹೇಳುತ್ತಾ
ನನ್ನ ಸ್ವಾಗತದ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಮನಸ್ಸು ಹೂವಿನಂತಾಗಿದೆ. ಸುಂದರ ಮನಸ್ಸುಗಳಿರುವ ನಮ್ಮೆಲ್ಲರ ಭಾವನೆಗಳನ್ನು ಬೆಸೆಯುವ ವೇದಿಕೆ ಇದಾಗಿದೆ. ಎಲ್ಲರನ್ನು ಸ್ವಾಗತಿಸಿದ ಶ್ರೀ ಸಿಪ್ರಿಯನ್ ಫೆರ್ನಾಂಡಿಸ್ ಉಪಾಧ್ಯಕ್ಷರು, ತಮಗೂ ಪ್ರೀತಿಯ ಸ್ವಾಗತ. ಇದೀಗ ನಾವು ಕಾಯುತ್ತಿದ್ದ ಸುಂದರವಾದ ಕ್ಷಣ. ಈ ಸಂಭ್ರಮದ ಉದ್ಘಾಟಕರು ಗೌರವಾನ್ವಿತ ಶ್ರೀ ಶಿವಪ್ರಸಾದ್ ಅಜಿಲರು, ಅಳದಂಗಡಿ ಅರಮನೆ. ನಗುಮುಖದ ಸಮಾಜಮುಖಿ ಸೇವೆಯನ್ನು ಸದಾ ನೀಡುತ್ತಾ ಇರುವವರು. ಸದ್ಭಾವನಾ ವೇದಿಕೆ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ ಹೆಚ್ಚಿಸಲು ಕ್ರಿಸ್ಮಸ್ ಗಿಡಕ್ಕೆ ನೀರು ಹಾಕಿ ನೀರು ಉಣಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಜೊತೆಗೆ ವೇದಿಕೆಯಲ್ಲಿರುವವರು ಎಲ್ಲರೂ ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಗಿಡವು ಬೆಳೆಯಲಿ ಹಾಗೂ ಈ ವೇದಿಕೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಲಿ. ಎಲ್ಲರಿಗೂ ನಮನಗಳು. ಉದ್ಘಾಟನೆ ಮಾಡಿದ ಸರ್ ತಮಗೆ ಅಭಿನಂದನೆಗಳು. ಇದೀಗ ಉದ್ಘಾಟಕರಿಂದ ಶುಭ ನುಡಿಗಳು. ಎಲ್ಲರಿಗೂ 2026ನೇ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಮೊದಲನೇಯಾಗಿ ಇಷ್ಟಪಡ್ತಾ ಇದ್ದೇನೆ. ಸದ್ಭಾವನಾ ವೇದಿಕೆ ಅಳದಂಗಡಿ ಇದರ ವತಿಯಿಂದ ಈ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮದ ಗೌರವಾಧ್ಯಕ್ಷರು ನಮ್ಮ ಸಚಿವ ಧರ್ಮಗುರುಗಳು ಆದ ಎಲಿಯಾಸ್ ಡಿಸೋಜ ಅವರೇ, ಗೌರವಾನ್ವಿತ ಎಲಿಯಾಸ್ ಡಿಸೋಜ ಅವರೇ, ನನ್ನ ಆತ್ಮೀಯರು, ಪ್ರಗತಿಪರ ಕೃಷಿಕರು ಆದಂಥ ಸುಭಾಷ್ ಚಂದ್ರ ರೈಗಳೇ, ಸದ್ಭಾವನಾ ಸಂದೇಶಕರಾಗಿ ಆಗಮಿಸಿದಂಥ ಗೌರವಾನ್ವಿತ ಇಸಾಕ್ ಸಿ ಅವರೇ, ಆತ್ಮೀಯರಾದ ಚಂದ್ರಶೇಖರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಧರ್ಮಗುರುಗಳೇ, ಊರಿನ ಎಲ್ಲ ಹಿರಿಯರೇ ಹಾಗೂ ಮಿತ್ರರೇ, ಬಂಧುಗಳೇ, ಬಹಿನಿಯರೇ, ನಮ್ಮ ಊರಿನಲ್ಲಿ ಫಲ್ಗುಣಿ ನದಿ ಹರಿತದೆ. ಸ್ವಲ್ಪ ಮುಂದೆ ಹೋದರೆ ಬೆಳ್ತಂಗಡಿಯಲ್ಲಿ ನೇತ್ರಾವತಿ ನದಿ ಹರಿತದೆ. ಸ್ವಲ್ಪ ಅದಕ್ಕಿಂತ ಮುಂದೆ ಹೋದರೆ ಮುಂಡಾಜೆಯಲ್ಲಿ ಮೃತ್ಯುಂಜಯ ನದಿ ಹರಿತದೆ. ಮೂರು ನದಿಗಳು ಹೋಗಿ ಅರಬ್ಬಿ ಸಮುದ್ರವನ್ನೇ ಸೇರ್ತದೆ. ನಾನು ಇದನ್ನು ನಿಮಗೆ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೇನೆ ಅಂತ ಹೇಳಿದರೆ, ನಾವು ಬೇರೆ ಬೇರೆ ಧರ್ಮ, ಹುಟ್ಟಿನಿಂದ ಬೇರೆ ಬೇರೆ ಧರ್ಮದಲ್ಲಿ ಬಂದಿರ್ಬೋದು. ನಮ್ಮ ಎಲ್ಲರೂ ಧರ್ಮ ಬೋಧಕರು, ಧರ್ಮ ಪ್ರಭಾವನೆ ಬೀರಿದಂಥವರು ಸದ್ಭಾವನೆಯಿಂದ ಇರಬೇಕು. ನಮ್ಮ ಗೌರವವನ್ನು, ನಮ್ಮ ಧರ್ಮವನ್ನು ಗೌರವದಿಂದ ಆಚರಿಸಬೇಕು. ಹಾಗೆ ಉಳಿದ ಧರ್ಮಗಳನ್ನು ಕೂಡ ಗೌರವದಿಂದ ಕಾಣಬೇಕು ಅನ್ನೋಂಥ ಸಂದೇಶ ಎಲ್ಲರೂ ಮೂಲಭೂತವಾಗಿ ನೀಡಿದ್ದಾರೆ. ಆ್ಯಡಮ್ ಲೆಟ್ ಲೀವ್ ಅಂತೇಳಿ ಅವರೇನು ಹೇಳಿದ್ದಾರೆ ಅಂದರೆ, ನೀವು ಬಾಳಿ ಉಳಿದವರನ್ನು ಬಾಳಲು ಬಿಡಿ ಅಂತೇಳಿ. ಆದಿನಾಥ ಜೈನರ ಮೊದಲ ತೀರ್ಥಂಕರ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದರು. ಅವ್ರದ್ದು ಕೂಡ ಅದೇ ಉದ್ದೇಶ ಇದ್ದದ್ದು, ಅದೇ ಉಳಿದವರಿಗೆ ತೊಂದರೆ ಕೊಡದಾಗೆ ನೀವು ಬಾಳಿ ಬದುಕಿ ಅಂತೇಳಿ. ಇನ್ನು ಆದಿಶಕ್ತಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂಥ ಆದಿಶಕ್ತಿಯನ್ನು ಆರಾಧಿಸುವಂಥ ಹಿಂದೂ ಧರ್ಮದ ಬಂಧುಗಳು. ಹಾಗೆ ಮುಸ್ಲಿಂ ಧರ್ಮದಲ್ಲಿ ಕೂಡ ಅತ್ಯಂತ ಅನ್ಯೋನ್ಯತೆಗೆ ಪ್ರಾಶಸ್ತ್ಯ ನೀಡಿ ಅವರು ಕೂಡ ಸಂದೇಶವನ್ನು ನೀಡಿದ್ದಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ನಿಜವಾಗಿ ಕಳೆದ 800 ವರ್ಷದಿಂದ ಈ ಊರಲ್ಲಿ ಸುಮಾರು 600-700 ವರ್ಷದ ಹಿಂದಿನ ದೇವಸ್ಥಾನ ಇರ್ಬೋದು, 300-400 ವರ್ಷದ ಹಿಂದಿನ ಮಸೀದಿ ಇರ್ಬೋದು, 300-400 ವರ್ಷ ಹಿಂದಿನ ಚರ್ಚ್ ಇರ್ಬೋದು. ಯಾವುದೇ ರೀತಿಯ ಮತೀಯ ಗಲಭೆಗಳು ಈ ಊರಿನಲ್ಲಿ ಆಗಲಿಲ್ಲ. ಅತ್ಯಂತ ಸೌಹಾರ್ದತೆಯಿಂದ ನಾವೆಲ್ಲ ನಮ್ಮ ಹಿರಿಯರು
20-30-40 ತಲೆಮಾರು ಎಲ್ಲ ನಾವೆಲ್ಲ ಅತ್ಯಂತ ಪ್ರೀತಿಯಿಂದ ಸಹೋದರತೆಯಿಂದ ಬೆಳಕೊಂಡು ಬರ್ತಾ ಇದ್ದೀವಿ. ಅಂತೂ ಇತ್ತೀಚೆಗೆ ಎಲ್ಲ ಸರ್ಕಾರಗಳು ಕೂಡ ಅನೇಕ ಕಾನೂನು ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಾಮರಸ್ಯಕ್ಕೆ ಒತ್ತು ನೀಡ್ತಾ ಇದೆ, ನಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಇನ್ನು ನೀವು ಹೇಳಿದಾಗೆ ತಂತ್ರಜ್ಞಾನ ಮುಂದುವರೆದಿದೆ, ಸಿಪ್ರಿಯನ್ರು ಪ್ರಸ್ತಾಪ ಮಾಡಿದರು. ಹೊಸ ಪೀಳಿಗೆ ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗಬಾರ್ದು, ಅವರವರ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸಂತೋಷ. ಅಂತೆಯೇ ಉಳಿದ ಧರ್ಮವರು ಕೂಡ ಗೌರವದಿಂದ ಬದುಕಲು ಅವಕಾಶ ಮಾಡಿಕೊಡಬೇಕು, ಉಳಿದ ಧರ್ಮದವರನ್ನು ಪ್ರೀತಿಸುವಂಥ ಒಂದು ಅನಿವಾರ್ಯತೆ ಕೂಡ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನಮ್ಮ ಧರ್ಮಾಚರಣೆಯ ಸಂದರ್ಭದಲ್ಲಿ ಉಳಿದವರಿಗೆ ತೊಂದರೆ ಆಗದಂತೆ ನಾವು ಕೂಡ ಆಚರಿಸುವುದು ನಮ್ಮ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸದ್ಭಾವನೆ ಸೌಹಾರ್ದ ವೇದಿಕೆ ಹಳದಂಗಡಿಯಲ್ಲಿ ಈ ಸಂದರ್ಭದಲ್ಲಿ ಆಗಿರುವುದು ಅತ್ಯಂತ ಸಂತೋಷದಾಯಕ ಅಂತ ವಿಚಾರ. ಇನ್ನು ಮುಂದೆ ಕೂಡ ಬೆಳೆಯುವಂಥ ಈ ಹಳದಂಗಡಿಯಲ್ಲಿ ಯಾವುದೇ ರೀತಿಯ ಕೋಮು ಸಾಮರಸ್ಯಕ್ಕೆ ಅಡ್ಡಿಯಾಗದೇ ಇರಲಿ, ಎಲ್ಲರೂ ಸಂತೋಷದಿಂದ ಸೌಹಾರ್ದದಿಂದ ಬಾಳುವಂತಾಗಲಿ ಎನ್ನುವಂಥ ಸಂದೇಶವನ್ನು ನೀಡುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಸರ್, ತಮ್ಮ ಶುಭ ನುಡಿಗಳಿಗೆ ಪ್ರೀತಿಪೂರ್ವಕ ನಮನಗಳು. जो दिल का खूबसूरत हो खुदा ने ऐसे लोग कम बनाए हैं, जिन्हें ऐसा बनाया है आज हो हमारी सद्भावना में आए हैं. ಮಾನ್ಯ ಮಹೋದಯ ಜಿ, ಆಪ್ಕೇಲಿಯೇ ಮಂಚ್. ಇನ್ನು ಮುಖ್ಯವಾಗಿ ಸದ್ಭಾವನಾ ಸಂದೇಶಕರಾಗಿ ನಮ್ಮೊಂದಿಗೆ ಇದ್ದಾರೆ ಖ್ಯಾತ ಲೆಕ್ಕ ಪರಿಶೋಧಕರು ಶ್ರೀ ಇಸಾಕ್ ಪುತ್ತೂರು. ಸರ್, ಇದೀಗ ಸದ್ಭಾವನಾ ಸಂದೇಶಕ್ಕಾಗಿ ತಮಗಾಗಿ ವೇದಿಕೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಆ ಪ್ರಭುವಿನ ಅನಂತಾನಂತ ಅನುಗ್ರಹಗಳು ಮನುಷ್ಯ ಮಾರ್ಗದರ್ಶನಕ್ಕಾಗಿ ನಿಯುಕ್ತಿಗೊಳಿಸಲ್ಪಟ್ಟ ಸಕಲ ಪ್ರವಾದಿಗಳ ಮೇಲೆ, ಸಜ್ಜನರ ಮೇಲೆ ವರ್ಷಿಸುತ್ತಿರಲಿ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಗೌರವಾನ್ವಿತ ಫಾದರ್ ಎಲಿಯಾಸ್ ಡಿಸೋಜಾ ಅವರೇ, ಅದೇ ರೀತಿ ಈಗಾಗಲೇ ಉದ್ಘಾಟನಾ ಭಾಷಣ ಮಾಡಿರುವಂತಹ ಶ್ರೀ ಶಿವಪ್ರಸಾದ್ ಅಜಿಲಾ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಚಂದ್ರಶೇಖರ್ ಪಿ.ಕೆ. ಅವರೇ, ಮತ್ತು ಈ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ಇಲ್ಲಿ ಒಟ್ಟು ಸೇರಿರುವ ಎಲ್ಲ ಸಹೋದರ ಸಹೋದರಿಯರೇ, ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಎಲ್ಲ ಧರ್ಮೀಯರು ಒಟ್ಟು ಸೇರಿ ಪರಸ್ಪರ ಸಾಮರಸ್ಯದ, ಸೌಹಾರ್ದದ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕಾಗಿ ಒಟ್ಟು ಸೇರಿರುವಂತಹದ್ದು ಬಹಳ ಪ್ರೀತಿಯೊಂದಿಗೆ ಎಲ್ಲರೂ ಬಂದಿದ್ದೀರಿ. ಅದು ಸದ್ಭಾವನಾ ವೇದಿಕೆ ಹಳದಂಗಡಿ ಇವರ ಕರೆ ಮೇರೆಗೆ ತಾವೆಲ್ಲ ಬಂದಿದ್ದೀರಿ. ಮತ್ತು ಈ ಸದ್ಭಾವನಾ ವೇದಿಕೆಯ ಧ್ಯೇಯವಾಕ್ಯ ತಾವೆಲ್ಲ ಕೇಳಿದ್ದೀರಿ. ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಪ್ರೀತಿ ಎಲ್ಲರೊಂದಿಗೆ. ಇದು ಎಲ್ಲ ಧರ್ಮಗಳು ಕಲಿಸುವ ಒಂದು ತತ್ವ. ಅದನ್ನು ಸದ್ಭಾವನಾ ವೇದಿಕೆಯ ಒಂದು ಶೀರ್ಷಿಕೆಯಾಗಿ ಅವರು ಇಟ್ಟುಕೊಂಡಿದ್ದಾರೆ. ಅದು ಈ ಸಮಾಜದಲ್ಲಿ ಬಹಳ ವ್ಯಾಪಕ ಆಗಬೇಕು. ನಾವೆಲ್ಲ ನಂಬುತ್ತೇವೆ, ಯಾವ ಧರ್ಮವೂ ಕೂಡ ಅಶಾಂತಿಗೆ ಪ್ರೇರಣೆ ಕೊಡುವುದಿಲ್ಲ, ಯಾರನ್ನಾದರೂ ದ್ವೇಷಿಸಬೇಕು ಅಂತ ಹೇಳುವುದಿಲ್ಲ. ನಿಜವಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಪಾಲಿಸುವುದಾದರೆ ಅಲ್ಲಿ ಸಂಘರ್ಷಕ್ಕೆ ಅವಕಾಶ ಇರುವುದಿಲ್ಲ, ದ್ವೇಷಕ್ಕೆ ಅವಕಾಶ ಇರುವುದಿಲ್ಲ. ಮಾನವೀಯ ಮೌಲ್ಯಗಳು ಬೆಳೆಯುತ್ತದೆ, ಸತ್ಯ ಪ್ರಾಮಾಣಿಕತೆ ಇರ್ತದೆ. ಯಾಕೆಂತ ಹೇಳಿದರೆ ಎಲ್ಲ ಧರ್ಮಗಳು ಇದನ್ನು ಕಲಿಸಿಕೊಡ್ತದೆ. ಧರ್ಮಗಳ ಮಧ್ಯೆ ಹಲವಾರು ಭಿನ್ನತೆಗಳಿರ್ಬೋದು, ಮುಖ್ಯವಾಗಿ ವಿಶ್ವಾಸಕ್ಕೆ ಸಂಬಂಧಪಟ್ಟಂತೆ, ಆರಾಧನಾ ಅನುಷ್ಠಾನ ಕರ್ಮಗಳಿಗೆ ಸಂಬಂಧಪಟ್ಟಂತೆ ಮೂಲಭೂತ ವ್ಯತ್ಯಾಸಗಳು ಇವೆ. ಆದರೆ ಸಮಾನವಾದ ಹಲವಾರು ಚಿಂತನೆಗಳಿವೆ. ಸತ್ಯ ನ್ಯಾಯಕ್ಕೆ ಸಂಬಂಧಪಟ್ಟಂತೆ, ಮಾನವೀಯ ಮೌಲ್ಯಗಳಿಗೆ ಸಂಬಂಧಪಟ್ಟಂತೆ,
ಸಮಾನವಾದ ಅಂಶಗಳು ನಮಗೆ ಎಲ್ಲ ಧರ್ಮಗಳಲ್ಲಿಯೂ ಕಾಣಬಹುದು. ಆದ್ದರಿಂದ ನಿಜವಾಗಿ ಇಂತಹ ಒಂದು ಹಬ್ಬದ ಸಂದರ್ಭಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಔಚಿತ್ಯವನ್ನು ನಾವು ಆಲೋಚಿಸಿದಾದರೆ ನಿಜವಾಗಿ ಅತಿ ಹೆಚ್ಚು ಧರ್ಮಗಳಿರುವ ದೇಶ ಇದು. ಅದೇ ರೀತಿ ಅತಿ ಹೆಚ್ಚು ಹಬ್ಬಗಳು ಆಚರಿಸಲ್ಪಡುವಂತಹ ದೇಶವೂ ಕೂಡ ಹೌದು. ಇದೆಲ್ಲದರ ಮಧ್ಯೆ ಒಂದು ದೊಡ್ಡ ಹೆಗ್ಗಳಿಕೆ ಈ ದೇಶಕ್ಕೆ ಇರುವಂತಹದ್ದು ವಿವಿಧತೆಯಲ್ಲಿ ಏಕತೆ ಎನ್ನುವಂತಹದ್ದು. ಆದರೆ ಈ ವಿವಿಧತೆಯನ್ನು ಕೊನೆಗೊಳಿಸಿ ಎಲ್ಲರೂ ಒಂದೇ ಧರ್ಮದವರಾಗಬೇಕು, ಒಂದೇ ರೀತಿ ಚಿಂತನೆ ಮಾಡುವವರಾಗಬೇಕು ಎನ್ನುವಂತಹ ಒಂದು ವಾದವೂ ಕೂಡ ಕೆಲವು ಕಡೆಗಳಿಂದ ಕೇಳಿ ಬರ್ತಾ ಇದೆ. ಮನುಷ್ಯನಿಗೆ ಸ್ವಾತಂತ್ರ್ಯ ಇಲ್ಲದಂತಹ, ಒತ್ತಾಯವಾಗಿ ತನ್ನ ವಿಚಾರಗಳನ್ನು ಹೇರುವಂತಹ ಒಂದು ಪ್ರವೃತ್ತಿ ಈ ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಹಬ್ಬಗಳ ಸಂದರ್ಭದಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ಅದರದೇ ಆದಂತಹ ಹಿನ್ನೆಲೆ ಇದೆ, ನಂಬಿಕೆ ಇದೆ, ಅದರದೇ ಆದಂತಹ ಆರಾಧನಾ ಕರ್ಮಗಳಿಗೆ ಅದು ಸಂಬಂಧಪಟ್ಟ ಧರ್ಮದವರು ಬಹಳ ನಿಷ್ಠೆಯೊಂದಿಗೆ ಅದನ್ನು ನಿರ್ವಹಿಸಲಿ. ಅದೇ ಸಂದರ್ಭದಲ್ಲಿ ಆ ಹಬ್ಬದ ಸಂತೋಷವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಇತರ ಧರ್ಮದವರನ್ನು ಕೂಡ ಒಟ್ಟು ಸೇರಿಸಿಕೊಂಡು ಅವರ ಮುಂದೆ ಹಬ್ಬದ ಸಂದೇಶ ಏನು ಎನ್ನುವುದನ್ನು ತಿಳಿಸಿಕೊಡುವಂತಹ ಕೆಲಸ ಆಗಬೇಕು. ಆ ಮೂಲಕ ಧರ್ಮದ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆಗಳು ದೂರ ಆಗಬೇಕು. ಈಗ ಕೆಲವೊಮ್ಮೆ ಹಬ್ಬದ ಸಂದರ್ಭದಲ್ಲಿ ಒಬ್ಬರು ಒಂದು ಧರ್ಮದವರು ಹಬ್ಬವನ್ನು ಆಚರಿಸುವಾಗ ಅದಕ್ಕೆ ಅಡೆತಡೆಗಳನ್ನುಂಟು ಮಾಡುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಅದೇ ರೀತಿ ಕೆಲವರು ಹಬ್ಬ ಆಚರಿಸುವಾಗ ಇತರರಿಗೆ ತೊಂದರೆ ಕೊಡುವಂತಹ ರೀತಿಯಲ್ಲಿ ಆಚರಿಸುವಂತಹ ಪ್ರವೃತ್ತಿಯು ಕೂಡ ನಡೀತಾ ಇರುತ್ತೆ. ಅದು ಆಗಬಾರದು. ನಿಜವಾಗಿ ಧರ್ಮವನ್ನು ಪ್ರೀತಿಸುವವರು, ಧರ್ಮವನ್ನು ಅದರ ಮೌಲ್ಯಗಳ ಮೂಲಕ ಪ್ರೀತಿಸುವವರಾಗಿದ್ದರೆ ಇಂತಹ ಸಂಘರ್ಷಕ್ಕೆ ಅವಕಾಶ ಇರುವುದಿಲ್ಲ. ಒಬ್ಬ ಸರಿಯಾದ ಧರ್ಮ ಪಾಲಕನು ಅವನು ಎಂದೂ ಕೋಮುವಾದಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಗಾಂಧೀಜಿಯವರು ಅಪ್ಪಟ ಹಿಂದೂ ಆಗಿದ್ದರು, ಅವರೆಂದೂ ಕೋಮುವಾದಿ ಆಗಿರಲಿಲ್ಲ. ಮದರ್ ತೆರೇಸಾ ಅವರು ಅಪ್ಪಟ ಕ್ರೈಸ್ತರಾಗಿದ್ದರು, ಅವರೆಂದೂ ಕೋಮುವಾದಿ ಆಗಿರಲಿಲ್ಲ. ಶ್ರೀ ಅಬುಲ್ ಕಲಾಂ ಆಜಾದ್ ಅವರು ಅಪ್ಪಟ ಮುಸ್ಲಿಂ ಆಗಿದ್ದರು, ಆದರೆ ಅವರೆಂದೂ ಕೋಮುವಾದಿ ಆಗಿರಲಿಲ್ಲ. ಯಾಕೆಂದರೆ ಯಾವ ಧರ್ಮವೂ ಕೂಡ ಕೋಮುವಾದಕ್ಕೆ ಬೆಂಬಲವನ್ನು ನೀಡುವುದಿಲ್ಲ. ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪ್ರತಿಯೊಬ್ಬರು ಅವರವರ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಿದರೆ ಅಲ್ಲಿ ಕೋಮುವಾದಕ್ಕೆ ಅವಕಾಶ ಇರುವುದಿಲ್ಲ, ಅಲ್ಲಿ ದ್ವೇಷಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ಕೆಲವರು ಧರ್ಮವನ್ನು ಸಣ್ಣ ಸ್ವಾರ್ಥಕ್ಕಾಗಿ ಬಳಸಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಕೋಮುವಾದ ಬೆಳೆಯುತ್ತದೆ. ಅವರು ತನ್ನ ಅಗತ್ಯಕ್ಕೆ ಅನುಗುಣವಾಗಿ, ಕೆಲವರಿಗೆ ಅಧಿಕಾರದ ಆಸೆಗಾಗಿ ಅಥವಾ ಹಣದ ಉದ್ದೇಶಕ್ಕಾಗಿ, ಯಾವುದೋ ಅವರ ಸ್ವಾರ್ಥ ಉದ್ದೇಶಗಳಿಗಾಗಿ ಧರ್ಮವನ್ನು ಬಳಸುತ್ತಾ ಇರುವುದರಿಂದ ಧರ್ಮಗಳ ಮೂಲಕ ಅವರು ಕೆಲವೊಂದು ಪ್ರಯೋಜನಗಳನ್ನು ವೈಯಕ್ತಿಕವಾದ ನೆಲೆಯಲ್ಲಿ ಪಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದರಿಂದಾಗಿ ಸಮಾಜದಲ್ಲಿ ಗೊಂದಲ ಉಂಟಾಗ್ತದೆ. ಆದ್ದರಿಂದ ಧರ್ಮಪ್ರಿಯರು ಯಾರೂ ಕೂಡ ಇದಕ್ಕೆ ಅವಕಾಶವನ್ನು ನೀಡಬಾರದು. ನಮಗೆ ಪರಸ್ಪರ ನಮ್ಮ ಸಂಬಂಧ ಅದು ಗಟ್ಟಿಗೊಳ್ಳಬೇಕು. ನಾವು ನಮ್ಮ ಧರ್ಮಗಳಲ್ಲಿ ಇದ್ದುಕೊಂಡು ಪರಸ್ಪರ ಪ್ರೀತಿಸಬೇಕು ಎನ್ನುವಂತಹ ಧರ್ಮದ ತತ್ವ, ಅದಕ್ಕೆ ನಾವು ಒತ್ತು ಕೊಡುವವರಾಗಬೇಕು. ಈಗ ಕ್ರೈಸ್ತರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು. ಅವರು ಯಾರನ್ನು ಯೇಸು ಕ್ರಿಸ್ತ ಅಂತ ಹೇಳ್ತಾರೆಯೋ, ಇಸ್ಲಾಮಿನಲ್ಲಿ ಅವರನ್ನು ಈಸಬನ ಮರಿಯಂ ಅಂತ ಹೇಳಲಾಗ್ತದೆ. ಕುರಾನ್ನಲ್ಲಿ ಅವರ ಪ್ರಸ್ತಾಪ ಇದೆ. ನಾವು ಅವರನ್ನು ಪ್ರವಾದಿ ಅಂತ ಒಪ್ಪುತ್ತೇವೆ. ನಾವು ಅವರನ್ನು ಪ್ರವಾದಿ ಅಂತ ಒಪ್ಪದೇ ಇದ್ದರೆ ನಮಗೆ ಮುಸಲ್ಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಯೇಸು ಕ್ರಿಸ್ತರೊಂದಿಗೆ ನಮಗೆ ವಿಶೇಷವಾದಂತಹ ಒಂದು ಸಂಬಂಧ ಇದೆ. ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾವ ರೀತಿ ಪ್ರವಾದಿಯಾಗಿದ್ದಾರೆ, ಅದೇ ರೀತಿ ಈಸಬನ ಮರಿಯಂ ಯೇಸು ಕ್ರಿಸ್ತ ಅವರು ಕೂಡ ಪ್ರವಾದಿ ಅಂತ ನಂಬುವವರಾಗಿದ್ದೇವೆ ನಾವು. ಅದೇ ರೀತಿ ಕುರ್ಆನ್ನಲ್ಲಿ ಹಲವಾರು ಪ್ರವಾದಿಗಳ ಪ್ರಸ್ತಾಪ ಇದೆ ಮತ್ತು ಎಲ್ಲ ಜನಾಂಗಗಳಿಗೂ ಪ್ರವಾದಿಗಳನ್ನು ಕಳುಹಿಸಲಾಗಿದೆ ಅಂತ ಕುರ್ಆನ್ ಹೇಳುತ್ತದೆ. ನಾವು ನಂಬುತ್ತೇವೆ ಈ ಭಾರತ ದೇಶದಲ್ಲಿಯೂ ಕೂಡ ಹಲವಾರು ಮಂದಿ ಪ್ರವಾದಿಗಳು ನಿಯುಕ್ತಿಗೊಳಿಸಲ್ಪಟ್ಟಿದ್ದಾರೆ ಅಂತ ಹೇಳಿ. ಆದರೆ ಆ ಪ್ರವಾದಿಗಳು ಯಾರು ಅಂತ ನಿಖರವಾಗಿ ತಿಳಿಯುವಂತಹ ಚಾರಿತ್ರಿಕ ದಾಖಲೆಗಳು ನಮ್ಮ ಬಳಿಯಲ್ಲಿ ಇಲ್ಲ. ಇಲ್ಲಿ ಆರಾಧಿಸಲ್ಪಡುವಂತಹ ಹಲವಾರು ದೇವರುಗಳು ಅಂತ ಹೇಳುವಂತಹ ಹಲವಾರು ಆರಾಧ್ಯರುಗಳು, ಕೆಲವೊಮ್ಮೆ ಅವರಲ್ಲಿ ಪ್ರವಾದಿಗಳು ಇರಲೂಬಹುದು. ಆದರೆ ಎಲ್ಲ ಪ್ರವಾದಿಗಳು ಪ್ರಥಮ ಮನುಷ್ಯ ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರಿಂದ ಹಿಡಿದು ಅಂತಿಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರ್ ತನಕ ಹಲವಾರು ಪ್ರವಾದಿಗಳು ಈ ಜಗತ್ತಿನಲ್ಲಿ
ನಿಯುಕ್ತಿಗೊಳಿಸಲ್ಪಟ್ಟಿದ್ದಾರೆ ದೈವಿಕ ಸಂದೇಶವನ್ನು ಜನರಿಗೆ ಕಲಿಸಿಕೊಡುವುದಕ್ಕಾಗಿ. ಆದ್ದರಿಂದ ನಮ್ಮ ಪೂರ್ವಜರನ್ನು ನಾವು ಹುಡುಕುತ್ತಾ ಹೋದರೆ ನಮ್ಮೆಲ್ಲರ ಪೂರ್ವಜರು ಒಬ್ಬರೇ ಅಂತ ನಮಗೆ ಸಿಗ್ತದೆ. ನಾವೆಲ್ಲರೂ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಪ್ರಥಮ ಪ್ರವಾದಿ ಆದಮ್ ಅಲೈಹಿಸ್ಸಲಾಂ ಮತ್ತು ಹವ್ವಾ ದಂಪತಿಗಳ ಮಕ್ಕಳು ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮನುಷ್ಯರು. ಯಾವ ಬಣ್ಣದವನಾಗಿದ್ದರು, ಯಾವ ಧರ್ಮದವನಾಗಿದ್ದರು, ಯಾವ ಪ್ರದೇಶದಲ್ಲಿ ವಾಸಿಸುವವನಾಗಿದ್ದರು, ಆ ಒಂದು ಕುಟುಂಬಕ್ಕೆ ಸೇರಿದವರು ಎನ್ನುವಂತಹ ಸಂದೇಶವನ್ನು ಪವಿತ್ರ ಕುರಾನ್ ನಮ್ಮ ಮುಂದೆ ಇಡ್ತದೆ. ಆದ್ದರಿಂದ ಈ ಜಗತ್ತಿನಲ್ಲಿ ಮಹಾಪುರುಷರು ಕಲಿಸಿದಂತಹ ತತ್ವಗಳು, ಧರ್ಮದ ಬೋಧನೆಗಳು, ಅದು ಮನುಷ್ಯನಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಲಿಕ್ಕೆ ಪ್ರೇರೇಪಣೆ ನೀಡುವಂತಹದ್ದಾಗಿರ್ತದೆ. ಅದು ಶಾಂತಿ ಸೌಹಾರ್ದತೆಗೆ ಪ್ರೇರೇಪಣೆ ನೀಡುವಂತಹದ್ದಾಗಿರ್ತದೆ. ಜಗತ್ತಿನಲ್ಲಿ ಬಂದಂತಹ ಎಲ್ಲ ಪ್ರವಾದಿಗಳು ನೀಡಿದಂತಹ ಒಂದು ಸಂದೇಶ ಪವಿತ್ರ ಕುರಾನ್ ಹೇಳುತ್ತದೆ, ಲಾ ತುಫ್ಸಿದು ಫಿಲ್ ಅರ್ಲಿ ಬಾದ ಇಸ್ಲಾಹಿಹಾ, ಭೂಮಿಯ ಶಾಂತಿಯನ್ನು ಕದಡಬೇಡಿರಿ ಅಂತ ಹೇಳಿ. ಶಾಂತಿ ಸೌಹಾರ್ದತೆಯಿಂದ ಜೀವಿಸಬೇಕು ಎನ್ನುವಂತಹದ್ದು ಎಲ್ಲ ಪ್ರವಾದಿಗಳ ಸಂದೇಶವಾಗಿತ್ತು. ನಿಮ್ಮಲ್ಲಿ ಅಭಿಪ್ರಾಯ ಭಿನ್ನತೆಗಳು ಇರಬಹುದು, ಆ ವಿಚಾರವಾಗಿ ನೀವು ಪರಸ್ಪರ ಕಚ್ಚಾಡುವಂತಾಗಬಾರದು. ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ, ಆ ಕಾರಣಕ್ಕಾಗಿ ನೀವು ಪರಸ್ಪರ ಕಚ್ಚಾಡಬಾರದು. ನಿಮ್ಮ ಮಧ್ಯೆ ಏನು ಮತಭೇದಗಳಿವೆಯೋ ಅದರ ಬಗ್ಗೆ ತೀರ್ಮಾನ ನೀಡುವವನು ಆ ಸೃಷ್ಟಿಕರ್ತನು ಮಾತ್ರ ಆಗಿದ್ದಾನೆ. ಅದಕ್ಕಾಗಿ ನೀವು ಭೂಮಿಯಲ್ಲಿ ಗಲಭೆ ಗೊಂದಲಗಳನ್ನು ಮಾಡಬಾರದು ಅಂತ ಅದು ಧರ್ಮ ಕಲಿಸಿಕೊಡುವಂತಹದ್ದು. ಆದ್ದರಿಂದ ಈ ಸದ್ಭಾವನಾ ವೇದಿಕೆ ಇಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ, ಈ ಚಿಕ್ಕದಾದಂತಹ ಚೊಕ್ಕಟವಾದಂತಹ ಒಂದು ಕಾರ್ಯಕ್ರಮ ಬಹಳ ಸಣ್ಣದಾದಂತಹ ಅವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಇದರ ಮೂಲಕ ಈ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು. ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲಿ ಪರಸ್ಪರ ನಾವು ಒಟ್ಟು ಸೇರಬೇಕು, ಧರ್ಮದ ಮೌಲ್ಯಗಳನ್ನು ಪರಸ್ಪರ ಹಂಚಿಕೊಳ್ಳುವಂತಹ ಒಂದು ವಾತಾವರಣ ಇಲ್ಲಿ ಬೆಳೀಬೇಕು. ಧರ್ಮಗಳ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು ದೂರ ಆಗಬೇಕು. ನಾವು ಯಾವುದನ್ನು ನಿಗೂಢವಾಗಿಡ್ತೇವೆಯೋ ಅದರ ಬಗ್ಗೆ ಜನರಿಗೆ ಸಂದೇಹ ಜಾಸ್ತಿ ಆಗ್ತದೆ. ಆದ್ದರಿಂದ ಧರ್ಮಗಳು ಒಳ್ಳೆಯದನ್ನೇ ಕಲಿಸ್ತದೆ ಎನ್ನುವ ನಂಬಿಕೆ ಇರುವಂತಹ ನಾವು ಆ ಧರ್ಮಗಳ ಸಾರ ಏನಿದೆಯೋ, ಆ ಧರ್ಮಗಳ ಮೌಲ್ಯಗಳೇನಿವೆಯೋ ಅದನ್ನು ಬಹಳ ಮುಕ್ತವಾಗಿ ಜನರ ಮುಂದೆ ಇಡುವಂತಹ ಕೆಲಸವನ್ನು ನಾವು ಮಾಡಬೇಕು. ಆ ಮೂಲಕ ಜನರಲ್ಲಿರುವಂತಹ ತಪ್ಪು ತಿಳುವಳಿಕೆ ದೂರ ಆಗಬೇಕು. ನಿಜವಾಗಿ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಇರಬೇಕು ಅಂತ ಹೇಳಿ ಆದರೆ ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು. ದ್ವೇಷ ತುಂಬಿದ ಮನಸ್ಸು ಎಂದೂ ಕೂಡ ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬನ ಬಗ್ಗೆ ದ್ವೇಷವನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿ ಆತನಿಗೆ ಸಮಾಧಾನದಿಂದ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಯಾರ ಬಗ್ಗೆ ಅವನಿಗೆ ದ್ವೇಷ ಇದೆಯೋ ಅವನು ಒಳ್ಳೆಯದಾಗುವುದನ್ನು ಅವನಿಗೆ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವನ ಮನಸ್ಸು ಅಸ್ವಸ್ಥ ಆಗ್ತದೆ. ಅಸೂಯೆ ಇರುವಂತಹ ಮನಸ್ಸು ಎಂದೂ ಕೂಡ ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೆಳೆಯಬೇಕು, ಇತರರು ಬೆಳೆಯಬೇಕು ಎನ್ನುವಂತಹ ಒಂದು ಚಿಂತನೆ ಅದು ನಮ್ಮಲ್ಲಿರಬೇಕು. ಪ್ರವಾದಿಯವರ ಒಂದು ಉದಾಹರಣೆಯನ್ನು ಹೇಳಿದರು. ಒಬ್ಬ ಒಳ್ಳೆ ಕೃಷಿಕ ಇದ್ದ. ಆ ಕೃಷಿಕನ ಯಶಸ್ಸಿನ ಹಿಂದೆ ಇರುವಂತಹ ಗುಟ್ಟು ಏನು ಅಂತ, ಒಳ್ಳೆ ಯಶಸ್ವಿ ಕೃಷಿಕ, ಅವನು ಕೃಷಿ ಮಾಡಿದರೆ ಧಾರಾಳ ಫಲ ಬರ್ತದೆ. ಅದಕ್ಕೆ ಪ್ರವಾದಿಯವರು ಹೇಳಿದರು, ಆ ಕೃಷಿಗೆ ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ, ಅವನು ಕೃಷಿ ಮಾಡಲಿಕ್ಕೆ ಧಾನ್ಯವನ್ನು ಆಯ್ಕೆ ಮಾಡುವಾಗ ಒಳ್ಳೆ ತಳಿಯ ಧಾನ್ಯವನ್ನು ಆಯ್ಕೆ ಮಾಡ್ತಾನೆ. ಒಳ್ಳೆ ತಳಿಯ ಬೀಜವನ್ನು ಆಯ್ಕೆ ಮಾಡಿ ಅವನು ಮೊದಲು ಏನು ಮಾಡ್ತಾನೆ ಅಂತ ಹೇಳಿದರೆ, ಅದರ ಒಂದು ಪಾಲನ್ನು ತನ್ನ ನೆರೆಕರೆಯವನಿಗೆ ನೀಡ್ತಾನೆ. ಆ ನೆರೆಕರೆಯವರು ಕೂಡ ಅದೇ ಬೀಜವನ್ನು ಬಿತ್ತಿ ಕೃಷಿ ಮಾಡಬೇಕು. ಇದರಿಂದಾಗಿ ಏನಾಗ್ತದೆ, ಇವನು ಅದೇ ಬೀಜವನ್ನು ಬಿತ್ತಿ ಕೃಷಿ ಮಾಡ್ತಾನೆ, ಅವರು ಅದೇ ಬೀಜವನ್ನು ಬಿತ್ತಿ ಕೃಷಿ ಮಾಡ್ತಾರೆ. ಅಲ್ಲಿಯೂ ಒಳ್ಳೆ ಕೃಷಿ ಆಗ್ತದೆ, ಇಲ್ಲಿಯೂ ಒಳ್ಳೆಯ ಕೃಷಿ ಆಗ್ತದೆ. ಅಲ್ಲಿ ಒಂದು ವೇಳೆ ಅಲ್ಲಿನ ಕೃಷಿ ಕೆಟ್ಟು ಹೋದರೆ ಇವನ ಕೃಷಿ ಕೂಡ ಕೆಟ್ಟು ಹೋಗ್ತದೆ. ಯಾಕಂದರೆ ಈ ಸಸ್ಯಗಳಲ್ಲಿ ಪರಸ್ಪರ ಅದು ಹತ್ತಿರ ಇರುವಂತಹ ಸಸ್ಯಗಳಿಗೆ ಏನಾದರೂ ರೋಗ ತಗಲಿದ್ರೆ ಈಚೆ ಇರುವಂತಹ ಸಸ್ಯಗಳಿಗೂ ಕೂಡ ಅಂತಹ ರೋಗ ತಗಲ್ತದೆ. ಆದ್ದರಿಂದ ಅದು ಸ್ವಸ್ಥವಾಗಿದ್ದರೆ ಇದು ಕೂಡ ಸ್ವಸ್ಥವಾಗಿರ್ತದೆ. ಆದ್ದರಿಂದ ಯಶಸ್ವಿ ಕೃಷಿಕನ ಒಂದು ಉದಾಹರಣೆ ಪ್ರವಾದಿಯವರು ನೀಡಿದರು. ನೀವು ಕೂಡ ಅದೇ ರೀತಿ ಆಗಬೇಕು ಅಂತ ಹೇಳಿ. ನಮ್ಮ ನೆರೆಕರೆಯಲ್ಲಿ ಶಾಂತಿ ಇದ್ದರೆ ನಮ್ಮಲ್ಲಿಯೂ ಶಾಂತಿ ಇರ್ತದೆ, ನಮ್ಮಲ್ಲಿ ಶಾಂತಿ ಇದ್ದರೆ ನಮ್ಮ ನೆರೆಕರೆಯವರಲ್ಲಿಯೂ ಶಾಂತಿ ಇರ್ತದೆ.
ಆದ್ದರಿಂದ ನಮ್ಮಲ್ಲಿ ಶಾಂತಿ ಇರುವ, ನಮ್ಮ ಸಮಾಜಕ್ಕೆ ಕೂಡ ಶಾಂತಿಯನ್ನು ನೀಡುವಂತಹ ಆ ಕೆಲಸ ಆಗಬೇಕು. ಇಂತಹ ಕೆಲಸ ಆಗಬೇಕಿದ್ದರೆ ಖಂಡಿತವಾಗಿ ಇಂತಹ ಕಾರ್ಯಕ್ರಮಗಳ ಮೂಲಕ ಇದೊಂದು ಪ್ರೇರಣೆ ನೀಡುತ್ತದೆ. ನೀವು ಈ ಸಂದೇಶವನ್ನು ಇತರರಿಗೂ ತಲುಪಿಸುವಂತಹ ಕೆಲಸವನ್ನು ಮಾಡಬೇಕು. ನಮಗೆ ಈ ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆ ಏನು ಅಂತ ಕೇಳಿದರೆ, ನಮ್ಮ ಸೃಷ್ಟಿಕರ್ತನ ಮುಂದೆ ನಾವು ಒಂದು ದಿನ ನಮ್ಮ ಜೀವನದ ಲೆಕ್ಕಾಚಾರವನ್ನು ಸಮರ್ಪಿಸಲಿಕ್ಕಿದ್ದೇವೆ ಎನ್ನುವಂತಹ ಒಂದು ವಿಶ್ವಾಸ ನಮಗಿದೆ. ಆಗ ನಮ್ಮಲ್ಲಿ ಕೇಳಬಹುದು, ಈ ಭೂಮಿಯಲ್ಲಿ ಈ ಸಮಾಜ ಹಾಳಾಗ್ತಾ ಇರುವಾಗ ನೀವು ಏನು ಮಾಡಿದ್ದೀರಿ ಎಂದು ಕೇಳುವ ಸಂದರ್ಭದಲ್ಲಿ ನಾವು ಈ ಸಮಾಜವನ್ನು ಒಳಿತಿನ ಕಡೆ ಕೊಂಡೊಯ್ಯಲಿಕ್ಕಾಗಿ, ಈ ಸಮಾಜದಲ್ಲಿ ಶಾಂತಿಯನ್ನು ಸ್ಥಾಪಿಸುವುದಕ್ಕಾಗಿ ನಾವು ಕೆಲಸ ಮಾಡಿದ್ದೇವೆ ಎನ್ನುವುದನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಆಗಬೇಕು. ಅಂತಹ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಆಗಬೇಕು. ಇದು ನಮ್ಮ ಸೃಷ್ಟಿಕರ್ತನ ಮುಂದೆ ನಾವು ಒಂದು ದಿನ ಉತ್ತರ ಕೊಡಲಿಕ್ಕಿದ್ದೇವೆ. ನಮ್ಮ ಜೀವನದ ಲೆಕ್ಕಾಚಾರವನ್ನು ಅವನ ಮುಂದೆ ಸಮರ್ಪಿಸಲಿಕ್ಕಿದ್ದೇವೆ. ನಾವು ಮಾಡಿದಂತಹ ಒಳಿತುಗಳಿಗೆ ಅರ್ಹವಾದಂತಹ ಪ್ರತಿಫಲ, ನಾವು ಮಾಡಿದಂತಹ ಕೆಡುಕುಗಳಿಗೆ ಅರ್ಹವಾದಂತಹ ಶಿಕ್ಷೆ ನೀಡುವಂತಹ ಒಂದು ದಿನ ಇದೆ. ಅದರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ಆದ್ದರಿಂದ ನಮಗೆ ಸಿಕ್ಕಿದಂತಹ ಈ ಆಯುಷ್ಯದಲ್ಲಿ ಈ ಸಮಾಜಕ್ಕೆ ಎಷ್ಟು ಒಳಿತನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಒಳಿತನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕು. ಪ್ರವಾದಿಗಳು ಕಲಿಸಿಕೊಟ್ಟಂತಹ ಒಂದು ಸಂದೇಶ, ನೀವು ಈ ಸಮಾಜಕ್ಕೆ ಒಳಿತನ್ನು ಬಿಟ್ಟು ಹೋಗುವುದಾದರೆ ಎಲ್ಲಿಯ ತನಕ ಸಮಾಜಕ್ಕೆ ಅದರ ಒಳಿತು ಲಭಿಸ್ತಾ ಇರ್ತದೆಯೋ ಅಲ್ಲಿಯ ತನಕ ನೀವು ಮರಣ ಹೊಂದಿದರೂ ನಿಮ್ಮ ಮರಣದ ಬಳಿಕವೂ ಕೂಡ ನಿಮ್ಮ ಖಾತೆಗೆ ಅದರ ಪುಣ್ಯ ಫಲ ಜಮೆಯಾಗ್ತದೆ ಅಂತ ಹೇಳಿದರು. ಅದೇ ರೀತಿ ನೀವು ಸಮಾಜದಲ್ಲಿ ಕೆಡುಕನ್ನು ಬಿಟ್ಟು ಹೋಗ್ತೀರಿ ಅಂತ ಹೇಳಿ ಆದರೆ ಎಲ್ಲಿಯ ತನಕ ಸಮಾಜ ಅದರ ನಷ್ಟವನ್ನು ಅನುಭವಿಸ್ತಾ ಇರ್ತದೆಯೋ ಅಲ್ಲಿಯ ತನಕ ಅದರ ಪಾಪ ಫಲಗಳು ನಿಮ್ಮ ಖಾತೆಗೆ ಜಮೆ ಆಗ್ತಾ ಇರ್ತದೆ ಅಂತ ಹೇಳಿ ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ ಒಂದು ದ್ವೇಷ ಭಾಷಣ ಮಾಡಿದರೆ ಅವನು ದ್ವೇಷ ಭಾಷಣ ಮಾಡಿಕೊಂಡು ಅವನು ಆರಾಮದಲ್ಲಿ ಮನೆಯಲ್ಲಿ ಹೋಗಿ ಇರಬಹುದು. ಆದರೆ ಹಲವಾರು ಮಂದಿ ಅದರಿಂದ ಅವರ ಮನಸ್ಸು ಕಲುಷಿತಗೊಂಡು ಅವರು ಪರಸ್ಪರ ಕಚ್ಚಾಡ್ತಾರೆ, ಸೊತ್ತುಗಳು ನಾಶವಾಗ್ತದೆ, ಜೀವಹಾನಿ ಸಂಭವಿಸ್ತದೆ. ಇದಕ್ಕೆಲ್ಲ ಆತ ಕಾರಣಕರ್ತನಾಗ್ತಾನೆ. ದೇವನ ಮುಂದೆ ಒಂದು ದಿನ ಅವನು ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅವನು ಮರಣ ಹೊಂದಿದ ಬಳಿಕವೂ ಕೆಲವರು ಮಾಡಿದಂತಹ ಭಾಷಣದ ಫಲ ತಲೆ ತಲಾಂತರಗಳ ತನಕ ಆ ದ್ವೇಷ ಅದು ಸಾಕ್ತಾ ಇರ್ತದೆ. ಆ ಸಮಾಜದಲ್ಲಿ ಉಂಟಾಗುವಂತಹ ಎಲ್ಲ ಅನಾಹುತಗಳಿಗೆ ಆತನು ಹೊಣೆಗಾರನಾಗಿರ್ತಾನೆ. ಸೃಷ್ಟಿಕರ್ತನ ಮುಂದೆ ಅವನು ಜವಾಬ್ದಾರನಾಗಿರ್ತಾನೆ. ಅವನದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಈ ಒಂದು ಎಚ್ಚರಿಕೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಎಲ್ಲಿರುವಂತಹ ಎಲ್ಲ ಧರ್ಮಗಳು ಇಂತಹ ಮಾನವೀಯತೆಯ, ಶಾಂತಿಯ, ಸೌಹಾರ್ದತೆಯ, ಸತ್ಯದಿಂದ ಕೂಡಿದ ನ್ಯಾಯ ಪ್ರಾಮಾಣಿಕತೆಯ ಸಂದೇಶವನ್ನು ನೀಡುವಂತಹ ಧರ್ಮವಾಗಿದೆ. ಆದ್ದರಿಂದ ಆ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ನಾವು ಆಚರಿಸಿಕೊಂಡು ಪರಸ್ಪರ ಪ್ರೀತಿಯಿಂದ ಬಾಳೋಣ. ಅದಕ್ಕಾಗಿ ಈ ಸದ್ಭಾವನಾ ವೇದಿಕೆ ಅಳದಂಗಡಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಇದರ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳುತ್ತೇನೆ. ಮತ್ತು ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ಬದುಕಿದರೆ ಸಾಕು, ಅದೇ ಸಂತೃಪ್ತ ಬದುಕು ಎಂಬ ನುಡಿಮುತ್ತಿನಂತೆ ರಾಜ್ಯ ಮಟ್ಟದ ಪಂಚಾಯತ್ ರಾಜ್ ತರಬೇತುದಾರರಾಗಿ, ಬಳಂಜ ಶಾಲೆಯ ಅಮೃತ ಮಹೋತ್ಸವದ ಅಧ್ಯಕ್ಷರಾಗಿ, ಸಮಾಜಮುಖಿಯಾಗಿ, ಒಬ್ಬ ಶಿಕ್ಷಕರ ಮಗನಾಗಿ, ಶಿಕ್ಷಣ ಪ್ರೇಮಿಯಾಗಿ, ಪ್ರಗತಿಪರ ಕೃಷಿಕರಾಗಿ ಸೇವೆ ನೀಡುತ್ತಿರುವವರು ಶ್ರೀ ಚಂದ್ರಶೇಖರ್ PK ಬಳಂಜ ಸರ್. ಸದ್ಭಾವನಾ ಸಂದೇಶಕ್ಕಾಗಿ ತಮಗಾಗಿ ವೇದಿಕೆ. ಆಳದಂಗಡಿಯ ಸದ್ಭಾವನಾ ವೇದಿಕೆಯ ವತಿಯಿಂದ ಈ ಧರ್ಮಕ್ಷೇತ್ರದಲ್ಲಿ ನಡೆಯತಕ್ಕಂಥ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನಮಗೆಲ್ಲರಿಗೂ ಮಾರ್ಗದರ್ಶಕರಾದ ಸನ್ಮಾನ್ಯ ಶಿವಪ್ರಸಾದ್ ಅಜಿಲರೆ, ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾದ ಸನ್ಮಾನ್ಯ ಸುಭಾಷ್ ಚಂದ್ರಯವರೇ, ಗೌರವ ಅಧ್ಯಕ್ಷರು ಮತ್ತು ಈ ಧರ್ಮಕ್ಷೇತ್ರ ಧರ್ಮಗುರುಗಳು ಆದಂಥ ವಂದನೀಯ ಫಾದರ್ ಎಲಿಯಾಸ್ ಡಿಸೋಜಾ ಅವರೇ, ಸದ್ಭಾವನಾ ಸಂದೇಶವನ್ನು ನೀಡಿದಂಥ ಇಸಾಕ್ ಪುತ್ತೂರ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸದ್ಭಾವನಾ ಮಿತ್ರರೇ, ಸಹೋದರ ಸಹೋದರಿಯರೇ, ಮಾನ್ಯ ಸುಭಾಷ್ ಚಂದ್ರಯ್ಯವರು ಒಂದು ದಿವಸ ನಾನು ತರಬೇತಿಯಲ್ಲಿರುವ ಸಂದರ್ಭದಲ್ಲಿ ಫೋನ್ ಮಾಡಿ, ಒಂದು ಕಾರ್ಯಕ್ರಮ ಇದೆ ಸದ್ಭಾವನಾ ವೇದಿಕೆ ವತಿಯಿಂದ, ನಾವೊಂದು ಸದ್ಭಾವನಾ ವೇದಿಕೆ ಅಂತ ಅಳದಂಗಡಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ, ಅದರ ಕಾರ್ಯಕ್ರಮದಲ್ಲಿ ನೀವು ಬರಬೇಕು,
ಒಂದು ಹಿಂದುವಾಗಿ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಎನ್ನುವ ಒಂದು ಸಂದೇಶವನ್ನು ಕೊಟ್ಟರು. ಭಾಷಣ ಅಂತ ಹೇಳಿದ ಕೂಡ ಭಯ ಆಗುವಂಥ ಪರಿಸ್ಥಿತಿ ಹೀಗೆ ಸಂದರ್ಭದಲ್ಲಿ. ಯಾಕೆಂತ ಹೇಳಿದ್ರೆ ಈ ಹಿಂದೂ ಅಥವಾ ಧರ್ಮ ಆಧಾರಿತವಾಗಿ ಭಾಷಣ ಮಾಡುವಂಥದ್ದು ಒಂದು ರೀತಿಯ ಭಯ ಹುಟ್ಟಿಸುವ ಒಂದು ಪ್ರಕ್ರಿಯೆಯಾಗಿ ಹೋಗಿದೆ ನಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ. ಆದ ಕಾರಣ ಭಯ ಆಗಿತ್ತು. ಆದರೆ ಮೊನ್ನೆ ಸಿಪ್ರಿಯಾನ್ ಮತ್ತು ಅವರ ತಂಡದವರು ಬಂದು ಮನೆಗೆ ನಾನು ಇಲ್ಲದಾಗ ಆಮಂತ್ರಣವನ್ನು ಕೊಟ್ಟರು. ಅದರಲ್ಲಿ ಆ ಸದ್ಭಾವನ ವೇದಿಕೆಯ ಉದ್ದೇಶಗಳನ್ನು ನೋಡಿದಾಗ ಇದು ಪ್ರಸ್ತುತ ಬೇಕು ಅಂತ ಅನಿಸ್ತದೆ ನನಗೆ. ಭಾವ ಅದು ಸ್ವಭಾವ ಅಂತ ನಾವು ಕರಿತೇವೆ. ನಾವು ಅದು ನೈಸರ್ಗಿಕವಾಗಿ ಇರತಕ್ಕಂಥದ್ದು. ಆದರೆ ಭಾವನೆ ಅದು ಮನುಷ್ಯಕೃತ. ನನ್ನ ಮಗ, ನಾನು ಹೆಚ್ಚು ಧರ್ಮದ ವಿಷಯವನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅದರ ಬಗ್ಗೆ ನಮ್ಗೆ ಅರಿವಿದೆ. ಆದರೆ ಅದನ್ನು ನಾವು ನಮ್ಮ ಜೀವನ ಶೈಲಿಯಲ್ಲಿ ಅನುಸರಿಸುವುದು ಮಾತ್ರ ಮುಖ್ಯವಾಗಿರ್ತದೆ. LKGಗೆ ನಾನು ಅವನನ್ನು ನನ್ನ ಬೆಳ್ತಂಗಡಿಯ ಸೈಂಟ್ ಮೇರಿ ಸ್ಕೂಲಿಗೆ ನಾನು ಸೇರಿಸಿದೆ. ನಾನು 1-2-3 ತಿಂಗಳ ಕಳೆದ ಮೇಲೆ ಒಂದು ದಿವಸ ಸಂಜೆ ಬಂದು ಅಮ್ಮನ ಹತ್ರ ಒಂದು ಕಂಪ್ಲೇಂಟ್. ಒಬ್ಬ ಮುಸ್ಲಿಂ ಹುಡುಗ, ಅವನ ಸ್ನೇಹಿತ, ಮತ್ತೊಬ್ಬ ಹುಡುಗ ಅವನಿಗೆ ಹೇಳ್ತಾನೆ, ನೀನು ಆ ಮುಸ್ಲಿಂ ಹುಡುಗನ ಸ್ನೇಹ ನೀ ಯಾಕೆ ಮಾಡ್ತೀನಿ, ನೀನು ಅವನ ಜೊತೆ ಯಾಕೆ ಊಟಕ್ಕೆ ಓದ್ಕೊಳ್ತೀನಿ, ನೀನು ಹಾಗೆ ಮಾಡಬಾರ್ದು ನೀನು ಅಂತ. ಅವನಿಗೆ ದೊಡ್ಡ ಒಂದು ಸಂಶಯ ಆಯಿತು. ಅವನಿಗೆ ಬಂದು ಮನೆಯಲ್ಲಿ ಅಮ್ಮನ ಹತ್ರ ಹೇಳಿದ. ಅದ್ಯಾಕೆ ಅವನು ಹಾಗೆ ಹೇಳಿದ, ಒಬ್ಬ ಮುಸ್ಲಿಂ ಹುಡುಗನ ಜೊತೆಯಲ್ಲಿ ನನ್ನ ಸ್ನೇಹ ಇತ್ತು, ಅವನ ಜೊತೆ ಊಟ ಮಾಡುವಾಗ ಮತ್ತೊಬ್ಬ ಹುಡುಗ ಅದು ಯಾಕೆ ನೀವು ಮಾಡ್ತೀವಿ, ಅವನ ಜೊತೆ ನೀವು ಮಾಡಬಾರ್ದು ಅಂತ ಹೇಳಿದ ಅಂತ. ಏನು ಕಾರಣ ಇದಕ್ಕೆ? ಮತ್ತೆ ಅವನಿಗೆ ಸಮಜಾಯಿಷಿ ಮಾಡಬೇಕು ಅಂತಿದ್ರೆ ನಾನು ಮತ್ತೆ ಬರಬೇಕಾಯ್ತು. ಅವನಿಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ನನ್ನ ಧರ್ಮಪತ್ನಿಗೆ ಸಾಧ್ಯ ಆಗದೆ ಮತ್ತೆ ನಾನು ಅದನ್ನು ಅವನಿಗೆ ಮನ ಮುಟ್ಟುವ ರೀತಿಯಲ್ಲಿ ಹೇಳಿದೆ. ನಾನು ಹೇಗೆ ಹೇಳಿದೆ ಅಂತ ಹೇಳಿದರೆ, ನನ್ನ ತಂದೆ ನಮ್ಮ ಜ್ಯೋತಿ ಮೇಡಮ್ ಹೇಳಿದರು, ಶಿಕ್ಷಕರ ಮಗ ಅಂತ. ಅವರು ಇಲ್ಲಿ ಅಳದಂಗಡಿಯಲ್ಲಿ ನಮ್ಮ ಶಿವಪ್ರಸಾದ್ ಅಜ್ಜರಿಗೆ ಕೂಡ ಗೊತ್ತಿದೆ. ಅಳದಂಗಡಿಯಲ್ಲಿ ಕೆಲಸ ಮಾಡಿದ್ದಾರೆ, ಶಿರ್ಲದಲ್ಲಿ ಕೆಲಸ ಮಾಡಿದ್ದಾರೆ, ಪಿಲ್ಯದಲ್ಲಿ ಕೆಲಸ ಮಾಡಿದ್ದಾರೆ, ಬಳಂಜದಲ್ಲಿ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಅವರು ಮುಂಚೆ ಪ್ರಾರಂಭದಲ್ಲಿ ಮಣೆಯಲ್ ಅಂತ ಹೇಳುವಂಥದ್ದು, ಮಂಗಳೂರು ತಾಲೂಕಿನ ಮಳಲಿ ಅಂತ ನಾವು ಕರಿತೇವೆ, ಅಲ್ಲಿ ಶಿಕ್ಷಕರಾಗಿದ್ದರು. ಇದು ಸುಮಾರು 1970ರ ದಶಕ, 70ರ ಇಸ್ವಿ. ನಾವಾಗ ಹುಟ್ಟಿದ್ದಷ್ಟೇ. ಒಂದು 2-3 ವರ್ಷದ ಇರ್ಬೋದು ನಾನು, ಬಹುಶಃ ಒಂದು 73ನೇ ಇಸ್ವಿ ಇರ್ಬೋದು ಸರ್. ಆ ಸಂದರ್ಭದಲ್ಲಿ ಶಿಕ್ಷಕರು ಅಂತ ಹೇಳಿದರೆ ಸಂಬಳ ತುಂಬ ಕಡಿಮೆ, ಬದುಕಲಿಕ್ಕೆ ಆಗುವಷ್ಟು ಮಾತ್ರ. ಆದರೆ ಬಡತನ ಇತ್ತು. ಬಡ ಶಿಕ್ಷಕ ಅಂತಲೇ ಒಂದು ರೀತಿಯಲ್ಲಿ ಮಾತಾಡ್ತಿದ್ರು ಎಲ್ಲರೂ, ಶಿಕ್ಷಕರು ಬಡ ಶಿಕ್ಷಕರು ಅಂತ. ನಮ್ಮಲ್ಲಿ ಕೂಡ ಊಟಕ್ಕೆ ತೊಂದರೆ ಇತ್ತು. ನಮ್ಮ ತಂದೆಯವರು ಅಲ್ಲಿ ಶಾಲೆ ಹತ್ತಿರ ಇರ್ತಕ್ಕಂಥ ಉಸ್ಮಾನ್ ಬ್ಯಾರಿ ಹೇಳುವರ ಅಂಗಡಿಯಿಂದ ಸಾಮಗ್ರಿಗಳನ್ನು, ಬ್ಯಾರಿ ಅಂತ ಹೇಳಿದ್ರೆ ಕೂಡ ಬ್ಯಾರದವರು ಅಂತ ಹೇಳೋ ಒಂದು ಮಾತಿತ್ತು ಹಿಂದೆಲ್ಲ. ಆ ಉಸ್ಮಾನ್ ಬ್ಯಾರಿಯವರ ಅಂಗಡಿಯನ್ನು ಸಾಮಾನು ತರ್ತಾ ಇದ್ದರು. ಶಿಕ್ಷಕರಿಗೆ ಸಂಬಳ ಇಲ್ಲ, ಸಂಬಳ ಬರೋದು ಯಾವಾಗಲೂ. ಆದರೆ ಉಸ್ಮಾನ್ ಬ್ಯಾರಿಯವರು ಸಂಬಳ ಬರದಿದ್ದರೂ ತಂದೆಯವರು ಸಂಬಳ ಬಂದ ಮೇಲೆ ಅವರಿಗೆ ಹಣ ಕೊಡೋದು ಆ ತಿಂಗಳ ಲೆಕ್ಕದಲ್ಲಿ. ಸಂಬಳ ಬರದಿದ್ದರೂ ಕೂಡ ಅಪ್ಪನಿಗೆ ಕೇಳಲಿಕ್ಕೆ ಮುಜುಗರ ಏನು ಗೊತ್ತಿಲ್ಲ. ಆದರೆ ಆ ತಿಂಗಳಿಗೆ ಬೇಕಾದ ಸಾಮಾನುಗಳನ್ನು ಮನೆಗೆ ಮುಟ್ಟಿಸ್ತಿದ್ರು, ಅವರು ಕಳಿಸಿಕೊಡ್ತಾ ಇದ್ರು. ಆಗ ತಂದೆಯವರು ಒಂದ್ಸಲ ಹೇಳಿದ್ರು, ನಾನು ದುಡ್ಡು ಕೊಡದೆ ನಿಮಗೆ ಬಾಕಿ ಉಂಟು ಅಂತ ಅವ್ರು ಹೇಳಿದ್ರಂತೆ. ನನಗೆ ತಂದೆಯವರು ಹೇಳಿದ್ದನ್ನು, ಈರಿಗೆ ಸಂಬಳ ಬನ್ನ ಕೊರಲಿ ಅಂಡ ಇಲ್ಲ ಇಪ್ಪನ ಜೋಕ್ಲು ಪಂಜು ನಕ್ಕಲು ಉಪವಾಸ ಇಪ್ಪನವು ಸರಿಯತ್ತವು ಅಲ್ಲಾಗ ಇಷ್ಟ ಅಪ್ಪಜಿ ಐಕ್ಯನ ಕೊಡ್ದು ಕಟ್ಕೊಂಡ ಮಾಸ್ಟರ್. ಇಂಥ ಸ್ಥಿತಿಯಲ್ಲಿ ನನ್ನ ತಂದೆಯವರು ನನ್ನನ್ನು ಬೆಳೆಸಿದ್ದು, ಆ ಮೌಲ್ಯಗಳನ್ನು ಅವರು ನನ್ನಲ್ಲಿ ಅದನ್ನು ಬಿತ್ತಿದ್ದಾರೆ ಅಂತ ಹೇಳಿ ಇಚ್ಛೆಪಡ್ತೇನೆ. ಇದೇ ಸಂದರ್ಭದಲ್ಲಿ 1-2 ವರ್ಷ, ನಾನು 3-4 ವರ್ಷದಲ್ಲಿರುವಾಗ ಎಲಿಯಮ್ಮ ಅಂತ ಹೇಳುವ ಒಬ್ಬರು ನೆಲ್ಯಾಡಿಯವರು ಆ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ, ಟೀಚರ್. ಅವರ ತಂದೆಯವರು ಕರ್ಕೊಂಡು ಬರ್ತಾರೆ. ಇಲ್ಲಿಂದ ಮಂಗಳೂರಿಗೆ ಬಂದು ಮಂಗಳೂರಿಂದ
ದಿನಾಲೂ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರು ಚಿಂತೆ ಮಾಡ್ತಿರುವಾಗ ನನ್ನ ಅಪ್ಪ ಇವತ್ತು ನನ್ನ ಜೊತೆ ನೀವು ಬನ್ನಿ, ನೀವು ಮತ್ತು ಮಗಳು ನಮ್ಮ ಮನೆಗೆ ಬನ್ನಿ, ನಾಳೆ ಮತ್ತೆ ಯೋಚನೆ ಮಾಡುವ ಅಂತ ಹೇಳ್ತಾರೆ. ಮನೆಗೆ ಬರ್ತಾರೆ. ಮನೆಗೆ ಬಂದು ಊಟ ಎಲ್ಲ ಮಾಡಿದ ಮೇಲೆ ಮಾರನೇ ದಿವಸ ಬೆಳಿಗ್ಗೆ ಪುನಃ ಶಾಲೆಗೆ ಹೊರಡುವಾಗ ಈ ವಿಷಯ ಪ್ರಸ್ತಾಪ ಬರ್ತದೆ. ನನ್ನ ಅಮ್ಮ ಹೇಳ್ತಾರೆ ಆಗ ಸಂದರ್ಭದಲ್ಲಿ, ಎಲ್ಲಿ ಯಾಕೆ ಹೋಗಬೇಕು, ಇಲ್ಲೇ ಇರಲಿ ಅಂತ. ಹಾಗೆ ಇದ್ದಂಥ ಎಲಿಯಮ್ಮ ಟೀಚರು 4-5 ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ಶಾಲೆಯಲ್ಲಿ. ನಮ್ಮ ಮನೆಯಲ್ಲಿ ಇದ್ದರು ಅವರು, ನನಗೆ ಕೂಡ ಕಳಿಸಿದ್ದಾರೆ. ಇದು ಎಲಿಯಮ್ಮ ಟೀಚರು ತಿಂದದ್ದು ಕೂಡ ಅದೇ ಉಸ್ಮಾನ್ ಸಾಹೇಬರು ಬ್ಯಾರಿ ಕೊಟ್ಟಂಥ ಅಂಗಡಿಯ ಅಕ್ಕಿ ಸಾಮಾನಿಂದಲೇ ಊಟ ಮಾಡಿದ್ದು. ಹಾಗಾದರೆ ಎಲ್ಲಿ ಭೇದ, ಎಲ್ಲಿ ಧರ್ಮ? ಇದನ್ನು ನನ್ನ ಮಗನಿಗೆ ಹೇಳಿದೆ ನಾನು, ನೋಡಿಮ್ಮ ಇದು ಈ ಸ್ಥಿತಿಯಲ್ಲಿ ನಾವು ಬೆಳೆದು ಬಂದವರು. ನಮಗೆ ಈ ಮೌಲ್ಯವನ್ನು ನನ್ನ ಅಪ್ಪ ನನಗೆ ಕಲಿಸಿಕೊಟ್ಟಿದ್ದಾರೆ. ಅದೇ ಮೌಲ್ಯವನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಆದ ಕಾರಣ ನಮ್ಮೊಳಗೆ ಯಾವುದೇ ಭೇದ ಇಲ್ಲ, ನಾವೆಲ್ಲರೂ ಕೂಡ ಒಂದೇ. ಸ್ವಲ್ಪ ನಮ್ಮ ಸಂಸ್ಕಾರದಲ್ಲಿ ಭಿನ್ನತೆ ಇರಬಹುದು, ಆಹಾರ ಪದ್ಧತಿಯಲ್ಲಿ ಭಿನ್ನತೆ ಇರಬಹುದು. ಅವರ ಆಹಾರ ಪದ್ಧತಿ ಅವರಿಗೆ, ಅವರ ಸಂಸ್ಕಾರ ಅವರಿಗೆ, ನಮ್ಮ ಸಂಸ್ಕಾರ ನಮಗೆ, ನಮ್ಮ ಆಹಾರ ಪದ್ಧತಿ ನನಗೆ. ಇದು ಹೇಳುವಂಥದ್ದು ಮನುಷ್ಯಕೃತ ಭಾವನೆ ಅಂತ. ಆದ ಕಾರಣ ಆ ಭಾವನೆ ಒಂದು ಕಡೆ ಹೋಗುವಾಗ ಒಂದು ಅಪಘಾತ ಆಗ್ತದೆ. ಅಪಘಾತ ಆಗುವ ಸಂದರ್ಭದಲ್ಲಿ ನಾವು ಅದನ್ನು ನೋಡ್ತೇವೆ. ನೋಡುವಾಗ ನಾವು ಅಲ್ಲಿಗೆ ಧಾವಿಸ್ತೇವೆ. ಇದು ನಮ್ಮದು ಸ್ವಭಾವ, ಅದು ಸ್ವಯಂ ನಮ್ಮಲ್ಲಿ ಜನ್ಮತಃ ಬಂದಂಥ ಅಥವಾ ನೈಸರ್ಗಿಕವಾಗಿರ್ತಕ್ಕಂಥ ಭಾವನೆ. ನೋಡಿದ ಮೇಲೆ ನೋಡುವ ಮೊದಲು ನಮಗೆ ಅಯ್ಯೋ ದೇವರಂತ ಅನಿಸ್ತದೆ. ನೋಡಿದ ಮೇಲೆ ಅದು ಯಾಕೆ ನನಗೆ ಅದರ ಉಸಾಬರಿ, ಅದು ಮತ್ತೆ ಹೋದಾಗ ಕೋರ್ಟು ಕೇಸು ಸ್ಟೇಷನ್ನು ಎಲ್ಲ ಬರ್ತದೆ. ಇದು ಭಾವನೆ. ಅಥವಾ ಅಲ್ಲಿ ಬಿದ್ದಂಥ ವ್ಯಕ್ತಿಗಳದ್ದು ಆಭರಣಗಳನ್ನು ಅಥವಾ ಧನವನ್ನು ಅಪಹರಣ ಮಾಡುವಂಥದ್ದು ಇದು ಭಾವನೆ. ಇದು ಮನುಷ್ಯಕೃತ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯವನ್ನು ಹೇಳ್ತೇನೆ ನಾನು ಕೂಡ ನಮ್ಮ ಅಜಿಲರ ಆಶ್ರಯದಲ್ಲಿ ನಾವು ಇಲ್ಲಿ ನಮ್ಮ ಅಜ್ಜ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರೋ ಸಂದರ್ಭದಲ್ಲಿ ಕೂಡ ಹಾಗೆ ಅಲ್ಲಿ ಒಬ್ಬರು ಕಾಸಿಂ ಸಾಹೇಬರು ಅಂತಿದ್ರು, ಕಲೈ ಹಾಕ್ಕೊಡ್ತಾ ಇದ್ರು ಅವರು. ಅವರ ಮಗ ಅಬ್ದುಲ್ ಹಮೀದ್ ಅಂತೇಳಿ ಮತ್ತೆ ನಜೀರ್ ಅಂತ, ಅವರ ಜೊತೆಯಲ್ಲಿ ನಾವು ಆಡಿ ಬೆಳೆದವರು. ನಮ್ಗೆ ಯಾವುದೇ ತೊಂದರೆಗಳು ಆಗಲಿಲ್ಲ. ನಮ್ಮ ಮನೆ ಹತ್ತಿರ, ಅಜ್ಜನ ಮನೆ ಹತ್ತಿರವೇ ಈಗ ಅಲ್ಲಿ ಪ್ಲೇವಿಯಾ ಮೇಡಮ್ ಇದ್ದಾರೆ, ಸೆಲೆಸ್ಟಿನ್ ಮತ್ತು ಪ್ಲೇವಿಯಾ. ನಾವು ಸೆಲೆಸ್ಟಿನ್ ಮತ್ತು ನಾವು ಒಟ್ಟಿಗೆ ಆಡಿದವರು, ಪ್ಲೇವಿಯಾನವರು ಒಟ್ಟಿಗೆ ಆಡಿದವರು. ಯಾವುದೇ ತೊಂದರೆಗಳಾಗಲಿಲ್ಲ ನಮಗೆ ಆ ಸಂದರ್ಭದಲ್ಲಿ. ಸೌಹಾರ್ದತೆಗೆ ಅಥವಾ ಪ್ರೀತಿಗೆ, ಕಷ್ಟ ಸುಖಕ್ಕೆ ಯಾವುದೇ ತೊಂದರೆಗಳಾಗಲಿಲ್ಲ. ಆಗಿದ್ದಾಗ ಈ ಭಾವನೆ, ನಮ್ಮ ಮನೋಭಾವನೆ ಹೇಳುವಂಥದ್ದು ಅದು ಮನುಷ್ಯರಿಂದ ಮಾಡಲ್ಪಟ್ಟದ್ದು ಹೇಳುವಂಥದ್ದು ನನ್ನ ಭಾವನೆ. ಆದ ಕಾರಣ ನಮ್ಮ ಬೆಳ್ತಂಗಡಿಯಲ್ಲಿ ಸೌಹಾರ್ದ ವೇದಿಕೆ ಅಂತ ರೆವರೆಂಡ್ ಫಾದರ್ ಮುಕ್ಕಯ್ಯವರು ಧರ್ಮ ಪ್ರಾಂತದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ, ಒಂದು ಬಿಷಪರಾಗಿದ್ದಾಗ ಸಂದರ್ಭದಲ್ಲಿ ಅದೊಂದು ಮಾಡಿಕೊಂಡು ನಡೆಸ್ಕೊಂಡು ಬರ್ತಾ ಇದ್ದರು. ಇಲ್ಲಿಯೂ ತಾಲೂಕುಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳು, ಕೋಮು ಭಾವನೆಗಳು ಅಥವಾ ಕೋಮು ದ್ವೇಷಗಳು ಬರಬಾರ್ದು ಎನ್ನುವ ಒಂದು ಕಾಳಜಿಯಿಂದ ಪ್ರಾರಂಭ ಮಾಡಿದಂಥ ಒಂದು ವ್ಯವಸ್ಥೆ ಅದು ಸುಗಮವಾಗಿ ನಡೆದು ಹೋಗಿದೆ ಇಷ್ಟುವರೆಗೆ ಕೂಡ. ಈ ಸಂದರ್ಭದಲ್ಲಿ ಈ ನಮ್ಮಲ್ಲಿ ದೊಡ್ಡ ಸಮಸ್ಯೆಗಳು ಏನು ಅಂತ ಹೇಳಿದರೆ, ಈಗ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಜನ ಪೊಲೀಸ್ ಅಧಿಕಾರಿಗಳು, ಸುಧೀರ್ ಕುಮಾರ್ ರೆಡ್ಡಿ ಅವರು ಮತ್ತು ಡಾಕ್ಟರ್ ಅರುಣ್ ಅವರು, ಈ ಒಂದು ಸಮಸ್ಯೆಯನ್ನು ಪರಿಹರಿಸುವ ಪ್ರಥಮ ಹೆಜ್ಜೆಯಾಗಿ ಏನು ಮಾದಕ ದ್ರವ್ಯಗಳು ನಮ್ಮಲ್ಲಿ ಚಲಾವಣೆಯಲ್ಲಿ ಇದೆ ಇದನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೆಮ್ಮೆ ಪಡ್ಕೊಳ್ತೇವೆ. ಆದರೆ ಈ ಬುದ್ಧಿವಂತರ ಜಿಲ್ಲೆಯನ್ನು ಬುದ್ಧಿಹೀನರಾಗಿ ಮಾಡ್ತಿರುವಂಥದ್ದು ಈ ಒಂದು ದೊಡ್ಡ ಪಿಡುಗು. ಇದನ್ನು ನಿಯಂತ್ರಣ ಮಾಡುವ ಮೂಲಕ ನಮ್ಮಲ್ಲಿರ್ತಕ್ಕಂಥ ದೊಡ್ಡ ಒಂದು ಆ ಸಮಸ್ಯೆಗಳನ್ನು, ಏನು ಆ ಕೋಮು ಘರ್ಷಣೆಗಳಾಗುವಂಥ ಸಮಸ್ಯೆಯನ್ನು ಪರಿಹರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಯಶಸ್ಸಾದರೆ ನಮ್ಮಲ್ಲಿ 90% ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತ ನನ್ನ ಭಾವನೆ. ಎರಡನೇದು, ಈಗಾಗಲೇ ನಮ್ಮ ಸುಪ್ರಿಯನ್ ಅವರು ಮಾತಾಡಿದರು, ಮತ್ತು ನಮ್ಮ ಶಿವಪ್ರಸಾದ್ ಅಜಿಲ್ ಹೇಳಿದರು, ನಮ್ಮಲ್ಲಿ ಇರ್ತಕ್ಕಂಥ ತಂತ್ರಜ್ಞಾನ, ಸೋಷಿಯಲ್ ಮೀಡಿಯಾ ಇವತ್ತು ಅದು ಹೇಗೆ ನಮಗೆ ನಮ್ಮ ಮಾದಕ ದ್ರವ್ಯವು ನಮ್ಮಲ್ಲಿ ಒಂದು ರೀತಿಯ ಪಿಡುಗಾಗಿ ಹೋಗಿದೋ, ಅದೇ ರೀತಿ ಸೋಷಿಯಲ್ ಮೀಡಿಯಾ ಕೂಡ ಒಂದು ಪಿಡುಗಾಗಿ ಹೋಗಿದೆ. ಇದನ್ನು ನಾವು ಗಮನಿಸಬೇಕಾಗ್ತದೆ. ಇವತ್ತು ಎಲ್ಲರ ಕೈಯಲ್ಲಿ ಕೂಡ
ಇದು ಸ್ಮಾರ್ಟ್ ಮೊಬೈಲ್ಗಳು ಬಂದು ಹೋಗಿದೆ. ಚಿಕ್ಕ ಮಕ್ಕಳ ಕೈಗೂ ಅದು ಸಿಗ್ತದೆ. ಅಲ್ಲಿ ಬರುವಂಥ ಎಲ್ಲ ವಿಷಯಗಳು ಅದು ಪೂರ್ಣ ಸತ್ಯ ಅಲ್ಲ, ಅಥವಾ ಭಾಗಶಃ ಹೆಚ್ಚು ಸುಳ್ಳಿರುವಂಥದ್ದು ವಿಷಯಗಳಲ್ಲಿ ಬರುವಂಥದ್ದು. ಆದರೆ ಅದನ್ನು ನಂಬಿ ಅದೇ ಸತ್ಯ ಎನ್ನುವ ಒಂದು ಭಾವನೆ ಅಡಿಯಲ್ಲಿ ನಮ್ಮಲ್ಲಿ ಇವತ್ತು ವರ್ತನೆಗಳು, ಮನೋಭಾವಗಳು ಜನರಲ್ಲಿ ಬಂದು ಹೋಗಿದೆ. ಈ ಕಾರಣದಿಂದಾಗಿ ನಮ್ಮಷ್ಟು ಗೊಂದಲಗಳು ನಡೀತಿರುವಂಥದ್ದು. ಈ ಕಾರಣದಿಂದಾಗಿ ನಮ್ಮದು ಹಿಂದೂ ಧರ್ಮ, ಮಾನ್ಯ ಅಜಿಲ್ರು ಕೂಡ ಮಾತನಾಡಿದರು, ಎಲ್ಲ ನದಿಗಳ ನೀರು ಹೋಗಿ ಸೇರುವಂಥದ್ದು ಅದು ಸಮುದ್ರಕ್ಕೆ. ಎಲ್ಲ ಧರ್ಮಗಳ ಅಂತಿಮ ಗುರಿ ದೇವರ ಹತ್ರ ಸೇರುವಂಥದ್ದೇ. ಆ ದೇವರ ಹೋಗುವ ದಾರಿಗೆ, ದೇವರ ಹತ್ರ ಸೇರುವ ದಾರಿಗೆ, ಆ ದಾರಿಯನ್ನು ತಲುಪಲಿಕ್ಕೆ ಒಂದಷ್ಟು ವಿಷಯಗಳನ್ನು ಬೇರೆ ಬೇರೆ ಒಂದು ಆಧಾರದಲ್ಲಿ ಹೇಳಿದ್ದಾರೆ ಅಷ್ಟೆ. ಯೇಸು ಕ್ರಿಸ್ತನ ಕೂಡ ದೇವರ ಸಂದೇಶ ವಾಹಕ. ಮೊಹಮ್ಮದ್ ಪೈಗಂಬರ್ ಅವರು ಕೂಡ ದೇವರ ಸಂದೇಶ ವಾಹಕರೇ. ಆದರೆ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಸಂದೇಶ ವಾಹಕರು ಇಲ್ಲ. ನಾವು ಸನಾತನ ಇದು ಯಾವುದು ಅಳಿವಿಲ್ಲದ ಒಂದು ಧರ್ಮದಲ್ಲಿ, ಇವತ್ತು ಪ್ರಪಂಚದಲ್ಲಿ ಇರ್ತಕ್ಕಂಥ 3ನೇ ಅತಿ ದೊಡ್ಡ ಧರ್ಮ ಅಂತ ಹೇಳಿದರೆ ಅದು ಹಿಂದೂ ಧರ್ಮ. ಇಲ್ಲಿ ನಮ್ಮಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ, ನಮಗೆ ಯಾರು ಇಂಥ ನಿಯಮವನ್ನೇ ಪಾಲನೆ ಮಾಡಬೇಕು ಎಂಬ ಕಟ್ಟುಪಾಡುಗಳು ಇಲ್ಲ ನಮ್ಮ ಹತ್ರ. ಒಬ್ಬನೇ ದೇವರು ಅಂತ ನಮ್ಮ ಇಸ್ಲಾಮಲ್ಲಿ ಇರ್ಬೋದು ಅಥವಾ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಅಲ್ಲಿ ಹೇಳ್ತಾರೆ. ಆದರೆ ನಮ್ಮಲ್ಲಿ ಎಲ್ಲರಲ್ಲೂ ದೇವರನ್ನು ಕಾಣುವಂಥ ಒಂದು ನಮ್ಮ ವಿಶಿಷ್ಟತೆ ನಮ್ಮ ಹಿಂದೂ ಧರ್ಮದ್ದು. ನೀರು ದೇವರು, ಗಿಡ ದೇವರು, ಪಕ್ಷಿ ದೇವರು, ಮಣ್ಣು ದೇವರು. ಜೈನ ಧರ್ಮದಲ್ಲಿ ಕೂಡ ಸಿದ್ಧಾಂತಗಳು ಒಂದೇ. ಎಲ್ಲರನ್ನೂ ದೇವರನ್ನು ಅಂತ ನಾವು ಪ್ರತಿಪಾದಿಸುವುದರ ಮೂಲಕ ನಮಗಿರ್ತಕ್ಕಂಥದ್ದು 3 ವಿಷಯಗಳು. ಒಂದು ಬ್ರಹ್ಮ ಅಂತ ಹೇಳಿದರೆ ದೇವರು. ಈ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂಥ ನಾವು, ನಮಗಿರ್ತಕ್ಕಂಥ ಮಾರ್ಗ ಒಂದೇ, ಗುರಿ ಇರುವಂಥದ್ದು ಮೋಕ್ಷ ಅಂತ. ಮೋಕ್ಷಕ್ಕೆ ಹೋಗದಿದ್ದರೆ ಮತ್ತೆ ಪುನರ್ಜನ್ಮ ಅಂತ. ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಂಥವ್ರು ನಾವು ಹಿಂದೂಗಳು. ಆದರೆ ನಮ್ಮದು ಉದ್ದೇಶ ಇರ್ತಕ್ಕಂಥದ್ದು ಪುನರ್ಜನ್ಮವಿಲ್ಲದ ಮೋಕ್ಷವನ್ನು ಸಾಧಿಸಬೇಕು ಅಂತ. ಮೋಕ್ಷ ಸಾಧಿಸಬೇಕು ಅಂತಿದ್ದರೆ ಕರ್ಮವನ್ನು ಸಿದ್ಧಾಂತಗಳ ಆಧಾರದಲ್ಲಿ ನಾವು ಪಾಲನೆ ಮಾಡಬೇಕು. ಕರ್ಮದಲ್ಲಿ ತುಂಬ ವಿಷಯಗಳು ಬರ್ತದೆ, ಅದನ್ನು ಈಗ ನಾನು ಅಲ್ಲಿ ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಯಾರನ್ನೂ ನೋಯಿಸದೆ, ಯಾರಿಗೂ ತೊಂದರೆ ಮಾಡದೆ ಬದುಕುವಂಥದ್ದೇ ಕರ್ಮ. ಎಲ್ಲರಿಗೂ ಅವಕಾಶಗಳನ್ನು ಒದಗಿಸಿಕೊಡೋದರ ಮೂಲಕ, ನಾನು ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳುವುದರ ಮೂಲಕ ಆ ಏನು ನಮ್ಮ ಮೂಲ ತತ್ವ ಇದೆ ಅದನ್ನು ಸಾಧಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳನ್ನು ಮಾಡುವಂಥದ್ದು ಅದು ನಮ್ಮದು ಕರ್ಮ ಅಂತ. ತೊಂದರೆಗಳಾದಾಗ ಮಾನ್ಯ ಇಸಾಕ್ರವರು ಹೇಳಿದ ಹಾಗೆ ಅಲ್ಲಿ ಹೋಗಿ ನಾವು, ನಮ್ಮಲ್ಲಿ ಕೂಡ ನಂಬಿಕೆ ಇದೆ ಸ್ವರ್ಗ ಮತ್ತು ನರಕ ಹೇಳುವಂಥದ್ದು. ಒಳ್ಳೆ ಕೆಲಸ ಮಾಡಿದವನಿಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ, ಒಳ್ಳೆ ಕೆಲಸ ಮಾಡಿದವನಿಗೆ ಅಲ್ಲಿ ಒಬ್ಬ ಯಮಧರ್ಮರಾಯ ಅಂತ ತೀರ್ಮಾನ ಕೊಡುವವರು ಇದ್ದಾರೆ. ಅಲ್ಲಿ ನಮ್ಮ ಲೆಕ್ಕಪತ್ರಗಳನ್ನು ಕೊಡಲಿಕ್ಕೆ ಒಬ್ಬ ಚಿತ್ರಗುಪ್ತರು ಇರ್ತಾರೆ. ಅವರು ಎಷ್ಟು ಸರಿ ಎಷ್ಟು ತಪ್ಪು ಎಂದು ವಿಶ್ಲೇಷಣೆ ಮಾಡಿ ಕೊಟ್ಟ ಮೇಲೆ ಅವರು ತೀರ್ಮಾನ ಮಾಡ್ತಾರೆ, ನೀನು ಎಲ್ಲಿಗೆ ಹೋಗಬೇಕು ಹೇಳುವಂಥದ್ದು. ನಮ್ಮ ಉದ್ದೇಶ ಸ್ವರ್ಗ ನರಕ ಎರಡೂ ಅಲ್ಲ, ಅದನ್ನು ಮೀರಿದ ಮೋಕ್ಷ ಮತ್ತು ಪುನರ್ಜನ್ಮ ಇಲ್ಲದಂಥ ಸ್ಥಿತಿಯನ್ನು ಪಡಿಬೇಕು ಎನ್ನುವಂಥದ್ದು ನಮ್ಮ ಧರ್ಮದ ಒಂದು ವೈಶಿಷ್ಟ್ಯತೆ. ಆದರೆ ಈ ವಿಷಯವನ್ನು ಬದಿಗಿರಿಸಿ ಕೇವಲ ನನ್ನ ಧರ್ಮ ಶ್ರೇಷ್ಠ ಎನ್ನುವ ಒಂದು ವಾದದಿಂದಾಗಿ, ಇತರ ಧರ್ಮ ಕನಿಷ್ಠ ಎನ್ನುವ ನಮ್ಮ ಚಿಂತನೆಯಿಂದಾಗಿ ನಮಗೆ ಇವತ್ತು ತೊಂದರೆಗಳು ಸಮಸ್ಯೆಗಳು ಉಂಟಾಗಿರುವಂಥದ್ದು. ಆದ ಕಾರಣ ನಾನು ನನ್ನ ತರಬೇತಿಗಳಲ್ಲಿ ಕೂಡ ಹಾಗೆ ಗ್ರಾಮ ಪಂಚಾಯತ್ನ ಪ್ರತಿನಿಧಿಗಳಿಗೆ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ತರಬೇತಿ ಕೊಡುವಾಗ ಕೂಡ ನಾನು ಮೂಲ ನಮಗೆ ಎಲ್ಲರಿಗೂ ಒಪ್ಪಿಗೆಯಾಗುವಂಥ ಧರ್ಮ ಅಂತಿದ್ರೆ ಅದು ನಮ್ಮ ಸಂವಿಧಾನ ಮಾತ್ರ ಅಂತ, ಭಾರತದ ಸಂವಿಧಾನ. ಇದನ್ನು ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಜೈನರು, ಬೌದ್ಧರು ಎಲ್ಲರೂ ಒಪ್ಪುವ ಏಕೈಕ ಧರ್ಮ ಅದು ನಮ್ಮ ಸಂವಿಧಾನ. ಈ ಸಂವಿಧಾನದ ಪೀಠಿಕೆಯನ್ನು ಒಬ್ಬ ನಮ್ಮ ದೇಶದ ಪ್ರಜೆ ಅರ್ಥ ಮಾಡಿಕೊಂಡ್ರೆ ಆ ಯಾವುದೇ ದ್ವೇಷಗಳು, ಗಲಭೆಗಳು ನಮ್ಮಲ್ಲಿ ಸಂಭವಿಸ ಸಾಧ್ಯ ಇಲ್ಲ ಅಂತ. ಇಡೀ ನಮ್ಮ ದೇಶದ ಈ ವೈವಿಧ್ಯತೆಯಲ್ಲಿ ಏಕತೆ ಸಾಧಿಸುವಂಥ
ಪ್ರತಿಯೊಂದು ವಿಷಯಗಳನ್ನು ಕೂಡ ಆ ಸಂವಿಧಾನದ ಪೀಠಿಕೆಯಲ್ಲಿ ಸಂವಿಧಾನವನ್ನು ಬರೆದಂಥ ಕರ್ತೃಗಳು ನಮಗೆ ನೀಡಿದ್ದಾರೆ. ಇದನ್ನು ಪಾಲನೆ ಮಾಡಿದರೆ ಒಬ್ಬ ಸಿಟಿಸನ್ ಆಗಿ, ಒಬ್ಬ ಭಾರತ ನಾಗರಿಕನಾಗಿ ಈ ಸಂವಿಧಾನವ ಪೀಠಿಕೆಯಲ್ಲಿ ಇರತಕ್ಕಂಥ ಮೌಲ್ಯಗಳನ್ನು ಪಾಲನೆ ಮಾಡಿದರೆ ನಮ್ಮ ದೇಶ ಇನ್ನಷ್ಟು ಸುಂದರ ಆಗ್ತದೆ. ಈಗ ನಾನು ನೋಡಿದ ಹಾಗೆ ಅಸೀಮಾ ಅಂತ ಒಬ್ಬಳು ಹುಡುಗಿ ನಮ್ಮ ಚೈನಾ ದೇಶದಲ್ಲಿ ಇರುವ ಪುತ್ತೂರು ನಮ್ಮ ಸುಳ್ಯ ದೋಳ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾಳೆ. ಅವಳು ಏನಂತ ಹೇಳಿದ್ರೆ, ಒಂದು ದೇಶದ ವಿಶಿಷ್ಟತೆಯಲ್ಲಿ ಹೇಗೆ ಒಂದು ದೇಶ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎನ್ನುವುದನ್ನು ಅವಳು ಅದನ್ನು ತೋರಿಸ್ತಾ ಇದ್ದಾಳೆ. ಎಲ್ಲೂ ಕೂಡ ನಮ್ಮ ದೇಶವನ್ನು ಈ ದೇಶದ ಪ್ರಜೆಯಾಗಿ ಅವಳು ಅದನ್ನು ಕನಿಷ್ಠ ಅಂತೇಳಿ ಮಾಡ್ತಾ ಇಲ್ಲ. ಆದರೂ ಅದಕ್ಕೂ ಟೀಕೆಗಳು ಬರ್ತದೆ. ಅದು ಸಾರ್ವಜನಿಕವಾಗಿ ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಂಟಲ್ಲ ಸರ್, ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಹೇಗೂ ಮಾತಾಡಲಿಕ್ಕೆ ಮತ್ತೊಂದು ಅವಕಾಶ ಇದೆ ನಮ್ಮ ಸಂವಿಧಾನದಲ್ಲಿ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ಯೋಚಿಸಬೇಕಾದದಿಷ್ಟೇ, ನಾನು ಬದುಕಿ ಇತರನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಹಬ್ಬಗಳು ಅದು ಇತರರಿಗೂ ಹಬ್ಬಗಳಾಗಿ ಹೋಗುವಾಗೆ ಆಗಲಿ. ನಾನು ಇದನ್ನು ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ. ನಮ್ಮಲ್ಲಿ ಕಟ್ಟೆಯಲ್ಲಿ PK ಶರೀಫ್ ಅಂತ ಒಬ್ಬರು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದರು, ಉಪಾಧ್ಯಕ್ಷರು, ಜಿಲ್ಲೆಗೆ ಗೊತ್ತಿದೆ. ಬ್ರಹ್ಮಕಲಶ ಆಗುವ ಸಂದರ್ಭದಲ್ಲಿ ಮಸೀದಿಯಿಂದ ಹೊರಕಾಣಿಕೆ ನಮ್ಮ ದೇವಸ್ಥಾನಕ್ಕೆ, ತೆಂಕಕಾರಂದೂರಿನ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೊರಕಾಣಿಕೆ ಬಂದದ್ದು ಅವರ ನೇತೃತ್ವದಲ್ಲಿ. ಯಾಕೆ ಸಾಧ್ಯ ಆಗುವುದಿಲ್ಲ? ನಮ್ಮ ಬಳಂಜ ದೇವಸ್ಥಾನದಲ್ಲಿ ಸಂದರ್ಭದಲ್ಲಿ ಕೂಡ ಆಗುವಾಗಲೂ ಕೂಡ ಆಗಿ ಉಸ್ಮಾನ್ರ ನೇತೃತ್ವದಲ್ಲಿ ನಾವು ಹೊರಕಾಣಿಕೆ ಕೊಡ್ತೇವೆ ಅಂತ ಹೇಳುವಂಥದ್ದು ಬಂದರು. ದೇವನೊಬ್ಬನೇ, ನಾವು ಮಾತ್ರ ಹಲವು ಅಷ್ಟೇ. ಆದ ಕಾರಣ ಹೆಚ್ಚು ಮಾತಾಡೋದಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ಸದ್ಭಾವನೆ ವೇದಿಕೆಯ ಮೂಲಕ ನಾವಿವತ್ತು ಸಮಾನ ಮನಸ್ಕರ ಕೂತು ಇಲ್ಲಿ ಮಾತಾಡ್ತಿದ್ದೇವೆ. ನಾವು ಈ ಸಮಾನ ಮನಸ್ಕರ ಹೊರತುಪಡಿಸದ ಇನ್ನೊಂದು ಮನಸ್ಕರಿದ್ದಾರೆ, ಅವನಿಗೆ ಈ ಸಂದೇಶ ಮುಟ್ಟುದು ಹೇಗೆ ಅಂತ ಅದು ನಾವು ಯೋಚನೆ ಮಾಡಬೇಕಾದದ್ದು. ಅವರನ್ನು ಕೂಡಿಸಿ ಧರ್ಮ ಪ್ರಚಾರಕರು, ಬಾಡಿಗೆ ಭಾಷಣಕಾರರು ಅಂತ ನಾನು ಹೇಳ್ತೇನೆ. ಅವರನ್ನು ಬಾಡಿಗೆ ಭಾಷಣಕಾರರು, ದುಡ್ಡು ತೆಕ್ಕೊಂಡು ಮಾತನಾಡುವವರು. ನಾವು ದುಡ್ಡು ತೆಕ್ಕೊಂಡು ಮಾತಾಡೋರು ಅಲ್ಲ. ನಾವು ಆ ಯುದ್ಧಕ್ಕೆ ಗಣಿಸುವವರನ್ನ ಸರಿದಾರಿಗೆ ತರಲಿಕ್ಕೆ ನಮ್ಮ ಹತ್ರ ಏನು ಆಯುಧ, ಇದನ್ನು ಸದ್ಭಾವನಾ ವೇದಿಕೆ ಯೋಚಿಸಬೇಕು. ಆ ಮೂಲಕ ಅವರನ್ನು ತಲುಪುವ ಕೆಲಸವನ್ನು ನಾವು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಅವಕಾಶ ಕೊಟ್ಟದಕ್ಕೆ ವಂದಿಸಿ ನನ್ನ ಮಾತ್ರ ಮುಗಿಸ್ತೇನೆ. ನಮಸ್ಕಾರ ಸರ್. ತಮ್ಮ ಮೌಲ್ಯಯುತ ನುಡಿಗಳಿಗೆ ಧನ್ಯವಾದಗಳು. ಡೂ ಗುಡ್ ಫಾರ್ ಅದರ್ಸ್. ಇದೀಗ ಇಂದಿನ ಸಭೆಯ ಗೌರವ ಅಧ್ಯಕ್ಷರು ವಂದನೀಯ ಫಾದರ್ ಎಲೈಸ್ ಡಿಸೋಜಾ, ಯಾವಾಗಲೂ ಹಸನ್ಮುಖಿ, ಎಲ್ಲರೊಂದಿಗೆ ಸಮಾನ ಮನಸ್ಕರಾಗಿ ಬೆರೆತು ಬಾಳುವವರು, ಯಾವಾಗಲೂ ಹೊಸ ಆಲೋಚನೆಗಳು, ಸ್ಥಳೀಯ ಮಟ್ಟದಲ್ಲಿ ಸೌಹಾರ್ದ ವೇದಿಕೆಯ ಅನುಷ್ಠಾನದ ಮುಖ್ಯ ಪಾತ್ರ ವಹಿಸಿದವರು, ಫಾದರ್ ಗೌರವ ಅಧ್ಯಕ್ಷರ ನೆಲೆಯಲ್ಲಿ ಸಂದೇಶಕ್ಕಾಗಿ ತಮಗಾಗಿ ವೇದಿಕೆ. ಸದ್ಭಾವನಾ ವೇದಿಕೆ ಅಳದಂಗಡಿ ಇದರ ವತಿಯಿಂದ ಹಮ್ಮಿಕೊಂಡಿರುವ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ, ಇದರ ಉದ್ಘಾಟಕರಾಗಿರುವಂಥ ಶ್ರೀಯುತ ಶಿವಪ್ರಸಾದ ಜಿಲ್ಲರೆ, ಈ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಸುಭಾಷ್ ಚಂದ್ರ ರೈ ಅವರೇ, ಹಾಗೂ ಸದ್ಭಾವನಾ ಸಂದೇಶ ನೀಡಿದ ಶ್ರೀಯುತ ಇಸಾಕ್ CA ಪುತ್ತೂರು, ಅದೇ ರೀತಿ ಶ್ರೀ ಚಂದ್ರಶೇಖರ PK, ಹಾಗೂ ಇಲ್ಲಿ ನಮ್ಮ ಮುಂದೆ ಆಸೀನರಾಗಿರುವ ಗೌರವ ಉಪಸ್ಥಿತಿಯಾಗಿ ನಮ್ಮೊಂದಿಗಿರುವಂಥ ಎಲ್ಲ ಅತಿಥಿಗಳೇ, ಧಾರ್ಮಿಕ ಧರ್ಮಗುರುಗಳೇ, ಹಾಗೂ ಎಲ್ಲ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಶುಭ ವಂದನೆಗಳು, ಶುಭ ಸಂಜೆಯನ್ನು ಕೋರುತ್ತೇನೆ. ಈಗ ಈ ಸದ್ಭಾವನಾ ವೇದಿಕೆ ನಮ್ಮಲ್ಲಿ ಈ ಹಳದಂಗಡಿಯಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ನಮಗೆ ಪ್ರಚೋದನೆ ನೀಡಿದವರು ಅಥವಾ ಪ್ರೇರಣೆ ನೀಡಿದವರು ಉಳ್ಳಾಲದ ಸದ್ಭಾವನಾ ವೇದಿಕೆಯ ಪದಾಧಿಕಾರಿಗಳು. ಇಲ್ಲೇ ಇದ್ದಾರೆ ಅವರು, ಕೆಲವರು, ಎಲ್ಲರೂ ಬರಲಿಲ್ಲ. ನನಗೆ ಮತ್ತೆ ಅವರಿಗೆ ಸಂಬಂಧ ಹೇಗೆ ಅಂತ ಹೇಳಿದರೆ, ನಾನು ಇದರ ಮೊದಲೇ ಅವರ ಜೊತೆ ಆ ವೇದಿಕೆಯ ಒಬ್ಬ ಸದಸ್ಯನಾಗಿದ್ದೇನೆ. ಅದಕ್ಕೋಸ್ಕರ ನನಗೆ ಅವರ ಪರಿಚಯ ಆಯಿತು. 3 ಸಂದರ್ಭಗಳಲ್ಲಿ ನಾನು ಈ ಸದ್ಭಾವನಾ ವೇದಿಕೆ ಹಮ್ಮಿಕೊಂಡ ದೀಪಾವಳಿ ಸಂಭ್ರಮ, ಈದ್ ಸಂಭ್ರಮ ಅಂದರೆ ಇಫ್ತಾರ್ ಕೂಟ, ಹಾಗೂ ಕ್ರಿಸ್ಮಸ್ ಸಂಭ್ರಮ, ಅದನ್ನು ನಾವು ನಮ್ಮ ಶಾಲಾ ಗ್ರೌಂಡಲ್ಲಿ ಏರ್ಪಡಿಸಿದ್ದು. ಹಾಗೆ ಆ ವೇದಿಕೆಯ ಕಾರ್ಯಕ್ರಮಗಳ ಬಗ್ಗೆ ಏನು ನಾವು
ಮನಸ್ಸಿನಲ್ಲಿ ಉಂಟು, ಅದನ್ನು ಬಿತ್ತುತ್ತಾ ಹೋಗುವಂಥ ಒಂದು ಅವರ ಏನು ಬಹಳ ಸುಲಭ ಅಲ್ಲದ ಕೆಲಸ ಇದು. ಅದನ್ನು ಅವರು ಮಾಡ್ತಾ ಇದ್ರು. ಅವರ ಜೊತೆ ನಾನು ಸೇರಿ ಅವರಿಂದ ನಾನು ಕಲ್ತಿದ್ದೇನೆ. ಹಾಗೂ ನಮ್ಮ ಜೊತೆ ಇದು ಸಾಧಾರಣ ಒಂದು 12 ವರ್ಷಗಳಿಂದ ನಡೀತಾ ಇದೆ ವೇದಿಕೆ. ಸ್ಲೋಲಿ ಅಂದರೆ ಬಹಳ ಆಮೆಗತಿಯಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದೆ. ಬೆಳ್ತಂಗಡಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಒಂದು ದೊಡ್ಡ ಸದ್ಭಾವನಾ ವೇದಿಕೆ ಸಭೆ ಆಗಿತ್ತು, ಸಂಭ್ರಮ ಆಗಿತ್ತು. ಅದರೊಂದಿಗೆ ನಮ್ಮ ಮಿತ್ರರಾಗಿರುವಂಥ ಆತ್ಮೀಯರು ಆಗಿರುವ ಶ್ರೀಯುತ ವಿದ್ಯಾಧರ ಶೆಟ್ಟಿಯವರು ಇವತ್ತು ಅವರ ಚಾನಲ್ ಇಲ್ಲಿ ಏನು ಈ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡ್ತಾ ಇದೆ, ಲೈವ್ ಆಗ್ತಾ ಇದೆ. ಅದು ಅಲ್ಲದೆ ಅವರ ಸುದ್ದಿವಾಹಿನಿಯಲ್ಲಿ ಇದರ ಏನು ಫುಟೇಜ್ಗಳನ್ನು ಅವರು ಹಾಕ್ತಾರೆ. ಅದು ಖಂಡಿತ. ಯಾಕೆಂದರೆ ಈ ಕಾರ್ಯಕ್ರಮಕ್ಕೆ ಅವರು ಬೆನ್ನೆಲುಬು ಆಗಿ ನಿಂತಿದ್ದಾರೆ ಎಂದರೂ ಕೂಡ ತಪ್ಪಾಗುವುದಿಲ್ಲ. ಪ್ರಿಯರೇ, ನಾವು ಹಳದಂಗಡಿಯಲ್ಲಿ ಒಂದು ಹೊಸ ಅಧ್ಯಾಯ ಶುರು ಮಾಡಿದ್ದೇವೆ. ಅದರ ಈ ಅಧ್ಯಾಯದಿಂದ ಒಳ್ಳೆಯ ಕೆಲಸ ಆಗಬೇಕು. ಜನರಲ್ಲಿ ನಮ್ಮ ಚಂದ್ರಶೇಖರ್ ರವರು ಈಗ ಮಾತಾಡಿದ ಪ್ರಕಾರ ಯಾರಿಗೆ ಇದು ಸಂದೇಶ ತಲುಪಲಿಲ್ಲ ಅಲ್ಲಿಯವರೆಗೆ ಹೋಗಿ ತಲುಪಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಇದು ಒಂದು ಸೀರಿಯಸ್ ಗಂಭೀರ ಸಮಸ್ಯೆ ಉಂಟು. ಖಂಡಿತವಾಗಿ ಅದನ್ನು ಎಷ್ಟರ ಮಟ್ಟಿಗೆ ಆಗ್ತದೆ ನನಗೆ ಗೊತ್ತಿಲ್ಲ, ನಾವು ಟ್ರೈ ಮಾಡ್ತೇವೆ. ಈಗ ಇವತ್ತು ಈ ನಮ್ಮಲ್ಲಿ ನಾವು ಈ ಸಂಭ್ರಮವನ್ನು ಒಂದು ಗಿಡವನ್ನು ನೆಡುವುದರ ಮೂಲಕ ಅಥವಾ ಸಾಂಕೇತಿಕವಾಗಿ ನಾವು ಅದಕ್ಕೆ ನೀರಾಗಿ ಶುರು ಮಾಡಿದ್ದೇವೆ ಈ ಸದ್ಭಾವನಾ ವೇದಿಕೆ. ಇದರಿಂದ ಬೆಳವಣಿಗೆ ಆಗಬೇಕು, ಅದರ ಫಲ ಎಲ್ಲರಿಗೆ ಸಿಗಬೇಕು. ಈಗ ನಾವು ಯಾಕೆ ಈ ಸದ್ಭಾವನಾ ವೇದಿಕೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತ ನಿಮಗೆ ಯಾರಾದರೂ ಪ್ರಶ್ನೆ ಕೇಳಿದರೆ ಏನು ಉತ್ತರ ಉಂಟು ನಮ್ಮಲ್ಲಿ? ಒಂದು ಸಾಮರಸ್ಯ ಸಭೆ ಮಾಡಲಿಕ್ಕ ಅಥವಾ ಒಂದು ಸೌಹಾರ್ದ ಕೂಟ ಅದನ್ನು ನಾವು ಮಾಡ್ತಾ ಇದ್ದೇವೆ. ಸೌಹಾರ್ದ ಕೂಟಗಳು ನಾವು ಮಾಡ್ತಾ ಇದ್ದೇವೆ. ಮೊದಲನ್ನ ಮಾಡ್ತಾ ಇದ್ರು ಸರ್ವಧರ್ಮ ಸಮ್ಮೇಳನಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಸಾಮರಸ್ಯ ಸಭೆಗಳನ್ನು ಮಾಡ್ತಾ ಇದ್ದೇವೆ. ಇದು ಕೇವಲ ಭಾಷಣಕ್ಕೆ ಸೀಮಿತವಾಗಿರಬಾರದು ಎಂಬುದು ನನ್ನ ಒಂದು ಅಭಿಪ್ರಾಯ. ಇದರಿಂದ ನಿಜವಾದ ಫಲ ಸಿಗಬೇಕು. ಜನರಲ್ಲಿ ಜನಮನದಲ್ಲಿ ಈ ವಿಷಯ ಹೋಗಿ ಅವರಲ್ಲಿ ನಡೆನುಡಿಯಲ್ಲಿ ಬದಲಾವಣೆ ಬರಬೇಕು. ಯಾವುದು ಬದಲಾವಣೆ? ನಾವು ಕೇವಲ ಒಂದು ಧರ್ಮದವರಾಗಿ ಒಂದು ಅದರ ಚೌಕಟ್ಟಿನಲ್ಲಿ ಬಾವಿಗಳಲ್ಲಿದ್ದ ಕಪ್ಪೆಗಳಾಗಿ ಇರುವುದು ಮಾತ್ರ ಅಲ್ಲದೆ ಬೇರೆ ಧರ್ಮಗಳ ವಿಷಯವನ್ನು ನಾವು ಅರಿತುಕೊಂಡು ಎಲ್ಲರೊಂದಿಗೆ ಬೆರೆತುಕೊಂಡು ನಾವು ನಮ್ಮ ಸಮಾಜವನ್ನು ಕಟ್ಟಬೇಕು. ಇದು ನಾನು ಬ್ರದರ್ ಆಗಿರುವಾಗ, ಅದು ಸಾಧಾರಣ ಒಂದು 30 ವರ್ಷಗಳ ಹಿಂದೆ ನಾನು ಬ್ರದರ್ ಆಗಿರುವಾಗ ಬೀದರ್ ಒಂದು ಸ್ಕೂಲಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅವರಿಗೆ ಮಕ್ಕಳಿಗೆಲ್ಲ ನಾನು ಟ್ಯೂಷನ್ ಕೊಡ್ತಾ ಇದ್ದೆ. ಒಬ್ಬ ಮುಸ್ಲಿಂ ಹುಡುಗ, ಹನೀಫ್ ಅಂತ ಅವನ ಹೆಸರು, ಹುಡುಗ 9th ಸ್ಟ್ಯಾಂಡರ್ಡ್ ಇದ್ದ. ನಾನು ಅವನಿಗೆ ಇಂಗ್ಲೀಷ್ ಕಲಿಸ್ತಾ ಇದ್ದೆ. ನಾವು ಬಹಳ ಕ್ಲೋಸು ಆ ದಿನಗಳಲ್ಲಿ. ಅವನಿಗೆ ನಾನು ಇಂಗ್ಲೀಷ್ ಕಲಿಸುವಾಗ ಅವನ ಚೀಲದಲ್ಲಿ ಒಂದು ಬುಕ್ ನೋಡಿದೆ ನಾನು. ಅದು ಯಾವುದು ಬುಕ್ ಅಂತ? ಅದು ಅವರ ಧಾರ್ಮಿಕ ಬುಕ್ ಅಂತ ಹೇಳಿದೆ. ಅದರಲ್ಲಿ ಉರ್ದು ಭಾಷೆಯಲ್ಲಿ ಏನೋ ಬರೆದಿತ್ತು, ತುಂಬ ಉರ್ದು. ಅದು ನನಗೆ ಗೊತ್ತಿರಲಿಲ್ಲ. ಇದೇ ಹೇಗೆ ಅಪ್ಪ ಓದೋದು ಬರೆಯುವುದು ಅಂತೇಳಿ. ಫಾದರ್ ನಾನು ಕಲಿಸ್ತೇನೆ ನಿಮಗೆ ಅಂತ ಹೇಳಿದ. ಶುರು ಮಾಡಿದ. ಒಂದು ಲೈನ್ ಹೊಡೆದ, ಮೇಲಿಂದ ಕೆಳಗೆ ಒಂದು ಲೈನ್ ಹಾಕಿದ, ಅಂತ ಹೇಳಿದ. ಆ ಲೈನಿಗೆ ಇನ್ನೊಂದು ಬಾಲ ಕೂಡಿಸಿದ, ಅದು ಅಂತ ಹೇಳಿದ. ಇದೊಂದು ಯಾವ ಭಾಷೆ ಅಪ್ಪ? ಒಂದು ಹಾಕಿ ಅದು ಅಂತ ಕರೆದರೆ ಹೇಗೆ ಅದು ಆಗೋದು, ಬೆಳವಣಿಗೆ ಆಗೋದು? ಮತ್ತೆ ನಾನು ಫಸ್ಟ್ ಟೈಮ್ ನೋಡಿದ್ದು ಆಗ ಅದು ಲೆಫ್ಟ್ ಸೈಡ್ನಿಂದ ರೈಟ್ ಸೈಡ್ನಿಂದ ಲೆಫ್ಟ್ ಸೈಡಿಗೆ ಬರ್ತಾ ಇದೆ. ಇದು ಬಹಳ ಕಷ್ಟದ ವಿಷಯ. ಯಾಕಂದರೆ ಆ ಸೈಡ್ನಿಂದ ಈ ಸೈಡಿಗೆ ನನಗೆ ಆ ಐಡಿಯಾನೇ ಗೊತ್ತಿರಲಿಲ್ಲ. ಆದರೆ ಅವ ಕಲಿಸ್ಲಿಕ್ಕೆ ಶುರು ಮಾಡಿದ, ಬರೆಯಲಿಕ್ಕೆ ಕೂಡ ನನಗೆ ಕಲಿಸಿದವ. ಅಷ್ಟರಲ್ಲಿ ನನ್ನ ಟೈಮ್ ಆಯಿತು, ನಾನು ವಾಪಸ್ ಬಂದೆ. ಇವಾಗ ನೋಡಿ, ಈ ನಮ್ಮ ಅನನ್ಯತೆಯಿಂದ ನಾನೊಂದು ಬೇರೆ ವಿಷಯವನ್ನು ಕಲಿತೆ ಅವನಿಂದ. ಅವರ ಸಮುದಾಯದ ಒಂದು ವಿಷಯ ನನಗೆ ಗೊತ್ತಾಯಿತು. ಹೀಗೆಲ್ಲ ಉಂಟು, ಒಂದು ಅವರ ಧರ್ಮಗ್ರಂಥ, ಅವರ ಬರೆಯುವ ರೀತಿ, ಓದುವ ರೀತಿ ಬೇರೆ ಉಂಟು, ನಮಗಿಂತ ಭಿನ್ನ ಉಂಟು ಅಂತಂದು ನನಗೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ವಿಶೇಷತೆ ಗೊತ್ತಾಯಿತು. ಈಗ ನಮ್ಮ ಬರೋಣ, ನಮ್ಮ ಈ ಸೌಹಾರ್ದ ಕೂಟಕ್ಕೆ ವಿಷಯಕ್ಕೆ ನಾವು ಬರೋಣ.
ನಾವು ಸಮಾಜದಲ್ಲಿ ಪರಸ್ಪರ ನೋಡುವ ದೃಷ್ಟಿಕೋನ ಬದಲಾಗಬೇಕು. ನೋಡಿ, ಈ ಸೌಹಾರ್ದ ಸಮ್ಮೇಳನದ ಉದ್ದೇಶ ಏನು? ನಾವು ಪರರನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು, ವ್ಯೂ ಚೇಂಜ್ ಆಗಬೇಕು, ಯೋಚಿಸುವ ರೀತಿ ಬದಲಾಗಬೇಕು. ಯಾವುದೇ ಸಂದೇಹ ಇಲ್ಲದೆ ಕೈ ಮಿಲಾಯಿಸಿ ಸಂಭ್ರಮಿಸಬೇಕು. ಒಬ್ಬರೊಬ್ಬರ ಕೈ ಹಿಡಲಿಕ್ಕೆ ಅಥವಾ ನಾವು ಸೆಕೆಂಡ್ ಕೊಡಲಿಕ್ಕೆ ಕೂಡ ನಾವು ಹೆದರುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ ಈಗ. ಅದು ಹೋಗಬೇಕು. ಕಷ್ಟದಲ್ಲಿ ಯಾರೇ ಇರಲಿ, ಅವರು ನಮ್ಮ ಸಹೋದರಿಯರು ಅಂತ ಪರಸ್ಪರ ಕಾಳಜಿ ತೋರಿಸ್ಬೇಕು ಅವರ ಮೇಲೆ. ಇದು ಸೌಹಾರ್ದತೆ. ಉದಾಹರಣೆ ಹೇಳೋದಾದ್ರೆ, ತಲಪಾಡಿ ಸಮೀಪದ ಮಾಡೂರು ಅಂತ ಗೊತ್ತುಂಟಲ್ಲ, ಮಾಡೂರಿನ ಒಬ್ಬರು ಫ್ರೆಂಡ್ ಇದ್ದಾರೆ, ಫಯಾಜ್ ಅಂತ. ಅವರು ತುಂಬ ಜನ ಒಟ್ಟು ಸೇರಿ ಫಯಾಜ್ ಮಾಡೂರು ಆ್ಯಂಡ್ ಫ್ರೆಂಡ್ಸ್ ಅವರೊಂದು ಕೆಲಸ ಕೈಗೊಂಡಿದ್ದಾರೆ. ಏನದು? ಅವರು ಕೋಟಿಗಟ್ಟಲೆ ದೇಣಿಗೆ ಒಟ್ಟು ಮಾಡಿ ದಾನಿಗಳಿಂದ ಹಣ ಸಂಗ್ರಹಿಸಿ ಜಾತಿ ಮತ ಭೇದವಿಲ್ಲದೆ ಕ್ಯಾನ್ಸರ್, ಕಿಡ್ನಿ ವೈಫಲ್ಯ, ಹೃದಯ ರೋಗ ಇಂತಹ ರೋಗಿಗಳಿಗೆ 60 ಲಕ್ಷ, 40 ಲಕ್ಷ, 30 ಲಕ್ಷ, 25 ಲಕ್ಷ ಇಷ್ಟು ಹಣವನ್ನು ಸಂಗ್ರಹಿಸಿ ಆ ರೋಗಿಗಳಿಗೆ ಅವರ ಚಿಕಿತ್ಸೆ ಆಗುವ ತನಕ ಅವರು ನೋಡ್ತಾ ಬಂದಿದ್ದಾರೆ. ನಮಗೆ ಒಬ್ಬರಿಗೆ ಹಣ ಸಂಗ್ರಹಿಸುವುದೇ ದೊಡ್ಡ ಕೆಲಸ ಆಗ್ಬೋದು, ಆದರೆ ಅವರು ನಿರಂತರ ಮಾಡ್ತಾ ಇದ್ದಾರೆ. ದೇವರೇ ಇದಕ್ಕೆ ಸಹಾಯ ಮಾಡಬೇಕು ಹೊರತು ಪ್ರತಿಯೊಂದು ಸಲ ಎಷ್ಟು ಅಂತ ಕೊಡ್ಬೋದು ನಾವು, ಆದರೆ ಇವರ ಈ ಒಂದು ಕೆಲಸವನ್ನು ನಾವು ಮೆಚ್ಚಬೇಕು. ನನ್ನ ಅನಿಸಿಕೆಯಲ್ಲಿ ಅದು ಒಂದು ಸೌಹಾರ್ದತೆ, ಅಂಥ ಕೆಲಸ ಆಗಬೇಕು. ಅದೇ ರೀತಿ ಬೆಳ್ಮನೂರಿನ ರೋಷನ್ ಎಂಬವರು ಹ್ಯುಮ್ಯಾನಿಟಿ ಎಂಬ ಸಂಸ್ಥೆ ಹುಟ್ಟುಹಾಕಿ ಜಾತಿ ಮತ ಭೇದವಿಲ್ಲದೆ ಮನೆ ಇಲ್ಲದವರಿಗೆ ಮನೆ, ಆರೋಗ್ಯಕ್ಕೆ ನೆರವು, ಶಿಕ್ಷಣ ಇಂತಹ ಉದ್ದೇಶಗಳಿಗೆ ಕೋಟಿಗಟ್ಟಲೆ ದೇಣಿಗೆ ನೀಡುತ್ತಾರೆ. ಇಂಥ ಅನೇಕ ಉದಾಹರಣೆ ಕೊಡಬಹುದು. ಇದು ಒಬ್ಬರು ಸ್ವಾಮೀಜಿಯವರು ಹೇಳ್ತಾ ಇದ್ರು, ಜನರ ಕಷ್ಟದಲ್ಲಿರುವವರ ಕಣ್ಣೀರು ಒರೆಸುವುದೇ ನಿಜವಾದ ಧರ್ಮ, ನಿಜವಾದ ದೇವರ ಆರಾಧನೆ ಅಂತ. ಮನುಷ್ಯರಿಗೆ ಬೇಕಾಗಿರುವುದು ನೆಮ್ಮದಿಯ ಬದುಕು ಹೊರತು ಕೋಮು ದ್ವೇಷ, ಗಲಭೆ, ಗೊಂದಲ, ಅಶಾಂತಿ ಅಲ್ಲ. ಇಲ್ಲಿ ಎಲ್ಲಿ ಶಾಂತಿ ನೆಮ್ಮದಿ ಉಂಟು ಅಲ್ಲಿ ಅಭಿವೃದ್ಧಿ ಕೂಡ ಉಂಟು. ಯಾರೋ ಹೊರಗಿನಿಂದ ಬಂದು ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಎಂಬುದು ಶುದ್ಧ ಸುಳ್ಳು. ಹೊರಗಿನವರು ಬಂದು ನಮ್ಮ ಸಮಸ್ಯೆಗಳನ್ನು, ಈ ಅರವದಲ್ಲಿರುವವರ ಸಮಸ್ಯೆಗಳನ್ನು ಹೊರಗಿನಿಂದ ಅವರು ಬಂದು ಪರಿಹಾರ ಮಾಡುವುದಲ್ಲ, ಅದರ ಬದಲು ಸಮಸ್ಯೆಗಳು ಉಲ್ಬಣವಾಗುವುದು ಖಂಡಿತ. ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯದವರು ಶಾಲೆಗಳನ್ನು ಕಟ್ಟಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಆದರೆ ಈ ಶಾಲೆಗಳನ್ನು ಕಟ್ಟಿದ್ದು ಅವರ ದುಡ್ಡು ತಂದಲ್ಲ, ಸ್ಥಳೀಯ ಜನರಿಂದಲೇ ಸಂಗ್ರಹ ಮಾಡಿ ಈ ಶಾಲೆಯನ್ನು ಕಟ್ಟಿದ್ದಾರೆ. ಅಂದರೆ ನಮ್ಮ ಸಮಸ್ಯೆ ನಾವೇ ಪರಿಹಾರ ಮಾಡಿಕೊಂಡಿದ್ದೇವೆ ಒಟ್ಟು ಸೇರಿ. ಇಲ್ಲಿ ಒಂದು ಶಾಲೆ ಬೇಕು, ಎಲ್ಲರೂ ಒಟ್ಟು ಸೇರಿದ್ರು, ಅವರವರ ಕಾಂಟ್ರಿಬ್ಯೂಷನ್ ಮಾಡಿದ್ರು, ಒಂದು ಶಾಲೆ ಆಯಿತು, ಸೇಂಟ್ ಪೀಟರ್ ಕ್ಲೇವರ್ ಹಳದಂಗಡಿ ಶಾಲೆ ಅಂತ. ಇಂದು ವಿವಿಧ ಸ್ತರಗಳಲ್ಲಿ ಜನ ಒಂದಾಗುವುದು ಕೆಲವರಿಗೆ ಬೇಡ. ಬೇರೆ ಬೇರೆ ಹಂತಗಳಲ್ಲಿ ನಾವು ಒಟ್ಟಾಗೋದು ಕೆಲವರಿಗೆ ಅದು ಬೇಡ. ಯಾಕೆ ಬೇಡ ನೋಡಿ, ಜಾತಿ ಆಧಾರದಲ್ಲಿ ಜನ ಒಂದಾಗುವುದು ಬೇಡ. ಸಮಾಜದಲ್ಲಿ ಅಸಮಾನತೆ ಹೋಗಲಾಡಿಸುವುದು ಕೂಡ ಬೇಡ. ಬಡವರು ಶ್ರೀಮಂತರಾಗುವುದು ಬೇಕಾ? ಕೆಲವರಿಗೆ ಬೇಡ, ನಮಗೆಲ್ಲರಿಗೆ ಬೇಕು. ಎಲ್ಲ ಬಡವರು ಬೆಳೆಯಬೇಕು, ಅಭಿವೃದ್ಧಿ ಆಗಬೇಕು, ಅವರವರ ಕಾಲಿನಲ್ಲಿ ನಿಲ್ಲಬೇಕು, ಲೋನ್ ಇಲ್ಲದೆ ಅವರ ಕಾರ್ಯಕ್ರಮ ಮಾಡಬೇಕಂತೇಳಿ ನಮ್ಮೆಲ್ಲರ ಆಶೆ. ಆದರೆ ಕೆಲವರಿಗೆ ಅದು ಬೇಡ. ಎಲ್ಲರೂ ವಿದ್ಯಾವಂತರಾಗಬೇಕು ಎಂಬುದು ನಮಗೆ ಬೇಕು, ಆದರೆ ಕೆಲವರಿಗೆ ಅದೂ ಬೇಡ. ಎಲ್ಲರೂ ಶಾಂತಿ ನೆಮ್ಮದಿಯಲ್ಲಿ ಬದುಕಬೇಕಾ? ಹೌದು, ಆದರೆ ಕೆಲವರಿಗೆ ಅದು ಬೇಡ. ಒಂದು ಧರ್ಮದವರು ಮತ್ತೊಂದು ಧರ್ಮದ ಜನರೊಂದಿಗೆ ಬೆರೆಯುವುದು ಕೂಡ ಬೇಡ. ಎಲ್ಲರೂ ಒಂದಾದರೆ ಕೆಲವರಿಗೆ ತೊಂದರೆ. ಅದು ಕೆಲವರು ಅಂತ ನಾನು ಹೇಳಿದೆಲ್ಲ, ಅದು ಕೆಲವರು ನಿಮಗೆ ಗೊತ್ತಿರ್ಬೋದು ಯಾರು ಅಂತ. ಅವರ ಹೆಸರನ್ನು ಅದರಲ್ಲಿ ಯಾಕೆ, ಆ ಕೆಲವರು ಯಾರು ಅಂತ ಹಾಗೆ ನಾನು ಹೇಳೋದಿಲ್ಲ. ಆ ಕೆಲವರು ಈ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅವರು ವಿರೋಧ. ಯಾಕೆ? ಅವರ ಬೇಳೆ ಬೇಯುವುದಿಲ್ಲ. ಎಲ್ಲ ಜನ ಒಟ್ಟಾದರೆ, ಶ್ರೀಮಂತರಾದರೆ, ವಿದ್ಯಾವಂತರಾದರೆ
ಅವರ ಪ್ರಕಾರ ಇದು ನಡೆಯುವುದಿಲ್ಲ, ಸಮಾಜ ನಡೆಯುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಉದ್ದೇಶ, ರಾಷ್ಟ್ರಕವಿ ಕುವೆಂಪುರವರು ಹೇಳಿದ ಪ್ರಕಾರ ನಮ್ಮ ಊರು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಇದೆಲ್ಲ ನಮ್ಮ ಉದ್ದೇಶ, ಶಾಂತಿ ಸಹಬಾಳ್ವೆ. ನಮ್ಮ ಊರಿನಲ್ಲಿ ಈ ಅರ್ವಾದಲ್ಲಿ ಅಥವಾ ಹಳದಂಗಡಿಯಲ್ಲಿ ಧಾರ್ಮಿಕ ಸಂಘರ್ಷಗಳು ಇಲ್ಲ. ಯಾರಾದರೂ ಒಪ್ತೀರಾ? ಒಪ್ಪದವರಿದ್ದಾರೆ ನನ್ನೊಂದಿಗೆ? ಧಾರ್ಮಿಕ ಸಂಘರ್ಷಗಳು ಇಲ್ಲ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರ ಹೇಳಬೇಕು. ಕೆಲವು ಕಡೆ ಹೋದರೆ ಅದು ಸೂಕ್ಷ್ಮ ಪ್ರದೇಶ, ಇದು ಸೂಕ್ಷ್ಮ ಟೌನು ಅಂತ ಹೇಳಿ ಬ್ರ್ಯಾಂಡೆಡ್ ಮಾಡಿದ್ದಾರೆ ಅಲ್ಲ. ಸೆನ್ಸಿಟಿವ್ ಪ್ಲೇಸಸ್, ಸೆನ್ಸಿಟಿವ್ ಟೌನ್ಸ್ ಅಂತ ಹೇಳಿ ಕೆಲವು ಕಡೆ ಸೆನ್ಸಿಟಿವ್. ಏನಾದರೂ ಎಲ್ಲಿಯಾದರೂ ಒಂದು ಸ್ವಲ್ಪ ನಾಯಿ ಬಗಳಿದ್ರು ಕೂಡ ನೆಕ್ಸ್ಟ್ ಡೇ ಅಲ್ಲಿ ಒಂದು ಪೊಲೀಸ್ ಗಾಡಿ ಬಂದು ನಿಲ್ತದೆ. ಯಾವುದು? ಅದು ಸೆನ್ಸಿಟಿವ್ ಏರಿಯಾ ಅಂತ ಹೇಳಿದ್ದೇವೆಲ್ಲ ನಾವು. ಸೂಕ್ಷ್ಮ ಪ್ರದೇಶ, ಅಲ್ಲಿ ಒಂದು ಪೊಲೀಸ್ ವ್ಯಾನ್ ಬಂದು ನಿಲ್ತದೆ. ಆದರೆ ಅಂಥದ್ದು ಸಮಸ್ಯೆ ನಮ್ಮ ಹಳದಂಗಡಿಯಲ್ಲಿ ಇಲ್ಲ. ಇದಕ್ಕಾಗಿ ಸದ್ಯಕ್ಕೆ ನಮ್ಮ ಊರಿನಲ್ಲಿ ಕೋಮು ಸಂಘರ್ಷದ ಘಟನೆಗಳು ಇಲ್ಲ. ನಾವು ನೆಮ್ಮದಿಯಲ್ಲಿದ್ದೇವೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಧಾರ್ಮಿಕ ಹಾಗೂ ಸಾಮಾಜಿಕ ಮುಖಂಡರು, ನಮ್ಮ ದೇವಸ್ಥಾನಗಳು, ನಮ್ಮ ಮಸೀದಿಗಳು, ನಮ್ಮ ಚರ್ಚ್ಗಳು, ಶ್ರದ್ಧಾ ಕೇಂದ್ರಗಳು ಹಾಗೂ ನಮ್ಮ ಅರಸು ಮನೆತನ, ಇಲ್ಲಿ ಸರ್ ಇದ್ದಾರೆ, ಇವರೆಲ್ಲರ ಕಾಂಟ್ರಿಬ್ಯೂಷನ್. ಇದರಿಂದಾಗಿ ನಾವೊಂದು ಶಾಂತಿ ನೆಮ್ಮದಿಯಲ್ಲಿ ಇದ್ದೇವೆ. ಇದು ಪ್ರಸ್ತುತ ಪರಿಸ್ಥಿತಿ. ಆದರೆ ಹೊರಗಿನ ಶಕ್ತಿಗಳ ಪ್ರಭಾವ ಹಾಗೂ ಒತ್ತಡ ಊರಿನ ಶಾಂತಿ ಸೌಹಾರ್ದಕ್ಕೆ ಯಾವಾಗ ಕೊಳ್ಳಿ ಇಡುತ್ತದೆ ಎಂದು ಹೇಳಲಾರದು. ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಂದರ್ಭದಲ್ಲಿ ಏನೋ ಒಂದು ಗಲಭೆ ಸೃಷ್ಟಿ ಆಗುವುದಕ್ಕೆ ನಾವು ಅದಕ್ಕೆ ನಾವು ಏನು ಮಾಡಬೇಕು? ನಾವು ಸಿದ್ಧರಾಗಬೇಕು. ಈಗ ಇದೇ ವಿಷಯ ಉಳ್ಳಾಲದಲ್ಲಿ ಆದದ್ದು. ಉಳ್ಳಾಲ ಕೂಡ ಒಂದು ಸೆನ್ಸಿಟಿವ್ ಕೋಮು ಪ್ರದೇಶ. ಅದು ಉಳ್ಳಾಲದವರು ಇದ್ದಾರೆ, ನನಗೆ ಜೋರು ಮಾಡ್ತಾರೆ ಏನೋ ಇವರೆಲ್ಲ. ಈಗ ಅದು ಮೊದಲಿದ ವಿಷಯ ನಾನು ಹೇಳ್ತಾ ಇದ್ದೇನೆ. ಮೊದಲು ಅಲ್ಲಿ ಪೊಲೀಸರು ಪರ್ಮನೆಂಟ್ ಟೆಂಟ್ ಹಾಕಿ ನಿಲ್ತಾ ಇದ್ರು. ಆದರೆ ಈ ವೇದಿಕೆ ಆದ ನಂತರ, ಸದ್ಭಾವನಾ ವೇದಿಕೆಯ ಮುಖಾಂತರ ಈಗ ಅಲ್ಲಿ ಯಾವುದೇ ಸಮಸ್ಯೆನೇ ಇಲ್ಲ. ಸೊ ಅಷ್ಟೊಂದು ಬದಲಾವಣೆ ಆಗಿದೆ. ಯಾಕೆ? ಏನಾದರೂ ಸಮಸ್ಯೆ ಬಂದರೆ ಪೊಲೀಸರು ಈ ವೇದಿಕೆಗೆ ಬರುವುದು, ಇವರ ಜೊತೆ ಸೇರುವುದು, ಒಂದು ಎಲ್ಲರೂ ಧಾರ್ಮಿಕ ಮುಖಂಡರು ಸೇರಿ ಮಾತುಕತೆ ನಡೆಸಿ ಆ ಒಂದು ಸಮಸ್ಯೆಗೆ ಪರಿಹಾರ ಈ ವೇದಿಕೆಯ ಮುಖಾಂತರ ಆಗ್ತದೆ ಹೊರತು ಪೊಲೀಸರವರ ಕೇಸ್ಗಳಿಂದಲ್ಲ. ಅದು ಏನೋ ಆಗದೆ ಸಾಧ್ಯ ಇಲ್ಲದ ಸಂದರ್ಭದಲ್ಲಿ ಪೊಲೀಸರ ಆಕ್ಷನ್. ಆಚಾರ್ಯ ವಿನೋಬಾ ಭಾವೆ ಒಂದು ಸಲ ವಿನೋಬಾ ಭಾವೆ ಅವರಿಗೆ ಒಂದು ಸಲ ಕೇಳಿದರು ಜನರಿಗೆ ಹೋಗಿ, ಧರ್ಮಗಳ ನಡುವೆ ಜಗಳ ನಡೀತಾ ಇದೆ, ಅದು ಯಾಕೆ ಅಂತ. ಅದಕ್ಕೆ ಆಚಾರ್ಯ ವಿನೋಬಾ ಭಾವೆಯವರ ಪ್ರತಿಕ್ರಿಯೆ ಏನೆಂದರೆ, ಅದು ತಪ್ಪು. ಧರ್ಮಗಳ ನಡುವೆ ಜಗಳ ನಡೆಯುವುದಿಲ್ಲ, ಆದರೆ ಅಧರ್ಮಗಳ ನಡುವೆ ಜಗಳ ನಡೀತಾ ಇದೆ. ಅಧರ್ಮಗಳು ಎಲ್ಲಿ ಉಂಟು ಅಲ್ಲಿ ಈ ವೈಷಮ್ಯ, ಸೇಡು ತೀರಿಸುವಿಕೆಲ್ಲ ನಡೀತಾ ಇದೆ. ಈಗ ಅಧರ್ಮ ಅಂದರೆ ಸಮಾಜದಲ್ಲಿ ಒಂದು ಧರ್ಮದ ಜನರು ಬೇರೆಯವರ ಬಗ್ಗೆ ಸಂಕುಚಿತ ಮನೋಭಾವ ಹೊಂದಿದ್ರೆ, ಸ್ವಾರ್ಥ ತುಂಬಿದರೆ, ದ್ವೇಷ, ವೈಮನಸ್ಸಿನ ಜನರು ಅಲ್ಲಿ ಒಂದು ಧರ್ಮದಲ್ಲಿದ್ದರೆ ಆಗ ಇನ್ನೊಂದು ಧರ್ಮದ ಜೊತೆ ಕ್ಲಾಶ್ ಆಗ್ತಾ ಇರ್ತದೆ. ಅದು ಧರ್ಮ ನಮಗೆ ಯಾವಾಗಲೂ ಕ್ಲಾಶಿಗೆ ಅವಕಾಶ ಕೊಡುವುದಿಲ್ಲ. ಧರ್ಮ ಶಾಂತಿಯ ಒಂದು ಸಾಧನ. ಆದರೆ ಅಧರ್ಮ ಇದಕ್ಕೆ ಕಾರಣ, ಹೊಣೆ. ನಾವೆಲ್ಲರೂ ಅದರ ಸಮಸ್ಯೆಗೆ ಉತ್ತರ ಹುಡುಕ್ತಾ ಇದ್ದೇವೆ. ಇದು ಯಾಕೆ ಸಂಘರ್ಷ ಆಗ್ತಾ ಇದೆ ಅಂದರೆ, ಒಬ್ಬರು ಹೇಳಿದರು ಇಲ್ಲೀಗ, ಇದು ಎಲ್ಲಿ ಅಧರ್ಮ ಉಂಟು ಅಲ್ಲಿ ಧಾರ್ಮಿಕ ಸಂಘರ್ಷ ನಡೀತಾ ಇರ್ತದೆ. ವಿವೇಕಾನಂದ ಸ್ವಾಮಿಯವರು ಒಂದು ವಿಚಾರ ಹೇಳ್ತಾರೆ. ನಿಜವಾದ ಆರಾಧನೆ ಏನು ಅಂದರೆ, ನಿಜವಾದ ಆರಾಧನೆ ಅವರು ಹೇಳ್ತಾರೆ ಜನಸೇವೆ. ನಾವು ಇತರರಿಗೆ ಮಾಡುವ ಸೇವೆಯೇ ಉನ್ನತ ಮಟ್ಟದ ಪೂಜೆ ಅಂತ ಹೇಳ್ತಾರೆ. ರವೀಂದ್ರನಾಥ ಟಾಗೋರ್ ರವರು ನಾವು ಮಾಡುವ ಪೂಜೆಗೆ ಒಂದು ಹೊಸ ಅರ್ಥ ಕೊಟ್ಟಿದ್ದಾರೆ. ನಮ್ಮ ಆರಾಧನೆಗೆ, ಪೂಜಾ ವಿಧಿಗಳಿಗೆ ಒಂದು ಹೊಸ ಅರ್ಥ ಕೊಟ್ಟಿದ್ದಾರೆ. ಅವರು
ರವೀಂದ್ರನಾಥ ಠಾಗೂರು ನಮ್ಮ ಸ್ವಾತಂತ್ರ್ಯದ ಮೊದಲಿದ್ದವರು. ನೋಡಿ, ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನೀನು ದೇವಾಲಯದ ಆ ಕತ್ತಲೆಯ ಗರ್ಭಗುಡಿಯಿಂದ ಬಿಟ್ಟು ಹೊರಗೆ ಬಾ, ಅಲ್ಲಿ ದೇವರಿಲ್ಲ. ಎಲ್ಲಿ ಜನ ಕೆಲಸ ಮಾಡುವ ಸ್ಥಳ ಉಂಟು ಅಲ್ಲಿ ಹೋಗು, ಅಲ್ಲಿ ದೇವರು ನಿನ್ನ ಕಾಣುತ್ತೀಯಾ. ನಿನ್ನ ಕತ್ತಲೆಯ ಗರ್ಭಗುಡಿಯಲ್ಲಿ ಕೂತು ದೇವರಿಗೆ ದರ್ಶನ ಕೊಡು ಅಂತ ಹೇಳೋದು ಅಗತ್ಯ ಇಲ್ಲ, ಅಲ್ಲಿ ದೇವರು ಇಲ್ಲ ಅಂತಲೇ ಹೇಳ್ತಾರೆ ಅವರು. ಎಲ್ಲಿ ಜನ ಕಷ್ಟದಲ್ಲಿ ಸಿಲುಕಿದ್ದಾರೆ ಅಲ್ಲಿ ಹೋಗಿ ನೋಡು, ಅಲ್ಲಿ ನಿನಗೆ ದೇವರು ಸಿಗ್ತಾರೆ. ಜನ ಕೆಲವು ಸಮಯದ ಹಿಂದೆ ಒಬ್ಬ ಸ್ವಾಮೀಜಿ ಕೂಡ ಹೇಳ್ತಾ ಇದ್ರು ಭಾಷಣದಲ್ಲಿ, ಬಡವರ ಕಣ್ಣೀರು ಒರೆಸುವ ಕೆಲಸವೇ ನಿಜವಾದ ಆರಾಧನೆ. ನಾವು ದೇವರಿಗೆ ಕೊಟ್ಟ ಕಾಣಿಕೆ ದೇವರಿಗೆ ತಲುಪುತ್ತದೆಯೋ ಇಲ್ವೋ, ಆದರೆ ಬಡವರಿಗೆ ಕೊಟ್ಟ ಕಾಣಿಕೆ ಅದು ಸೀದಾ ದೇವರಿಗೆ ತಲುಪ್ತದೆ ಅಂದೆ. ನೋಡಿ, ಎಷ್ಟು ಒಳ್ಳೆಯ ಮಾತು ಸ್ವಾಮೀಜಿಯವರು ಹೇಳಿದರು ಕಳೆದ ಸಲ. ಇಂದು ನಾವು ಕ್ರಿಸ್ಮಸ್ ಆಚರಣೆಗೋಸ್ಕರ ಇಲ್ಲಿ ಸೇರಿದ್ದೇವೆ. ಕ್ರಿಸ್ಮಸ್ ಅಂದರೆ ದೇವರ ಪ್ರೀತಿ ಮನುಷ್ಯನಿಗೆ ಪ್ರಕಟವಾದ ಹಬ್ಬ. ದೇವರ ಪ್ರೀತಿ ಮನುಷ್ಯರಿಗೆ ಪ್ರಕಟವಾಗಿದೆ ಯೇಸು ಕ್ರಿಸ್ತರ ಮುಖಾಂತರ. ದೇವರ ಪ್ರೀತಿ ಪಡೆದ ನಾವು ಪರರನ್ನು ಪ್ರೀತಿಸಬೇಕು. ಇದು ಕ್ರಿಸ್ಮಸ್ ಸಂದೇಶ. ನಮ್ಮ ಧಾರ್ಮಿಕ ಗ್ರಂಥದಲ್ಲಿ ಮೋಶೆ 10 ಆಜ್ಞೆಗಳನ್ನು ಕೊಟ್ಟರು, ಆದರೆ ಯೇಸು ಸ್ವಾಮಿ ಒಂದೇ ಒಂದು ಆಜ್ಞೆ ಕೊಟ್ಟರು, ನಿನ್ನ ದೇವರನ್ನು ಪ್ರೀತಿಸು ಹಾಗೂ ನಿನ್ನ ನೆರೆಕರೆಯವರನ್ನು ಪ್ರೀತಿಸು. ಲವ್ ಯುವರ್ ಗಾಡ್ ಆ್ಯಂಡ್ ಲವ್ ಯುವರ್ ನೇಬರ್. ಅದು ಬಿಟ್ಟರೆ ಬೇರೆ ಯಾವುದೂ ಆಜ್ಞೆಗಳು ಅಲ್ಲಿ ನಿಲ್ಲುವುದಿಲ್ಲ. ಅದು ಮಾಡಿದರೆ ಬೇರೆ ಬೇರೆ ಧರ್ಮಗಳು ನಾವು ಇತರರೊಂದಿಗೆ ಪ್ರೀತಿಯಿಂದ ಅಥವಾ ಆತ್ಮೀಯತೆಯಿಂದ ಬಾಳಲು ಕಲಿಸ್ತವೆ. ನೋಡಿ, ಬೈಬಲ್ ಏನು ಹೇಳ್ತದೆ ಅಂದರೆ, ಪರರು ನಿನಗೆ ಏನು ಮಾಡಬೇಕೆಂದು ಬಯಸುತ್ತೀಯೋ ಅದನ್ನು ನೀನು ಅವರಿಗೆ ಮಾಡು. ಇದುವೇ ವೇದಗಳ ಸಾರಾಂಶ. ಲೂಕನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯ ವಾಕ್ಯ 30. ಇಸ್ಲಾಂ ಧರ್ಮದ ಹದತ್ ಏನು ಹೇಳ್ತದೆ, ಏನನ್ನು ನೀನು ನಿನ್ನ ಸಹೋದರನಿಗೆ ಬಯಸುತ್ತೀಯೋ ಅದೇ ತನಗಾಗಲಿ ಎಂದು ಬಯಸುವ ತನಕ ನಿನ್ನನ್ನು ಯಾರು ಕೂಡ ನಿಜವಾಗಿ ನಂಬುವುದಿಲ್ಲ. ಅದು ನಾನು ಕಂಡುಕೊಂಡ ಒಂದು ಸ್ಟೇಟ್ಮೆಂಟ್. ನೋಡಿ, ಏನನ್ನು ನೀನು ನಿನ್ನ ಸಹೋದರನಿಗೆ ಬಯಸುತ್ತೀಯ, ನಿನ್ನ ಸಹೋದರನಿಗೆ ಕೆಡುಕನ್ನು ಬಯಸಿದರೆ ಅದು ನಿನಗೆ ಕೂಡ ಕೆಡುಕನ್ನು ಬಯಸಬೇಕು. ಇಲ್ಲದ್ರೆ ಜನ ನಿನ್ನನ್ನು ನಂಬುದಿಲ್ಲ. ಅದು ಡಬಲ್ ಡೀಲಿಂಗ್ ಆಗ್ತದೆ. ಅವನಿಗೆ ಕೆಡುಕಾಗಬೇಕು, ನನಗೆ ಒಳಿತಾಗಬೇಕು. ಇಂಥ ಮನೋಭಾವರಿಗೆ ಯಾರು ಜನ ನಂಬುದಿಲ್ಲ ಅಂತ ಹೇಳ್ತದೆ. ಹಿಂದೂ ಧರ್ಮದಲ್ಲಿ ಮಹಾಭಾರತದಲ್ಲಿ ಒಂದು ವಾಕ್ಯ ಹೀಗೆ ಉಂಟು, ಇದು ನಿನ್ನ ಕಾರ್ಯಗಳ ಸಾರಾಂಶವಾಗಿರಬೇಕು. ಏನದು? ಯಾವುದು ನಿನಗೆ ನೋವುಂಟು ಮಾಡುತ್ತದೆಯೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ. ಅದು ಎಲ್ಲ ಟ್ಯಾಲಿ ಆಗ್ತಾ ಹೋಗ್ತದೆ. ಪರರಿಗೆ ನೀನೇನು ಒಳಿತನ್ನು ಬಯಸುತ್ತೀಯಾ, ಅದು ನಿನಗೆ ಪರರು ಏನು ಮಾಡಬೇಕಂತ ಬಯಸ್ತೀಯಾ ಅದು ಅವರಿಗೆ ಮಾಡು. ಅಷ್ಟೇ. ಈ ಎಲ್ಲ ಸಾರಾಂಶ ಒಟ್ಟು ಹಾಕಿದಾಗ ಹಿಂದೂ ಧರ್ಮ ಇರಲಿ, ಇಸ್ಲಾಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ನಾವೆಲ್ಲರೂ ಪರರಿಗೆ ಒಳಿತನ್ನು ಬಯಸಬೇಕು. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ, ಪರರನ್ನು ಪ್ರೀತಿಸು, ದೇವರನ್ನು ಪ್ರೀತಿಸು ಹಾಗೂ ನಿನ್ನ ನೆರೆಕರೆಯವರನ್ನು ಪ್ರೀತಿಸು. ಲವ್ ಯುವರ್ ನೇಬರ್ ಅಂತ. ನಾವು ಬೇರೆ ಬೇರೆ ಧರ್ಮಗಳ ಸಾರವನ್ನು ಅರಿತಾಗ ಮಾತ್ರ ನಮಗೆ ಆಯಾ ಧರ್ಮದ ಅನುಯಾಯಿಗಳನ್ನು ನಮ್ಮವರಂತೆ ಸ್ವೀಕರಿಸಲು ಸಾಧ್ಯ ಆಗ್ತದೆ. ಈಗ ಸಮಸ್ಯೆ ಏನಂದರೆ, ನಮಗೆ ಬೇರೆ ಬೇರೆ ಧರ್ಮಗಳ ಅರಿವು ಇಲ್ಲ, ಜ್ಞಾನ ಇಲ್ಲ. ಅದಕ್ಕೋಸ್ಕರ ಈ ಒಂದು ವೇದಿಕೆ ನಮಗೆ ಇನ್ನು ಮುಂದೆ ಬೇರೆ ಬೇರೆ ಧರ್ಮಗಳ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಒಂದು ಧರ್ಮ ಒಂದು ಸಾಗರ ಅಂತ ಭಾವಿಸಿ ಅದರಲ್ಲಿ ಒಂದು ಹನಿಯಷ್ಟು ಆದರೂ ನಮಗೆ ನಾಲೆಜ್ ಸಿಗ್ತಾ ಹೋದರೆ ನಾವು ಇನ್ನೊಂದು ಧರ್ಮದ ವೈವಿಧ್ಯತೆಗಳನ್ನು ಶ್ರೀಮಂತಿಕೆಯನ್ನು ನಾವು ಅರಿತುಕೊಳ್ಳಲಿಕ್ಕೆ, ಅದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇಷ್ಟು ಹೇಳಿ, ಈ ದೊಡ್ಡ ಸಂಖ್ಯೆಯಲ್ಲಿ ನೀವು ಈ ಸಂಭ್ರಮಕ್ಕೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ನನ್ನ ವತಿಯಿಂದ ಕೂಡ ನಾನು ಕೃತಜ್ಞತೆ ಹೇಳ್ತೇನೆ. ಹಾಗೂ ಮುಂದೆ ನಮ್ಮ ವೇದಿಕೆ ಬೇರೆ ಕಾರ್ಯಕ್ರಮಗಳು ಉಂಟು. ನಾನು ಹೇಳಿದೆ, ಕ್ರಿಸ್ಮಸ್ ಮಾತ್ರ ಅಲ್ಲ, ಈದ್ ಸಂದರ್ಭದಲ್ಲಿ ಯಾವುದೇ ನಾವು ಇಫ್ತಾರ್ ಕೂಟ ಇರಲಿ, ರಂಜಾನ್ ಸಂಭ್ರಮ ಇರಲಿ, ಅದಕ್ಕೋಸ್ಕರ ನಾವು ಹೋಗಲಿದ್ದೇವೆ. ನೀವೆಲ್ಲರೂ ಬರಬೇಕು. ಅದೇ ರೀತಿ ದೀಪಾವಳಿ ಹಿಂದೂಗಳ ಹಬ್ಬ ಆಚರಣೆ ಮಾಡುವಾಗ ಎಲ್ಲರೂ ನಾವು ಸೇರಬೇಕು. ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ನಾವೆಲ್ಲರೂ
ಇನ್ನು ಮುಂದೆ ಇದರ ಸಂಖ್ಯೆ ಸ್ವಲ್ಪ ದೊಡ್ಡದಾಗ್ತಾ ಬೆಳೀತದೆ ಎಂಬುದು ನನ್ನ ನಂಬಿಕೆ. ದೇವರು ನಮ್ಮ ಜೊತೆ ಇದ್ದಾರೆ. ನಮ್ಮನ್ನು ಎಲ್ಲರೂ ಸಹೋದರ ಸಹೋದರರಂತೆ ಮುನ್ನಡೆಸಲಿ ಎಂದು ಬೇಡುತ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ವಂದನೆಯ ಫಾದರ್ ಅವರೇ, ತಮ್ಮ ಸಂದೇಶಕ್ಕಾಗಿ ಪ್ರೀತಿಯ ನಮನಗಳು. ಮುಚ್ಚಿಟ್ಟ ಸಾಗರ ತೀರದಲ್ಲಿ ಬಚ್ಚಿಟ್ಟ ಮುತ್ತಿನ ಚಿಪ್ಪುಗಳೆಷ್ಟು ಭಾವನೆಯ ಹೆಜ್ಜೆ ಗುರುತಿನಲ್ಲಿ ನೆರಳಿಗೆ ನೆರಳಾದ ಕಥನವಿದು. ಇಂತಹ ಭಾವನೆಗಳ ಈ ಸುಂದರವಾದ ಸದ್ಭಾವನಾ ವೇದಿಕೆಯಲ್ಲಿ ಇಂದಿನ ಸಮಾರಂಭದ ಅಧ್ಯಕ್ಷರಾಗಿ ಶ್ರೀ ಸುಭಾಷ್ ಚಂದ್ರ ರೈ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾಗಿ ಅಧ್ಯಕ್ಷೀಯ ನುಡಿಗಳನ್ನು ನುಡಿಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಸದ್ಭಾವನಾ ವೇದಿಕೆ ಹಳದಂಗಡಿ ಸೌಹಾರ್ದ ಕ್ರಿಸ್ಮಸ್ ಸಮಾರಂಭದ ಈ ಸಮಾರಂಭದ ಗೌರವಾಧ್ಯಕ್ಷರಾದಂಥ ಫಾದರ್ ಇಲಿಯಾಸ್ ಡಿಸೋಜ ಅವರೇ, ಹಿರಿಯರು, ಮಾರ್ಗದರ್ಶಕರು, ಬಹುಶಃ ಹಳದಂಗಡಿಯಲ್ಲಿ ಭಾಳ ಹಿಂದಿಂದಲೇ ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಮಹಾನವಮಿ ಮಾರನಮಿ ಅಂತೇಳಿ ಏನು ಹೇಳ್ತೇವೆ, ಅದರಲ್ಲಿ ತುಂಬ ವರ್ಷಗಳ ಕಾಲ ಒಂದು ಸರ್ವಧರ್ಮ ಸಮ್ಮೇಳನವನ್ನು ಮಾಡಿಸಿಕೊಂಡು ಬಂದಂಥ ಅಬ್ದುಲ್ ಸಲಾಂ ಪುತ್ತಿಗೆ ಅಂತವರನ್ನು ಕರೆದು ಇಲ್ಲಿ ಅವರು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಅವರು ಪ್ರತಿ ವರ್ಷ ಆಗಾಗಲೇ ಹೇಳಿದರು, ಪ್ರತಿ ವರ್ಷ ಇಲ್ಲಿ ಯಾವ ಜಾತಿ ಧರ್ಮ ಭೇದ ಇಲ್ಲದೆ ಸುಮಾರು ಈ ಸಲ 3,000 ಮಕ್ಕಳನ್ನು ನಾನು ನೋಡಿದ್ದೇನೆ. 3,000 ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ. ಅದು ಅವರ ಪೂರ್ತಿ ಜೀವನಕ್ಕೆ ಆಗ್ತದೆ ಅಂತೇಳಿ ಅಲ್ಲ, ಆದರೆ ಅದೊಂದು ಅವರಿಗೊಂದು ಪ್ರೇರಣೆ. ಮತ್ತು ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ, ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ, ನಾನು ಇದನ್ನು ಹೇಳಬೇಕ ಬೇಡ ಅಂತ ಹೇಳಿಲ್ಲ. ಯಾರಾದರೂ ವಿದ್ಯಾಭ್ಯಾಸಕ್ಕಾಗಿ ಹೋದರೆ ಬರಿಗೆಯಲ್ಲಿ ಹಿಂದೆ ಕಳಿಸಿದಂಥ ಉದಾಹರಣೆಗಳನ್ನು ನಾನು ನೋಡಲಿಲ್ಲ ಅಂತ ಶಿವಪ್ರಸಾದ ಜಿಲ್ಲರೆ, ಹಾಗೆ ಇಲಿಯಾಸ್ ಪುತ್ತೂರವರೇ, ನಾನು ಅವ್ರ ಹತ್ರ ಮಾತಾಡ್ತಾ ನಾನು ಪುತ್ತೂರಿನವನೇ, ಅವರಿಗೂ ನನಗೂ ನಾನು ಎಲ್ಲಿಯವರು ಅಂತ ಕೇಳಿದೆ, ಕುಂಜೂರು ಬಂಜಿದವರು ಅಂತ ಹೇಳಿದರು. ಹಾಗೆ ದಿನೇಶ್ ಪಿ ಕೆ ಅವರೇ ಮತ್ತು ಸೇರಿದಂಥ ಎಲ್ಲ ಬಂಧುಗಳೇ, ನಾವು ಡಿಸೆಂಬರ್ 3ರಂದು ನನಗೆ ಈ ಸೌಹಾರ್ದ ವೇದಿಕೆಯ ಮೊದಲು ನನಗೆ ಅದರ ಪರಿಚಯ ಮಾಡಿಕೊಟ್ಟವರು ಆದಾಮ್ ಶಾಫಿ ಅವರ ತಮ್ಮ ಅಯ್ಯೂಬ್ ಅವರು ಯಾರು ಮಂಗಳೂರಿನವರನ್ನು ಕರ್ಕೊಂಡು ಬಂದು ಉಳ್ಳಾಳದವರು ನನ್ನ ಮನೆಗೆ ಬಂದರು. ಬೆಳ್ತಂಗಡಿಯಲ್ಲಿ ಒಂದು ಪ್ರೋಗ್ರಾಮ್ ಆಗ್ತದೆ ಅಂತ ಹೇಳಿದ್ರು, ಬುಕ್ ಕೊಟ್ಟರು. ಮತ್ತು ಆ ಕಾರ್ಯಕ್ರಮಕ್ಕೆ ಹೋದೆ. ಅಲ್ಲಿ ಅವರ ಉದ್ದೇಶಗಳನ್ನು ಮಾತಾಡುವಾಗ ನನಗೆ ಒಳ್ಳೆಯದಂತೇಳಿ ಕಂಡಿತು. ಹಾಗೆ ನಾನು ಅದಕ್ಕೆ ಹೋದೆ. ಆನಂತರ ಹಳದಂಗಡಿಯಲ್ಲಿ ಫಾದರ್ ಅವರ ನೇತೃತ್ವದಲ್ಲಿ ಡಿಸೆಂಬರ್ 3ರಂದು ಒಂದು ಕಾರ್ಯಕ್ರಮ ಆಯಿತು. ಅದರಲ್ಲಿ ಹೋಗಿ ನನ್ನನ್ನೇ ಅಧ್ಯಕ್ಷ ಅಂತೇಳಿ ಮಾಡಿದರು, ಯಾಕೆ ಗೊತ್ತಿಲ್ಲ. ಅಲ್ಲಿ ಉಳ್ಳಾಳದಲ್ಲಿ ಸಹ ನನ್ನ ಬಂಧು ಪ್ರಸಾದ್ ಕಲ್ಲಿಮಾರಿದ್ದಾರೆ, ವಿದ್ಯಾಧರ ಶೆಟ್ಟರ್ ಇದ್ದಾರೆ. ಹಾಗೆ ಇದರ ಉದ್ದೇಶ ಎಲ್ಲರೂ ಈಗ ಹೇಳಿದರು. ಈ ದೇಶ ಒಂದು ಬಹುತ್ವದ ದೇಶ. ನೀವು ಪ್ರತಿ 100 ಕಿಲೋಮೀಟರ್ಗೆ ಹೋಗಿ ಅಲ್ಲಿ ಭಾಷೆ ಬದಲಾಗ್ತದೆ, ಫುಡ್ ಹ್ಯಾಬಿಟ್ ಬದಲಾಗ್ತದೆ, ಅಲ್ಲಿಯ ವಾತಾವರಣ ಬದಲಾಗ್ತದೆ. ಇದನ್ನು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವುದೇ ನಮ್ಮ ಧರ್ಮ. ಮತ್ತು ಪ್ರತಿಯೊಂದು ಧರ್ಮಗಳನ್ನು ನೋಡಿ, ಆ ಧರ್ಮಗಳು ಆ ಹೊತ್ತಿನಲ್ಲಿ ಆ ಯಾವ ಊರಲ್ಲಿ ಅದು ಜನ್ಮ ತಾಳಿದವು, ಅಲ್ಲಿಯ ಉದ್ದೇಶಕ್ಕಾಗಿ ಅಲ್ಲಿಯ ಪರಿಸರಕ್ಕೆ ಅನುಗುಣವಾಗಿ ಆಗಿದ್ದಾವೆ. ಈಗ ನೀವು ಭಗವದ್ಗೀತೆಯನ್ನು ನೋಡಿದರೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದಾನೋ ಇಲ್ವೋ ಅಂತ ಗೊತ್ತಿಲ್ಲ, ನಾವು ನಂಬ್ತೇವೆ, ಯುದ್ಧ ಭೂಮಿಯಲ್ಲಿ ಅವನಿಗೆ ಆ ಪಾಠವನ್ನು ಮಾಡಿತು. ಅದು ಕಷ್ಟಗಳು ಬಂದಾಗ ಹೇಗೆ ಎದುರಿಸಬೇಕು ಅಂತ ಹೇಳಿದ್ದಲ್ಲದೆ ಅದನ್ನು ಎಲ್ಲ ಕಡೆಯಲ್ಲಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಹಳದಂಗಡಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿನ್ನೆ ಹೋಟೆಲ್ ಎದುರು ನಿಂತಿದ್ದಾನೆ, ನೀನು ಅವನನ್ನು ಕೊಲ್ಲು ಅಂತ ಹೇಳೋದಲ್ಲ. ಆ ಹೊತ್ತಲ್ಲಿ ಅದನ್ನು ಉಪಯೋಗಿಸಬೇಕು ವಿನಃ ಎಲ್ಲ ಕಡೆಯಲ್ಲೂ ಅಲ್ಲ. ನಾನು ಈಗ ಆಗ ಮಾತಾಡ್ತಾ ಹೇಳ್ತಾ ಇದ್ರು, ಈ ಗ್ಯಾಜೆಟ್ ಏನಿದೆ, ಈ ಮೊಬೈಲ್ ಫೋನ್, ಇದು ಬೆಂಕಿ ಪೊಟ್ಟಣ ಇದ್ದಾಗೆ. ದೀಪ ಹೊತ್ತಿಸ್ಲಿಕ್ಕೂ ಇದನ್ನು ಉಪಯೋಗಿಸ್ಬೋದು, ಮನೆ ಸುಡಲಿಕ್ಕೂ ಉಪಯೋಗಿಸ್ಬೋದು. ನಾನೊಂದು ಸಣ್ಣ ಕತೆ ಹೇಳ್ತೇನೆ. ನಾವು ಒಂದು ದಿವಸ ಇಲ್ಲಿಂದ ಸುಮಾರು ಜನ, ಅದನ್ನು ಹೇಳಿದವರು ಯಾರು, ಒಟ್ಟಿಗಿದ್ದವರು ಯಾರು ಅಂತ ಅದರ ವಿಶ್ಲೇಷಣೆ ಬೇಡ, ನಾನು ಧರ್ಮಸ್ಥಳದ ಧರ್ಮಾಧಿಕಾರಿ ಅವರ ಹೋಗ್ತಾ ಇದ್ದೆವು. ಒಂದು ಕಡೆಯಲ್ಲಿ ಚಾ ಕುಡಿಲಿಕ್ಕೆ ಕೂತು ಒಬ್ಬರು ಒಂದು ಕತೆ ಹೇಳಿದರು. ಟಿಪ್ಪು ಸುಲ್ತಾನ್ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ದೇವರಿಗೆ ಯಾವ ರೀತಿ ಅಪಮಾನ ಮಾಡ್ತಾ ಇದ್ದ ಅಂತೇಳಿ. ಟಿಪ್ಪು ಸುಲ್ತಾನ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಂತೆ, ಹೋಗುವಾಗ ಚಪ್ಪಲ್ ಹಾಕ್ಕೊಂಡು ಹೋಗ್ತಾ ಇದ್ದಂತೆ. ಅಲ್ಲಿಯ ಪುರೋಹಿತರಿಗೆ ಬಹಳ ಬೇಜಾರಾಗ್ತಾ ಇತ್ತು. ಹಾಗೆ ವಿಶ್ವೇಶ್ವರಯ್ಯರ ಹತ್ರ ಹೇಳಿದ್ರಂತೆ,
ವಿಶ್ವೇಶ್ವರಯ್ಯನವರು ಅದಕ್ಕೆ ನಾಳೆ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಟಿಪ್ಪು ಸುಲ್ತಾನ್ ಒಳಗೆ ಬಂದ ಕೂಡಲೇ ದೇವರ ಕಣ್ಣಿಂದ ನೀರು ಬರುವ ಹಾಗೆ ಒಂದು ವ್ಯವಸ್ಥೆ ಮಾಡಿದ್ರಂತೆ. ಆ ನಂತರ ಟಿಪ್ಪು ಸುಲ್ತಾನ್ ಚಪ್ಪಲ್ ಹಾಕ್ಕೊಂಡು ಹೋಗಲಿಲ್ಲ ಅಂತೇಳಿ. ನೋಡಿ, ಟಿಪ್ಪು ಸುಲ್ತಾನ್ ಎರಡನೇ ಮೈಸೂರು ಆಂಗ್ಲೋ ಮೈಸೂರು ವಾರ ಆದ್ದೇ 1830 ಟಿಪ್ಪು ಸುಲ್ತಾನ್ ಸತ್ತೋಗಿದ್ದಾರೆ. ಆ ನಂತರ ವಿಶ್ವೇಶ್ವರಯ್ಯ ಹುಟ್ಟಿದ್ದು. ವಿಶ್ವೇಶ್ವರಯ್ಯ ಹುಟ್ಟಿದ್ದೇ ಟಿಪ್ಪು ಸುಲ್ತಾನ್ ಸತ್ತ ನಂತರ. ಇಂಥ ತಪ್ಪು ಕಪೋಲ ಕಲ್ಪಿತ ಕಥೆಗಳು ಇದರಲ್ಲಿ ಬರ್ತವೆ. ಸುಭಾಷ್ ಚಂದ್ರ ಬೋಸಿಗೂ ನೆಹರುವಿಗೂ ಭಯಂಕರವಾದಂಥ ವಿರೋಧ ಇತ್ತು ಅಂತೇಳಿ. ಕಮಲಾ ನೆಹರು ಸ್ವಿಟ್ಜರ್ಲೆಂಡಲ್ಲಿ ಸಾಯುವಾಗ ಅಲ್ಲಿ ಇದ್ದದ್ದು ಸುಭಾಷ್ ಚಂದ್ರ ಬೋಸ್ ಮತ್ತೆ ಇಂದಿರಾ ಗಾಂಧಿ. ಇದನ್ನು ಹಿಸ್ಟ್ರಿಯಲ್ಲಿ ನೋಡಿ. ಮಹಾತ್ಮ ಗಾಂಧಿಯವರ ಬಗ್ಗೆ ಬೈಯುವಾಗ ನಾವು ಅಂಗಿಯಲ್ಲಿ ಒಂದು ಸಣ್ಣ ಕಳೆ ಆದರೆ ಊಟದಲ್ಲಿ ನಾವು ಅಂಗಿಯನ್ನು ಬದಲಿಸಿಕೊಂಡು ಹೋಗ್ತೇವೆ, ಕೊಳೆಯಾದ ಅಂಗಿಯನ್ನು ಹಾಕೋದಿಲ್ಲ. ಆ ಮನುಷ್ಯ ಅಂಗಿಯೇ ಇಲ್ಲದೆ ಇಂಗ್ಲೆಂಡ್ಗೆ ಹೋಗಿ ಬಂದಿದ್ದಾರೆ, 21 ದಿವಸ ಉಪವಾಸ ಮಾಡಿದ್ದಾರೆ. ನಾವು ಹಳದಂಗಡಿಯಿಂದ ಬೆಳ್ತಂಗಡಿಗೆ ಅಂಗಿಲ್ಲದೆ ಹೋಗುವ ಸಾಧ್ಯ ಆಗ್ತದೆ ನಮಗೆ? ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಆತನನ್ನು ಟೀಕೆ ಮಾಡುವಾಗ ಆತನು ಏರಿದ ಎತ್ತರ ಎಂಥದ್ದು, ನಾವು ಎಂಥದ್ದು ಅಂತ ಹೇಳಿ ಆಲೋಚನೆ ಮಾಡಬೇಕು. ನಾವು ನೋಡಿ, ಇಲ್ಲಿ ನಾನು ಅವರನ್ನು ಎದುರು ಕೂತ್ಕೊಂಡು ಮಾತಾಡೋದು ಸರಿಯಲ್ಲ. ಹಳದಂಗಡಿಯಲ್ಲಿ ಲ್ಯಾಂಡ್ ರಿಫಾರ್ಮೇಷನ್ ಅಂತೇಳಿ ಇದು ಕಾನೂನು ಬಂತು, ನಮಗೂ ಬಂತು. ನಾನು ನನ್ನ ತಂದೆ ಬೆಳ್ಳಿಪಾಡಿಯವರು, ಅವರು ಓದಿದ್ದು ಪೆರ್ನೆಯಲ್ಲಿ, ಈಗಲೂ ಇದೆ ಆ ಶಾಲೆ. ಯಾರಾದರೂ ಹೋಗಿ ನೋಡಿದಾರೆ ನೋಡಿ, ಮಜೀದಿಯಾ ದೋರ್ಮೆ ಅಂತೇಳಿ ಒಂದು ಶಾಲೆ. ಅವರು ನನ್ನ ತಂದೆ ಆಗಲಿ ರಮಾನಾಥರಿ ಅವರು ಯಾರಾಗಲಿ ಮುಸ್ಲಿಂ ಆಗಲಿಲ್ಲ. ನಾನು ಕಲ್ತದ್ದು ಸೆಂಟ್ ಫಿಲೋಮಿನಾದಲ್ಲಿ, ಸೆಂಟ್ ಅಲೋಸಿಯಸಲ್ಲಿ. ನಾನು ಓಂ ಜೇಜು ಅಂತ ಹೇಳೋದಿಲ್ಲ ನನಗೆ. ಅವರು ನಾನು ಸಂಜೆ ಹೇಳೋದು ನಾನು ಓಂ ಬುರ್ಬೋಸ್ ಅಂತೇಳಿ ಹೇಳೋದು. ಆದರೆ ಇದನ್ನು ನಮ್ಮ ಮಕ್ಕಳಿಗೆ ತಪ್ಪು ಕಲ್ಪನೆಗಳನ್ನು, ತಪ್ಪು ಭಾವನೆಗಳನ್ನು ಕಲಿಸ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಇದು ನನಗೆ ತುಂಬ ನನ್ನಲ್ಲಿ ಚಿಂತೆ ಉಂಟು ಮಾಡ್ತಾ ಇತ್ತು ಕೆಲವು ಸಲ. ಆದ್ದರಿಂದಾಗಿ ನಾನು ಇದಕ್ಕೆ ಬಂದೆ. ನನ್ನ ಹತ್ರ ಕೇಳಿದ್ರು, ಇದಕ್ಕೆ ದುಂಬಿಜ್ಜನ ಸೌಹಾರ್ದದಲ್ಲಿ ಇದ್ದೇವೆ. ಈಗ ಇದು ನಾವು ತುಂಬ ಜನರನ್ನು, 1000 ಜನರನ್ನು ಸೇರಿಸಿ ಮಾಡಬೇಕು ಅಂತೇಳಿ ಮಾಡಿದ್ದು ಅಲ್ಲ. ಆರಂಭ ಮಾಡುವ, ನನಗೆ ಆರಂಭ ಮಾಡಿ ಆನಂತರ ಇದನ್ನು ವಿಸ್ತರಿಸಿಕೊಂಡು ಹೋಗುವ. ನನ್ನಲ್ಲಿ ನಾವು ಪುತ್ತೂರಲ್ಲಿದ್ದವರು, ನಮಗೆ ಸ್ವಲ್ಪ ನಾವು ಅಲ್ಲಿ ಮಾತಾಡುವಾಗ ನಮ್ಮ ತುಳು ಮಂಡ್ಯದವರಾಗಿ ದಾನಂಬೆ ಹಾಗೆ ಅಂತೇಳಿ ಮಾತಾಡೋದು. ಮೊಹಮ್ಮದ್ ಅಂತ ಹೇಳಿದ್ದಾರೆ, ಮೊಹಮ್ಮದ್ ಬಡಗನ್ನೂರು ಅಂತ ಹೇಳಿದ್ದಾರೆ. ನಾನೇ ಮೊಹಮ್ಮದ್ ಅಂತೇಳಿ ಹೇಳೋದು ನಾವು ಒಬ್ಬೊಬ್ಬರಿ ಸಾರ್ವಜನಿಕ ವೇದಿಕೆಯಲ್ಲೆಲ್ಲ. ಒಂದು ದಿನ ಕೇಳಿದೆ, ಅದನ್ನ ಮೊಹಮ್ಮದ್ ನೀನು ಪಲ್ಲಿಡುವರ ಕಲ್ಲು ಕತ್ತಿ ವಿಕಾಸ ಕೊಟ್ಟು ಇನ್ನೊಂದಿಗೆ ಅಂದೆ, ಈ ಬಲ ಅಂತೇಳಿ ಕರ್ಕೊಂಡು ಹೋದ. ಎಲ್ಲಿಗೆ? ಮಾಮಾಯಿ ದೇವಸ್ಥಾನದಿಂದ ಮೇಲೊಂದು ಪಲ್ಲಿ ಉಂಟು ಪುತ್ತೂರಲ್ಲಿ, ದಿನೇಶ್ ಮನ್ನ ಹೋಟೆಲ್ ಹಿಂದೆ ಓಳುಂಡು ತೊಯ್ಪಾಲ, ಇಂಕ ಕಲ್ಲು ಜಲ್ಲಿಯಲ್ಲಿ ಓಳುಂಡು ತೊಯ್ಪಾಲ ಅಂತೇಳಿ. ಇದು ನಾವು ತುಂಬ ತಪ್ಪು ಕಲ್ಪನೆಗಳು. ಅವರು ಅದು ತಂದಿಡ್ತಾರೆ, ಬಾಂಬ್ ತಂದಿಡ್ತಾರೆ, ಕೊಲ್ತಾರೆ, ಬಡಿತಾರೆ. ಈ ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ಇಂಥ ಭಾವನೆಗಳನ್ನು ಹುಟ್ಟಿಸಿದ ನಂತರ ಅವರಿಗೆ ಇವರನ್ನು ನೋಡಿದ ಕೂಡಲೇ ಹೆದರಿಕೆ ಆಗಲಿಕ್ಕೆ ಆರಂಭ ಆಗ್ತದೆ. ಇದರಿಂದ ಯಾರಿಗೋ ಒಂದು ಪ್ರಯೋಜನ ಆಗ್ತದೆ, ಅವರು ಇದನ್ನು ಮಾಡ್ತಾ ಇದ್ದಾರೆ. ನಾವು ನೀವು ನೋಡಿರ್ಬೋದು, ಇವರಲ್ಲಿ ಎಲ್ಲ ಧರ್ಮಕ್ಷೇತ್ರದವರನ್ನು, ಧಾರ್ಮಿಕ ಕ್ಷೇತ್ರದವರನ್ನು ಕರೆದಿದ್ದೇವೆ ವಿನಃ ಯಾವುದೇ ಒಬ್ಬ ಪಕ್ಷದ ನಾನು ಒಂದು ರಾಜಕೀಯ ಪಕ್ಷದಲ್ಲಿ ಇದ್ದೇನೆ, ಆದರೆ ನಾನು ಅದನ್ನು ಮೆತ್ತಿಕೊಳ್ಳಿಲ್ಲ. ಇದ್ದವರನ್ನು ಇದರಲ್ಲಿ ಹಾಕೋದು ಬೇಡ ಅಂತ ಹೇಳಿದರು ಕೆಲವರು. ಯಾಕೆಂದರೆ ಇದು ರಾಜಕೀಯಕ್ಕೆ ಇದಕ್ಕೂ ನಮಗೆ ಸಂಬಂಧವೇ ಇಲ್ಲ. ಇದು ಮನುಷ್ಯರ ಮೇಲೆ ಇರುವಂಥ ಪ್ರೀತಿಯಿಂದ ಬರುವಂಥದ್ದು. ನಮ್ಮ ಸಿದ್ಧಾಂತಗಳು ಬೇರೆ ಇರಬಹುದು, ನಮ್ಮ ಆಚರಣೆಗಳು ಬೇರೆ ಇರಬಹುದು. ನೋಡಿ, ಈ ಆಚರಣೆಗಳಿಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿದರೆ, ನೀವು ನಮಗೆ ಕೋಳಿ ದೇವರು ಒಂದು ಕಡೆಯಲ್ಲಿ, ಮುರುಗನ್ ದೇವಸ್ಥಾನದಲ್ಲಿ ಕೋಳಿ ತಿನ್ನೋದಿಲ್ಲ. ಅಲ್ಲಿ ಹೋದರೆ ಅವರು ಕೋಳಿಯನ್ನು, ನಾಟಿ ಕೋಳಿ ತಿನ್ನೋದಿಲ್ಲ ಅವರು. ಹಂದಿ ದೇವರು, ಅದೇ ನಿಮಗೆ ಹಂದಿ ಹಂದಿ ಆಗೋದಿಲ್ಲ. ಹಂದಿ ದೇವರು ಅಂತ ಹೇಳಿ ಸಹ ಹೇಳ್ತೇವೆ. ಮಮ್ಮಾಯಿ ಗುಡಿಯಲ್ಲಿ ಹೋಗಿ ಭೈರವನಿಗೆ ಹಂದಿಯನ್ನು ಕೊಯ್ತೇವೆ ನಾವು. ನಾಯಿ ದೇವರು, ನೀವು ಮುತ್ತಪ್ಪನ ಇದಕ್ಕೆ ಹೋದರೆ ನಾಯಿ ದೇವರು, ಹಾವು ದೇವರು. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ, ಅದು ಆ ಊರಿನ ಅವರವರ ನಂಬಿಕೆ. ಅದನ್ನು ಪ್ರಶ್ನೆ ಮಾಡಲಿಕ್ಕೆ ನಾವು ಯಾರೂ ಅಲ್ಲ. ಅದು ಅವರವ್ರದ್ದು ಭಾವನೆ. ಅದನ್ನು ಅದು ಅವರ ಭಾವನೆ ಅಂತೇಳಿ ಬಿಟ್ಟರೆ, ನಮಗೆ ನಾಗಾಲ್ಯಾಂಡಲ್ಲಿ ಹೋಗಿದ್ರೆ ನಾಯಿ ತಿಂತಾರೆ. ನಮಗೆ ನಾಯಿ ತಿನ್ನುವುದು ಅಂತೇಳಿ ಆಲೋಚನೆ ಮಾಡುವಾಗಲೇ ನಮಗೆ ವಾಕರಿಕೆ ಬರಲಿಕ್ಕೆ ಆರಂಭ ಆಗ್ತದೆ. ಇದು ಈ ಸಮಾಜದಲ್ಲಿ ಇಡೀ ಜಗತ್ತಿನಲ್ಲಿ ಹೋದರೆ, ಅದೇ ನೀವು ದಕ್ಷಿಣ ಆಫ್ರಿಕಾದಲ್ಲಿ ಹೋಗಿ, ಈಗ ಬಹಳ ಮುಂದುವರಿದ ರಾಷ್ಟ್ರ ಅಂತ ಹೇಳಿದ ಅಮೆರಿಕದಲ್ಲಿ, ಸೌತ್ ಅಮೆರಿಕಕ್ಕೆ ಹೋಗಿ, ಈಗಲೂ ಅಲ್ಲಿ ಪಂಗಡಗಳ ಮಧ್ಯೆ ಜಗಳಗಳಾಗ್ತವೆ. ಜಗಳಾಗಿ ಸತ್ತವನನ್ನು ಏನು ಮಾಡ್ತಾರೆ ಕೇಳಿ?
ಅವರನ್ನೇ ಭಕ್ಷಣೆ ಮಾಡ್ತಾರೆ. ಆ ಪರಿಸ್ಥಿತಿಯಲ್ಲಿ ನಾವು ಒಂದು ಕಾಲದಲ್ಲಿ ಇದ್ದಿರಬಹುದು. ನಾಗರಿಕತೆ ಬಂದ ನಂತರ ನಾವು ಬೆಳೆದು ರಾಜ ಆಡಳಿತಗಳು ಬಂತು, ವಂಶಾಡಳಿತ ಬಂತು, ಈಗ ಪ್ರಜಾಪ್ರಭುತ್ವ ಬಂತು. ಆಗ ಚಂದ್ರಶೇಖರ್ PK ಹೇಳಿದರು, ಸಂವಿಧಾನ ಇದೊಂದು ಪವಿತ್ರವಾದಂಥ, ನಮ್ಮಲ್ಲಿ ಎಲ್ರಿಗೂ ಸಮಾನವಾದಂಥ, ಎಲ್ರಿಗೂ ಬದುಕಲಿಕ್ಕೆ ಅವಕಾಶವಾದಂಥ ನಮಗೆ ಒಂದು ಗ್ರಂಥ ಸಿಕ್ಕಿದೆ. ನಾವು ಅದರಿಂದಾಗಿ ಇವತ್ತು ಇಲ್ಲಿ ಸಾರ್ವಜನಿಕವಾಗಿ ಮಾತಾಡಲಿಕ್ಕೆ, ಸಾರ್ವಜನಿಕವಾಗಿ ಕೂತ್ಕೊಳ್ಳಲಿಕ್ಕೆ ಆಲೋಚನೆ ನಾವು ಸಾಧ್ಯ ಇದೆ. ಜಲಿಯನ ವಾಲಾಬಾಗ್ನಲ್ಲಿ ಒಂದು ಹತ್ಯಾಕಾಂಡ ಆಯಿತು. ಯಾಕೆ ಹೇಳಿ? ಬರೀ ನಿಶಸ್ತ್ರದಂಥ ಇಂಡಿಯನ್ಸ್ ಹೋಗಿ ಅಲ್ಲಿ, ನಾನು ಹೋಗಿದ್ದೇನೆ, ನೋಡಿದ್ದೇನೆ ಅದನ್ನು. ಒಂದು ಸಣ್ಣ ಇಲ್ಲಿ ನಮ್ಮಲ್ಲಿ ಸುತ್ತಮುತ್ತ ಒಂದಿಲ್ಲ ಮನೆ ಉಂಟು ಅಂತ ಹೇಳಿಲ್ಲ, ಆ ಥರದ ಒಂದು ಬಾವಿ ಉಂಟು, ಮತ್ತು ಫುಲ್ ಗೋಡೆ ಆ ಕಡೆ ಈ ಕಡೆ. ಜನರಲ್ ಡಯರ್ ಅಲ್ಲಿ ಫೈರಿಂಗ್ ಮಾಡಿದ್ದು ಅಂತ ಹೇಳಿದರೆ ಪ್ರಾಣಿಗಳನ್ನು ಕೊಂದಾಗೆ ಕೊಂದದ್ದು. ಅದು ನಾವು ಆ ಪರಿಸ್ಥಿತಿಯಿಂದ ಈ ಪರಿಸ್ಥಿತಿಗೆ ಬಂದಿದ್ದೇವಲ್ಲ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇದನ್ನು ನಾವು ಪುನಃ ಕಳ್ಕೊಳ್ಳುವಂಥ, ಇದನ್ನು ಪುನಃ ಈಗ ಸ್ವಾತಂತ್ರ್ಯ ಹೋರಾಟ ಆದರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ ಸ್ವಲ್ಪ. ಎಲ್ಲರೂ ಮೊಬೈಲ್ ನೋಡಿಕೊಂಡು ಅಲ್ಲಿ ಕೂತವರು, ಯಾರು ಸ್ಟ್ರೈಕಿಗೆ ಹೋಗ್ಲಿಕ್ಕಿಲ್ಲ. ಆಗಿನವರು ಸತ್ತು, ನಮ್ಮ ಸಂಬಂಧಿಕರು ಇಲ್ಲಿ ಉಪ್ಪಿನಗಡಿಯಲ್ಲಿ ಈಗಲೂ ನಟ್ಟಿಬೇಲ್ ಜಗನ್ನಾಥ ರೈ ಅಂತ ಹೇಳಿದ್ದಾರೆ. ಅವರ ತಮ್ಮ ಕುಶಾಲನಾಥ ರೈಯನ್ನು ಡೆಲಿವರಿ ಆದದ್ದು ಜೈಲಲ್ಲಿ, ತುಂಬಿದ ಗರ್ಭಿಣಿ ಜೈಲಿಗೆ ಹೋಗಿದ್ದಾರೆ ಬ್ರಿಟಿಷರ ವಿರುದ್ಧ. ಇಂಥ ಒಂದು ಪರಿಸ್ಥಿತಿ ಇತ್ತು. ಈಗ ನಾವು ಎಷ್ಟು ದೇಶದ ಬಗ್ಗೆ, ಎಷ್ಟು ನಮಗೆ ಇದರ ಬಗ್ಗೆ ಪ್ರೀತಿ ಇದೆ ಅಂತ ನಾವು ಆಲೋಚಿಸ್ತಾ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ನಾವು ಜನಾಂಗವನ್ನು ಬಿಟ್ಟು ಹೋಗುವ ಅಂತ ಹೇಳ್ತಾ ಈ ವೇದಿಕೆಗೆ ಬಂದದಕ್ಕೆ ತಮಗೆಲ್ಲರಿಗೂ ನಾನು ಧನ್ಯವಾದನ ಹೇಳ್ತಾ, ನಾನು ನಮ್ಮ ಎಲ್ಲ ಅತಿಥಿಗಳು ಬಂದಿದ್ದಾರೆ, ನಾವು ಇನ್ನು ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡುವ ಅಂತ ಹೇಳ್ತಾ, ಈಗಲೇ ತುಂಬ ತಡೆ ಆಯಿತು, ನಾವು ಜಾಸ್ತಿ ಮಾತಾಡೋದಿಲ್ಲ. ಎಲ್ರಿಗೂ ಧನ್ಯವಾದ ಹೇಳ್ತಾ, ಓಂ ಶಾಂತಿ ಶಾಂತಿ ಶಾಂತಿ. ಸರ್, ತಮ್ಮ ಅಧ್ಯಕ್ಷೀಯ ನುಡಿಗಳಿಗೆ ಅಭಿನಂದನೆಗಳು. ಇದೀಗ ನೆನಪಿನ ಕಾಣಿಕೆ. ಇಂದಿನ ಸಭೆಯ ಉದ್ಘಾಟಕರು ಶ್ರೀ ಶಿವಪ್ರಸಾದ್ ಅಜಿಲರಿಗೆ ನಮ್ಮ ಗೌರವ ಅಧ್ಯಕ್ಷರು ವಂದನೀಯ ಫಾದರ್ ಎಲಾಯ್ಸ್ ಡಿಸೋಜಾ ನೆನಪಿನ ಕಾಣಿಕೆಯಾಗಿ ಹೂಗಿಡವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಸಭೆಯ ಅಧ್ಯಕ್ಷರು ಶ್ರೀ ಸುಭಾಷ್ ಚಂದ್ರ ರೈ ಇವರು ಸದ್ಭಾವನಾ ಸಂದೇಶಕರಾಗಿ ಬಂದಂತಹ ಶ್ರೀ CA ಇಸಾಕ್ ಪುತ್ತೂರ್ ಹಾಗೂ ಶ್ರೀ ಚಂದ್ರಶೇಖರ್ PK ಇವರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿ. ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ ಎಲ್ಲ ಸುಂದರ ಮನಸ್ಸುಗಳಿಗೆ ಅಭಿನಂದನೆಗಳು. ಸಮಾಜವನ್ನು ಕಟ್ಟುವುದು ಘೋಷಣೆಗಳಿಂದಲ್ಲ, ಮೌಲ್ಯಗಳಿಂದ. ಒಗ್ಗಟ್ಟಿನ ಚಿಂತನೆಯೇ ಸದ್ಭಾವನೆಯ ಶ್ರೇಷ್ಠ ರೂಪ ಎಂದು ಹೇಳುತ್ತಾ ಇದೀಗ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ ನಡೆಸಿಕೊಡಲು ಮುಂದೆ ಬರುತ್ತಿದ್ದಾರೆ ಸದ್ಭಾವನಾ ವೇದಿಕೆಯ ಕೋಶಾಧಿಕಾರಿ ಶ್ರೀ ವಿಕ್ಟರ್ ಕ್ರಾಸ್ತಾ ಇವರು. ಸದ್ಭಾವನಾ ವೇದಿಕೆ ಹಳದಂಗಡಿ ಇದರ ವತಿಯಿಂದ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ. ಈ ಸಂಭ್ರಮಕ್ಕೆ ನಮ್ಮ ಸದ್ಭಾವನಾ ವೇದಿಕೆ ಇದರ ಗೌರವ ಅಧ್ಯಕ್ಷರಾದ ವಂದನೀಯ ಫಾದರ್ ಎಲಿಯಸ್ ಡಿಸೋಜಾ ಧರ್ಮಗುರುಗಳು, ಸೈಂಟ್ ಪೀಟರ್ ಕ್ಲೇವರ್ ಚರ್ಚ್ ಹಳದಂಗಡಿ ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಸದ್ಭಾವನಾ ವೇದಿಕೆಯ ಪ್ರಯುಕ್ತ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತಿನ ಸಭೆಯನ್ನು ಚಂದಗನಿಸಿಕೊಟ್ಟ ನಮ್ಮ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಹಾಗೆ ಈ ಸಭಾಧ್ಯಕ್ಷರು ಆದ ಶ್ರೀ ಸುಭಾಷ್ ಚಂದ್ರ ರೈ, ಪ್ರಗತಿಪರ ಕೃಷಿಕರು, ಇವರಿಗೆ ಈ ಸದ್ಭಾವನಾ ವೇದಿಕೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟಿಸಿ ನಮ್ಮಲ್ಲಿ ಪ್ರೀತಿ ಇಟ್ಟು ಅಮೂಲ್ಯ ಸಮಯವನ್ನು ನಮಗೋಸ್ಕರ ವ್ಯಯಿಸಿದ ಉದ್ಘಾಟಕರಾದ ಶ್ರೀ ಶಿವಪ್ರಸಾದ್ ಅಜಿಲರು, ಅರಮನೆ ಹಳದಂಗಡಿ, ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸುವಾಗ ಎಲ್ಲ ಮಸೀದಿಯ ಧರ್ಮಗುರುಗಳನ್ನು ಇಲ್ಲಿನ ಆಸುಪಾಸಿನ ಎಲ್ಲ ಮಸೀದಿಯ ಧರ್ಮಗುರುಗಳನ್ನು ನಾವು ಆಹ್ವಾನಿಸಿದ್ದೆವು. ಅವರು ಈ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿದ್ದರೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಅದೇ ರೀತಿ
ಇಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನಗಳ ಅಧ್ಯಕ್ಷರುಗಳನ್ನು ಹಾಗೂ ಅದರ ಅರ್ಚಕರನ್ನು ನಾವು ಆಹ್ವಾನಿಸಿದ್ದೆವು. ತಾವು ಈ ಸಮಾರಂಭದಲ್ಲಿ ಆಸೀನರಾಗಿದ್ದೀರಿ. ತಮಗೆಲ್ಲರಿಗೂ ಸದ್ಭಾವನಾ ವೇದಿಕೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಅದೇ ರೀತಿ ಇಲ್ಲಿಯ ಊರಿನ ಗಣ್ಯರನ್ನು ನಾವು ಆಹ್ವಾನಿಸಿದ್ದೆವು. ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ತಮಗೆಲ್ಲರಿಗೂ ಈ ಸದ್ಭಾವನಾ ವೇದಿಕೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಾವು ಈ ಸಮಾರಂಭಕ್ಕೆ ಸದ್ಭಾವನಾ ಸಂದೇಶ ನೀಡಲಿಕ್ಕೆ ನಾವು ಇಬ್ಬರನ್ನು ನೇಮಿಸಿದೆವು. ಇಸಾಕ್ CA ಪುತ್ತೂರು ಇವರನ್ನು ನಾವು ಕೇಳಿಕೊಂಡಾಗ ಅವರು ಒಪ್ಪಿ ಸುಂದರವಾದ ಸಂದೇಶವನ್ನು ಇಲ್ಲಿ ನಮಗೆ ನೀಡಿದ್ದಾರೆ. ತಮಗೂ ಈ ಸದ್ಭಾವನಾ ವೇದಿಕೆ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಅದೇ ನನ್ನ ಮಿತ್ರರು PK ಚಂದ್ರಶೇಖರ್, ರಾಜ್ಯ ಮಟ್ಟದ ಪಂಚಾಯತ್ ರಾಜ್ ತರಬೇತುದಾರರು, ತಮಗೂ ಈ ಕಾರ್ಯಕ್ರಮಕ್ಕೆ ಸಂದೇಶ ನೀಡಿದ್ದಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪೋಸಾ ಕುರಲ್ 24x7 ವಾರ್ತಾವಾಹಿನಿ, ತಮಗೂ ಈ ಕಾರ್ಯಕ್ರಮಕ್ಕೆ ಬಂದು ಪ್ರಚಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಅದೇ ರೀತಿ ಈ ಒಂದು ಸದ್ಭಾವನಾ ವೇದಿಕೆ ಹಳದಂಗಡಿ ಈ ಒಂದು ನಮ್ಮ ಸಂಘಟನೆಯನ್ನು ಸ್ಥಾಪಿಸಲು ಒಂದು ತಿಂಗಳ ಮೊದಲೇ ಇಲ್ಲಿ ಉಳ್ಳಾಳದಿಂದ ಇಲ್ಲಿ ಬಂದು ನಮ್ಮಲ್ಲೂ ಸೇರಿ ಊರಿನ ಗಣ್ಯಗಳನ್ನು ಭೇಟಿ ಮಾಡಿ ಈ ಒಂದು ವೇದಿಕೆಯನ್ನು ಹುಟ್ಟು ಹಾಕಲಿಕ್ಕೆ ನಮಗೆ ಸಹಾಯ ನೀಡಿದ ಸದ್ಭಾವನಾ ವೇದಿಕೆ ಉಳ್ಳಾಳ ಇದರ ಅಧ್ಯಕ್ಷರು, ಪದಾಧಿಕಾರಿಗಳು ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸರ್. ಅದೇ ರೀತಿ ಚರ್ಚ್ ಪಾಲನ ಉಪಾಧ್ಯಕ್ಷರಿದ್ದಾರೆ, ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಟೀಚರ್ ಜ್ಯೋತಿ ಮಂತೇರೋ, ತಮಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ನಮ್ಮ ಈ ಸದ್ಭಾವನಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ನಿನ್ನೆ ಮತ್ತು ಇವತ್ತು ಶ್ರಮ ವಹಿಸಿದ್ದಾರೆ. ತಮಗೂ ಈ ವೇದಿಕೆ ಪರವಾಗಿ ಧನ್ಯವಾದಗಳು ಸರ್. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ನಡೆಸ ಮಾಡಿದ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನನ್ನ ಧನ್ಯವಾದಗಳನ್ನು ಕೊನೆಗೊಳಿಸುತ್ತೇನೆ. ಶ್ರೀ ತಮಗೂ ಪ್ರೀತಿ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಸುಂದರ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಹಾಕುತ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಸಂಜೆ. ಥ್ಯಾಂಕ್ ಯು.